ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಬಹುಶಃ ನಮ್ಮ ತುಳುನಾಡಿನಲ್ಲಿ ಕರಾವಳಿ ಕರ್ನಾಟಕ ಭಾಗಗಳಲ್ಲಿ ಒಂದು ವಾರಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇದಕ್ಕಿಂತ ಜಾಸ್ತಿಯಾಗಿ ಹಲವು ವರ್ಷಗಳ ಒಂದು ಹೋರಾಟ, ಹಲವು ವರ್ಷಗಳ ಒಂದು ಆಸೆ, ಕನಸು, ಬೇಡಿಕೆ, ವಿನಂತಿ. ತುಳುವರ ಬೇಡಿಕೆ, ತುಳುವರ ಹೋರಾಟ, ಅವರ ಒಂದು ಆಸೆ, ಕನಸು. ತುಳು ಭಾಷೆಯನ್ನ ಸಂವಿಧಾನಾತ್ಮಕವಾಗಿ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅನ್ನುವಂಥದ್ದು, ಜೊತೆಗೆ ತುಳು ಭಾಷೆ ರಾಜ್ಯ ಭಾಷೆ ಆಗಬೇಕು ಅನ್ನುವಂಥದ್ದು. ಈ ಹಿನ್ನೆಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ವಿ ಸುನಿಲ್ ಕುಮಾರ್ ಅವರು ಜನವರಿ 30ರಂದು ಮಾಡಿದ್ದಂತಹ ಟ್ವೀಟ್ ಬಹಳಷ್ಟು ಆಸೆಗಳನ್ನ, ಬಹಳಷ್ಟು ಕನಸುಗಳನ್ನ, ಜೊತೆಗೆ ದೂರದ ಒಂದು ಬಿಟ್ಟ ನುಣ್ಣಗೆ ಅನ್ನುವಂತಹ ಒಂದು ವಿಚಾರಗಳನ್ನ ಇತ್ತೀಚಿನ ದಿನಗಳಲ್ಲಿ ಸೃಷ್ಟಿ ಮಾಡಿದೆ ಅನ್ನುವಂತಹ ವಿಚಾರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಕಾರಣ ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ತಮಗೆಲ್ಲರೂ ಗೊತ್ತಿರುವಂತಹ ವಿಚಾರ, ಕರ್ನಾಟಕದ 2ನೇ ಅಧಿಕೃತ ರಾಜ್ಯ ಭಾಷೆಯಾಗಿ ತುಳುವನ್ನ ಘೋಷಣೆ ಮಾಡಲಾಗುತ್ತಾ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಯನ್ನ ಇಟ್ಕೊಂಡು ನಿಮ್ಮ ಮುಂದೆ ನಾನು ಇವತ್ತಿನ ಚರ್ಚೆನ ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ಬೆಳವಣಿಗೆಗಳು ಈಗಾಗಲೇ ನಡೆದಿರುವಂತದ್ದು. ಯಾಕಂದ್ರೆ ವಿ ಸುನಿಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. ಆ ತಂಡದ ಮೂಲಕ ಸರ್ಕಾರಕ್ಕೆ ಈಗಾಗಲೇ ಅಧ್ಯಯನವನ್ನ ನಡೆಸಿ ತುಳು ಭಾಷೆಯನ್ನ ನಮ್ಮ ರಾಜ್ಯದ ಅಧಿಕೃತ 2ನೇ ಭಾಷೆಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಶೋಧನೆಯನ್ನ ಮಾಡಬೇಕು, ಜೊತೆಗೆ ಅಧ್ಯಯನವನ್ನ ಮಾಡಬೇಕು, ಜೊತೆಗೆ ವಿಸ್ತೃತ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಜನವರಿ 30ರಂದು ಹೇಳಿದ್ರು. ಈಗಾಗಲೇ ನಾವು ಫೆಬ್ರವರಿ 9ರಲ್ಲಿದ್ದೇವೆ. ಒಂದು ವಾರ ಕಳೀತಾ ಬಂತು. ವಾರದ ಒಳಗೆ ಈ ಒಂದು ಶಿಫಾರಸನ್ನ ಸರ್ಕಾರಕ್ಕೆ ನೀಡಬೇಕು ಅನ್ನುವಂಥದ್ದು ಸುನಿಲ್ ಕುಮಾರ್ ಅವರು ಮಾನ್ಯ ಸಚಿವರು ಹೇಳಿರುವಂಥದ್ದು. ಈಗ ಅದು ಎಲ್ಲಿಗೆ ಬಂತು? ಇತ್ತ ದಾದಾಂಡ್ ತುಳು ರಾಜ್ಯ ಭಾಷೆ ಆಪುನಂಚಿನ ವಿಚಾರ ದಾದಾಂಡ್. ಈ ಪ್ರಶ್ನೆ ನಮ್ಮ ತುಳುವೇರಕ್ಕೆ ಏನೊಂದಲರು ಆ ತುಳುವೇರಿನ ಪರವಾದ ಇನ್ನಿತ ಚರ್ಚೆ, ವಿಶೇಷ ಕಾರ್ಯಕ್ರಮ ತುಳು ರಾಜ್ಯ ಭಾಷೆ ಏನಾಯ್ತು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಎರಡು 2600 ವರ್ಷಗಳ ಇತಿಹಾಸ, ಜೊತೆಗೆ ಸುದೀರ್ಘವಾಗಿರುವಂತಹ ಇತಿಹಾಸಗಳ ಜೊತೆಗೆ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಭಾಷೆಯು ಕೂಡ ಒಂದು ಅನ್ನುವಂಥದ್ದು ಭಾಷಾಶಾಸ್ತ್ರಜ್ಞರು ಹೇಳ್ತಾ ಇರುವಂತಹ ವಿಚಾರ. ಇವೆಲ್ಲದ ನಡುವೆ ತುಳು ಯಾಕೆ ಕಡೆಗಣೆಗೆ, ಅವಹೇಳನಕ್ಕೆ ಒಳಗಾಗ್ತಾ ಇದೆ? ಯಾಕೆ ತಾತ್ಸಾರ ಭಾವನೆ ತುಳುವಿಗೆ ಬರ್ತಾ ಇದೆ? ಇದು ತುಳುವರ ಹೋರಾಟಗಾರರ ಒಂದು ಮಾತುಗಳು, ಅವರ ಆರೋಪಗಳು. ಇವೆಲ್ಲದರ ಜೊತೆಗೆ ಈ ಬಾರಿಯಾದ್ರೂ ಸುನಿಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ತುಳುವನ್ನ ರಾಜ್ಯ ಭಾಷೆಯಾಗಿ ಮಾಡ್ತಾರನ್ನುವಂತಹ ಪ್ರಶ್ನೆ ಎದ್ದಿರುವಂತದ್ದು. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡ್ಕೊಂಬನ್ನಿ. ತುಳುವಿಗೆ ರಾಜ್ಯ ಭಾಷೆಯ ಸ್ಥಾನ ಎಲ್ಲಿ ತನಕ ಬಂತು? ಕರಾವಳಿ ಕರ್ನಾಟಕದ ಹಲವು ವರ್ಷಗಳ ಬೇಡಿಕೆ ಈ ಬಾರಿ ಈಡೇರುತ್ತಾ? ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ತುಳು ಭಾಷೆಯನ್ನ ಸೇರಿಸಬೇಕೆಂದು ಕರಾವಳಿ ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ಬೇಡಿಕೆ ವ್ಯಕ್ತವಾಗ್ತಾ ಇತ್ತು. ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚಿನ ಮಾನ್ಯತೆ ನೀಡಬೇಕು ಎನ್ನುವ ಜನರ ಬೇಡಿಕೆಗೆ ಕರ್ನಾಟಕ ಸರ್ಕಾರ ಸ್ಪಂದಿಸಿದೆ. ತುಳು ಭಾಷೆಗೆ ಅಧಿಕೃತ ಭಾಷೆಯ ಸ್ಥಾನಮಾನ ನೀಡುವುದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರವು ಮಹತ್ವದ ಕ್ರಮವನ್ನ ತೆಗೆದುಕೊಂಡಿದ್ದು, ಡಾಕ್ಟರ್ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚನೆ ಮಾಡಿದೆ. 7 ವಾರಗಳ ಒಳಗೆ ಈ ಸಂಬಂಧ ವರದಿ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ವಿ ಸುನಿಲ್ ಕುಮಾರ್ ಹೇಳಿದ್ದು ಏನು? ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ರಚಿಸಿದ್ದ ಸಮಿತಿ ಏನಾಯಿತು? ಈ ವಿಚಾರವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ವಿ ಸುನಿಲ್ ಕುಮಾರ್ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ತುಳು ಭಾಷೆಯನ್ನ ಸೇರಿಸಬೇಕೆಂದು ಕರಾವಳಿ ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ಬೇಡಿಕೆ ವ್ಯಕ್ತವಾಗ್ತಾ ಇತ್ತು. ಸಂಸದರು ಸಹ ಈ ಸಂಬಂಧ ಹಲವು ಬಾರಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಸರ್ಕಾರದ ಪ್ರಸ್ತಾವಕ್ಕೆ ಮಿಶ್ರ ಪ್ರತಿಕ್ರಿಯೆ. ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ನೀಡುವ ಸರ್ಕಾರದ ಪ್ರಯತ್ನದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪ್ರಖ್ಯಾತ ಪುತ್ತೂರು ಎನ್ನುವವರು ಕರ್ನಾಟಕದವರು ಕನ್ನಡ, ತುಳು, ಕೊಡವ, ಕೊಂಕಣಿ, ಬ್ಯಾರಿ, ಕೊರಗ ಇಲ್ಲಿನ ಮೂಲ ಭಾಷೆಗಳನ್ನ ಕಲಿಯಲಿ, ಶಿಕ್ಷಣದಲ್ಲಿ ಬಳಸುವಂತಾಗಲಿ,
ನಮ್ಮ ಭಾಷೆಗಳ ಮೇಲೆ ಆಗ್ತಾ ಇರುವಂತಹ ಹಿಂದಿ ಹೇರಿಕೆ ನಿಲ್ಲುವಂತಾಗಲಿ ಎಂದು ಸಲಹೆ ಮಾಡಿದ್ದಾರೆ. ಇದನ್ನು ಶರಣು ಎನ್ನುವವರು ಒಪ್ಪಿಲ್ಲ. ನನಗೆ ತುಳು ಭಾಷೆಯ ಬಗ್ಗೆ ಗೌರವ ಇದೆ, ಆದ್ರೆ ತುಳು ಭಾಷೆ ಹೇಗೆ ಕರ್ನಾಟಕದ 2ನೇ ಅಧಿಕೃತ ಭಾಷೆ ಆಗುತ್ತದೆ? ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕರಾವಳಿ ಭಾಗದ ಜನರು ಮಾತ್ರ ತುಳು ಭಾಷೆಯನ್ನ ಓದ್ತಾರೆ, ಬರೀತಾರೆ, ಮಾತನಾಡ್ತಾರೆ. ಕರ್ನಾಟಕದ 6.5 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 30 ಲಕ್ಷ ಜನರು ತುಳು ಭಾಷೆಯನ್ನ ಮಾತನಾಡ್ತಾರೆ ಎಂದು ತರ್ಕವೊಂದನ್ನ ಮುಂದಿಟ್ಟಿದ್ದಾರೆ. ಸಚಿವ ಸುನಿಲ್ ಕುಮಾರ್ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ತಂದುಕೊಡುವ ಪ್ರಯತ್ನಗಳ ಬಗ್ಗೆ ಮಾತನಾಡಿದ್ದರೂ ಪ್ರತಿಕ್ರಿಯಿಸಿರುವಂತಹ ಹಲವು ಹಿಂದಿಯ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಅರುಣ್ ವಿರೂಪಾಕ್ಷ ಎನ್ನುವರು ಕಾಮೆಂಟ್ ಮಾಡಿ, ಒಳ್ಳೆಯ ನಿರ್ಧಾರ. ತುಳು, ಕೊಂಕಣಿ, ಬ್ಯಾರಿ, ಕುಡವ ಯಾವುದಾದರೂ ಭಾಷೆಯನ್ನ ಕರ್ನಾಟಕದ ಮಕ್ಕಳು ಕಲಿಯುವಂತಾಗ್ಲಿ. ಅನವಶ್ಯಕ ಹಿಂದಿ ಭಾಷೆಯ ಕಲಿಕೆ ಮತ್ತು ಹಿಂದಿ ಹೇರಿಕೆ ನಿಲ್ಲಲಿ. ಹಾಗೆಯೇ ಮಾತೃಭಾಷೆ ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಕಡ್ಡಾಯ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಸುಧೀರಿ ಎನ್ನುವರು ಕನ್ನಡಿಗರು ಕನ್ನಡವನ್ನ, ತುಳುವರು ತುಳು ಭಾಷೆಯನ್ನ ಮೊದಲ ಭಾಷೆಯಾಗಿ ಕಲಿಯುವಂತಾಗಬೇಕು. ಅದು ಭಾಷಿಕ ಸಾಮರಸ್ಯ ಎಂದು ಹೇಳಿದ್ದಾರೆ. ಮಹೇಶ್ ಎನ್ನುವರು ಹಿಂದಿಯನ್ನ ಕಿತ್ತು ಬಿಸಾಕೋಕೆ ಆಯೋಗ ಮಾಡಿ ಹಿಂದಿಯನ್ನ ಮಾತ್ರ ಬಳಸ್ತಾ ಇರುವ ಬಿಜೆಪಿ ಕಾರ್ಯಕ್ರಮಗಳ ಮೇಲೆ ದಂಡವನ್ನ ಹಾಕಿ ಎಂದು ಒತ್ತಾಯ ಮಾಡುತ್ತಾರೆ. ಪ್ರತೀಕ್ ಪಣ್ಣಣ್ಣ ಎನ್ನುವವರು ಕೊಡವ ಭಾಷೆ ಏನು ಮಾಡಿತು ನಿಮಗೆ? ಕೊಡವ ಭಾಷೆಯನ್ನು ಕೂಡ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡಿ ಎಂದು ಒತ್ತಾಯ ಮಾಡುತ್ತಾರೆ. ಎರಡು 2600 ವರ್ಷ ಇತಿಹಾಸ, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳುವಿಗೆ ಯಾಕೆ ತಾತ್ಸಾರ? ತುಳು ಭಾಷೆಯು ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದು ಎಂದು ಭಾಷಾ ತಜ್ಞರು ಹಲವು ವರ್ಷಗಳಿಂದ ವಾದಿಸ್ತಾ ಇದ್ರು. ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವ ತುಳು ಭಾಷೆಗೆ 2600 ವರ್ಷಗಳ ದೀರ್ಘ ಇತಿಹಾಸ ಇದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳು ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿವೆ. ಆದರೆ ತುಳು ಭಾಷೆಗೆ ಮಾತ್ರ ಇನ್ನೂ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ದೊರೆತಿಲ್ಲ. ತುಳು ಭಾಷೆಗೆ ತೋರಿರುವ ತಾತ್ಸಾರ ಮನೋಭಾವದಿಂದ ಭಾಷೆಯ ಬೆಳವಣಿಗೆಗೆ ತೊಡಕಾಗಿದೆ ಎಂದು ಹಿರಿಯ ಸಾಹಿತಿ ದಿವಂಗತ ಡಿ.ಕೆ. ಚೌಟ ಸೇರಿದಂತೆ ಹಲವರು ಒತ್ತಾಯ ಮಾಡಿದ್ರು. ಒಂದು ಸದ್ಯದ ಪರಿಸ್ಥಿತಿ ತುಳು 8ನೇ ಪರಿಚ್ಛೇದಗ್ ಸೇರೋಡು ಪನ್ಪುನಂಚಿನ ಹೋರಾಟ ಒಟ್ಟಿಗೆ ರಾಜ್ಯ ಭಾಷೆ 2ನೇ ಅಧಿಕೃತ ರಾಜ್ಯ ಭಾಷೆ ತುಳು ಭಾಷೆ ಏಪ ಆಪುಡು ಪನ್ಪುನಂಚಿನ ಈ ಪ್ರಶ್ನದ ಒಟ್ಟಿಗೆ ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನ ತಾವುಗಳು ನೋಡ್ಕೊಂಡು ಬಂದ್ರಿ. ಬರೋಬ್ಬರಿ 67 ವರ್ಷಗಳ ಒಂದು ಹೋರಾಟಗಳಿಂದ ಈ ವಿಚಾರಗಳು ಪದೇ ಪದೇ ಚರ್ಚೆಗಳು ಬರ್ತಾನೆ ಇದೆ. ಆದ್ರೆ ಒಂದು ವಾರದಲ್ಲಿ ಇಸ್ ಇಟ್ ಪಾಸಿಬಲ್ ಅನ್ನುವಂಥ ಪ್ರಶ್ನೆನ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂತದ್ದು. ಈಗ ಪ್ರತಿಯೊಬ್ಬರ ಮಾತು ಮುರಣಿ ಪಂದಿತ್ತೇರು ಒಂಜಿ ವಾರಡ್ ಅಧ್ಯಯನ ಮಲ್ತದ ಸಂಶೋಧನೆ ಮಲ್ತದ ವಿಸ್ತೃತ ವರದಿನ ಕೊರಡು ಸರ್ಕಾರಕ್ಕೆ ಇತ ಒಂಜಿ ವಾರ ಜಾಸ್ತಿ ಆಂಡ್ ಅಡ ತುಳು ಭಾಷೆ ರಾಜ್ಯ ಭಾಷೆ ಆಂಡ್ ಆ ಪನ್ಪಂಚಿನ ಪ್ರಶ್ನೆ ಅದೊಂದು ಮಾತ ಪೊಲಿಟಿಕಲಿ ಗಿಮಿಕ್ ಆದುಪ್ಪು ಒಂದು ಮಾತ ರಾಜಕೀಯ ಪಾಲಿಟಿಕ್ಸ್ ಆದುಪ್ಪು ಪನ್ಪಂಚಿನ ಪ್ರಶ್ನೆ ಎಲ್ಲ ಉಂಟು. ಅಥವಾ ಇದು ನಿಜವಾಗ್ಲೂ ಕೂಡ ರಾಜಕೀಯ ಗಿಮಿಕ್ ಆಗಿತ್ತಾ ಅಥವಾ ನಿಜವಾಗ್ಲೂ ಕೂಡ ಇಲ್ಲಿ ತುಳುವಿಗೆ ಈ ಬಾರಿ ಸ್ಥಾನಮಾನ ಸಿಗುತ್ತಾ, ರಾಜ್ಯ ಭಾಷೆ ಆಗುತ್ತಾ? ಆದ್ರೂ ಕೂಡ 2ನೇ ರಾಜ್ಯ ಭಾಷೆ ಆದ್ರೆ ವಾಟ್ ಅಬೌಟ್ ಕನ್ನಡ ಅನ್ನುವಂಥ ಪ್ರಶ್ನೆ, ಹಾಗಾದ್ರೆ ತುಳುವಿಗೆ ಯಾವ ರೀತಿಯ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ಪ್ರಶ್ನೆ, ಈ ಎಲ್ಲ ಪ್ರಶ್ನೆಗಳ ನಡುವೆ 2ನೇ ಅಧಿಕೃತ ರಾಜ್ಯ ಭಾಷೆ ಆಗ್ಬೇಕು ಅಂತ ಬಂದಾಗ ತುಳು ಏನು ಮಾನದಂಡಗಳು ಅನ್ನುವಂತಹ ಪ್ರಶ್ನೆ, ಜೊತೆಗೆ 67 ವರ್ಷಗಳ ಈ ಹಿಂದಿನಿಂದಲೂ ಕೂಡ ಬರ್ತಾ ಇರುವಂತಹ ಅಧ್ಯಯನಗಳು ಅಥವಾ ಸಂಶೋಧನೆಗಳು ಇವೆಲ್ಲದರ ನಡುವೆ ಒಂದು ವಾರದೊಳಗೆ ಈ ಪ್ರಮುಖರ ತಂಡ ಸರ್ಕಾರಕ್ಕೆ ಏನನ್ನ ಸಲ್ಲಿಸಬೇಕಾಗಿತ್ತು, ಏನನ್ನ ಸಲ್ಲಿಸಿದ್ದಾರೆ, ಜೊತೆಗೆ ಯಾವ ಆಧಾರದ ಮೇಲೆ ಇವರುಗಳು ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅಥವಾ ಇದು ಮತ್ತೊಮ್ಮೆ ನಮ್ಮ ತುಳುವರ ಕಣ್ಣಿಗೆ ತಣ್ಣೀರನ್ನ ಎರಚುವಂತಹ ಕೆಲಸವ ಅನ್ನುವಂತಹ ಪ್ರಶ್ನೆ, ಎಲ್ಲ ಪ್ರಶ್ನೆಗಳ ಜೊತೆ ನಾನು ಮಾತಾಡಬೇಕು. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಅತಿಥಿಗಳನ್ನ. ಮೊದಲಾಗಿ ಹಿರಿಯ ಪತ್ರಕರ್ತರು ವಿಶ್ವವಾಣಿ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಜಿತೇಂದ್ರ ಕುಂದೇಶ್ವರ್ ಅವರಿಗೆ. ನಮಸ್ತೆ ಸರ್. ನಮಸ್ಕಾರ. ಅದೇ ರೀತಿ ನಮ್ಮ ಜೊತೆ ತುಳು ಭಾಷಾ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು ದಿಲ್ರಾಜ್ ಆಳ್ವ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ದಿಲ್ರಾಜ್ ಅವರಿಗೆ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯ ಕೂಡ, ತಮ್ಮ ಪ್ರಶ್ನೆಗಳಿಗೂ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಯಾಕಂದ್ರೆ ಒಂದು ವಾರ ಕಳೀತಾ ಬಂತು,
ಇಷ್ಟು ವರ್ಷಗಳು ನಾವು ಕಳೆದಿದ್ವಿ, ಅನೇಕ ಹೋರಾಟಗಳು ಬಂತು, ಬೀದಿಗಿಳಿದದ್ದಾಯ್ತು, ಟ್ವಿಟ್ಟರ್ ಅಭಿಯಾನಗಳು ಆಯ್ತು, ಫೇಸ್ಬುಕ್ ವಾರ್ಗಳು ನಡೀತು, ಎಲ್ಲವೂ ಕೂಡ ನಡೀತು. ಇದೀಗ ಅಲ್ಟಿಮೇಟ್ಲಿ ಬಂದಿರುವಂತದ್ದು ಸಚಿವರ ಒಂದು ಟ್ವೀಟ್ ಇಂದ ಒಂದು ರಾಷ್ಟ್ರೀಯ ಮಾಧ್ಯಮವು ಕೂಡ ವರದಿಯನ್ನ ಮಾಡುತ್ತೆ. ಈ ಬಗ್ಗೆ ವರದಿ ಮಾಡಿದಾಗ ಬಹಳಷ್ಟು ತುಳುವರು ನಾವೆಲ್ಲರೂ ಕೂಡ ಸೇರ್ಕೊಂಡು ನಮ್ಮ ಮಾತಿರ್ಲ ಸ್ಟೇಟಸ್ ಪಾಡ್ನೇ ಬರ್ತೀನಿ, ಬಾರಿ ಬೊಬ್ಬೆ ಪಾಡ್ನಿ ಈ ಸಲ ಆಪುಂಡು ಅಡ ಒಂಜಿ ವಾರ ಕಡತಂಡು. ಸೊ ಎಂತಲ ಪ್ರಶ್ನೆ ಉಂಡು, ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ದಿಲ್ರಾಜ್ ಅವರು, ಎಸ್ ಸರ್, ಏನ್ ಹೇಳ್ತೀರಾ? ಬಹಳ ಸಮಯಗಳಿಂದ ತಾವುಗಳು ಹೋರಾಟವನ್ನ ಮಾಡ್ತಾ ಇದ್ದೀರಾ, ಅಂಡ್ ಈ ಬಾರಿ ಡೆಫಿನೆಟ್ಲಿ ಆಗುತ್ತೆ ಅನ್ನುವಂಥದ್ದು. ಎಸ್ ನಿತಿನ್ ಅವರೇ, ಖಂಡಿತವಾಗಿ ಈಗಾಗಲೇ ನಮ್ಮ ಸಚಿವರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ರು. ನಮ್ಮ ವರದಿಯನ್ನು ನಾವು ಕೇಳಿದ್ದೇವೆ, ಡಾಕ್ಟರ್ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದೇವೆ. ಆ ವರದಿ ಬಂದ ಮೇಲೆ ನಮ್ಮ ತುಳುವನ್ನು 2ನೇ ರಾಜ್ಯ ಭಾಷೆಯಾಗಿ ಮಾಡಲಿಕ್ಕೆ ನಾವು ಮಾಡ್ತೇವೆ ಅಂತ ಹೇಳುವ ಒಂದು ಟ್ವೀಟನ್ನು ಮಾಡಿದ್ದಾರೆ. ಈಗ ನಾನು ಒಂದು ವಾರದಲ್ಲಿ ಕೊಟ್ಟಿರುವಂತಹ ವರದಿಯಲ್ಲಿ ತುಳು ಭಾಷೆಯನ್ನು 2ನೇ ಭಾಷೆಯಾಗಿ ಮಾಡ್ತೇವೆ ಅಂತ ಹೇಳೋದು ನನ್ನ ಮಟ್ಟಕ್ಕೆ ಭಾರಿ ಕಷ್ಟ ಸಾಧ್ಯ. ಆದರೆ ಇದಕ್ಕಿಂತ ಮೊದಲು ಕೂಡ ಇಂಥ ಒಂದು ಸಮಿತಿ ಹಲವಾರು ಬಾರಿ ಇಂಥ ಒಂದು ಸಮಿತಿಗಳಿಂದ ಬೇರೆ ಬೇರೆ ಮಾಹಿತಿಗಳನ್ನು ಸರ್ಕಾರ ಪಡ್ಕೊಂಡಿದೆ. ಮುಖ್ಯವಾಗಿ ರೀಸೆಂಟ್ಲಿ ಆಗಿ ನಾವು ನೋಡೋದಾದ್ರೆ ಅರವಿಂದ್ ಲಿಂಬಾವಳಿ ಅವರು ಸರ್ಕಾರದ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಕೂಡ ತುಳು ಸಾಹಿತ್ಯ ಅಕಾಡೆಮಿಯ ಮುಖ್ಯಸ್ಥರು ಮತ್ತು ಹಲವಾರು ಪ್ರಮುಖರನ್ನು ಇಟ್ಕೊಂಡು, ವಿದ್ವಾಂಸರನ್ನು ಇಟ್ಕೊಂಡು ಇಂಥ ಒಂದು ಸಮಿತಿಗಳನ್ನು ರಚನೆ ಮಾಡಿ ವರದಿಯನ್ನು ಕೇಳಿರೋದು ಕೂಡ ನಮ್ಮ ಗಮನಕ್ಕಿದೆ. ಅದಾದ್ಮೇಲೆ ಆ ಸಮಿತಿಯ ವರದಿಯನ್ನು DPIR ಸೆಕ್ಷನ್ಗೆ ಕೊಂಡೋಗಿ, ಅದಾದ್ಮೇಲೆ ಕಾನೂನಾತ್ಮಕವಾಗಿ ಕೆಲವು ಏನು ಲೀಗಲೈಟೀಸ್ ಏನಿದೆ, ಲೀಗಲ್ ಏನು ಬ್ಯಾರಿಯರ್ಸ್ ಇದೆ, ಇದರ ಬಗ್ಗೆ ಕೂಡ ಚರ್ಚೆಗಳಾಗಿತ್ತು. ಅದಾದ್ಮೇಲೆ ಹಾಗೇ ಆಗ್ತದೆ ಅಂತ ಹೇಳುವ ಒಂದು ಭರವಸೆ ಕೂಡ ಅಂದಿನ ಸಚಿವರು ಕೂಡ ಕೊಟ್ಟಿದ್ರು. ಆದ್ರೆ ಅದಕ್ಕಿಂತ ಮೊದಲು ನಾವು ಗಮನದಲ್ಲಿ ಇಟ್ಕೊಂಡ್ರು ಕೂಡ ಮಾನ್ಯ ಯಡಿಯೂರಪ್ಪನವರು ಸಚಿವರಾಗಿದ್ದಂತ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 2008ರಲ್ಲಿ ಕೂಡ ಇಂಥ ಒಂದು ಬೇಡಿಕೆ ಬಂದಿತ್ತು, ಹಾಗೇ ಆಗ್ತದೆ. ಅವರು ತುಳು ಸಾಹಿತ್ಯ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಳು ನಮ್ಮ ಧರ್ಮಸ್ಥಳ ಆದಂತಹ ವಿಶ್ವ ಸಮ್ಮೇಳನಕ್ಕೆ ಬಂದು ಅವರು ಅದನ್ನು ಮಾಡಿಯೇ ಮಾಡ್ತೇನೆ ಅಂತ ಹೇಳುವಂತ ಒಂದು ಕೂಡ ಭರವಸೆಯನ್ನು ಕೊಟ್ಟಿದ್ರು. ಈಗ ನಮ್ಮ ಹೋರಾಟ ಒಂದು ಕಡೆ ಖಂಡಿತವಾಗಿ ಇಷ್ಟು ವರ್ಷದಿಂದ ಹೋರಾಟಗಳು ಮಾಡ್ತಾ ಬಂದೆ. ಆ ಹೋರಾಟದ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಬಯಸ್ತಾ ಇಲ್ಲ. ಆದ್ರೆ ಇಲ್ಲಿ ನಾನು ಹೇಳ್ತಾ ಇರೋದು, ತುಳುಗೆ ಅಧಿಕೃತ ರಾಜ್ಯ ಭಾಷೆ ಮಾಡ್ಲಿಕ್ಕೆ ಏನು ಸಮಸ್ಯೆ? ನನ್ನ ಲೆಕ್ಕದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಇಲ್ಲಿ ನೀವು ನೋಡೋದಾದ್ರೆ ಈಗ ದೇಶದಲ್ಲಿ 22 ಈಗಾಗಲೇ ಬರ್ತೇನೆ ದಿಲ್ರಾಜ್ ಅವರೇ, ಅದರ ಬಗ್ಗೆ ಮಾತಾಡ್ತೇನೆ. ಬಿಫೋರ್ ದಟ್ ನಾನು ಫಸ್ಟ್ ರಿಯಾಕ್ಷನ್, ಈ ಬಾರಿ ಆಗುತ್ತೆ 1 ವಾರಗಳಲ್ಲಿ ಕಷ್ಟ ಸಾಧ್ಯ ಅಂತ ತಾವು ಹೇಳ್ತಾ ಇದ್ದೀರಾ. ಅದಕ್ಕಿಂತ ಮೊದಲು ವರದಿ ಬಂದಿದೆ. ಸೊ ಈ 1 ವಾರದ ರಿಪೋರ್ಟ್ ಅನ್ನು ಇಟ್ಕೊಂಡು ಮಾಡ್ತೀರಾ ಅಂತ ಹೇಳುದು ನನ್ನ ಅದು ಕಷ್ಟನೇ ಸಾಧ್ಯ. ಇಷ್ಟು ವರದಿಗಳಿದೆ ಬೇರೆ ಬೇರೆ, ಮತ್ತು ತುಳುವನ್ನು 1 ವಾರದಲ್ಲಿ ನೀವು ಅಧ್ಯಯನ ಮಾಡಿ ನೀವೊಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕಂತ ಭಾರಿ ದೊಡ್ಡ ಇದಕ್ಕೆ ಒಂದು ನೀವು ಇದನ್ನು ಕೇಂದ್ರ ಸರ್ಕಾರ ಕಳಿಸಬೇಕಾಗ್ತದೆ. ಇದಾದ್ಮೇಲೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಸೊ ಅಷ್ಟೊಂದು ಡಾಕ್ಯುಮೆಂಟೇಶನ್ ಅಲ್ಲಿ 1 ವಾರದಲ್ಲಿ ನೀವು ಮಾಡಿಕೊಡಿ ಅಂತ ಹೇಳಿದ್ರೆ ಕಷ್ಟ. ಕರೆಕ್ಟ್. ಸಡನ್ ಆಗಿ ಬಂದು ಟ್ವೀಟ್ ಮಾಡಿ ಮೊದಲಿನ ರಿಪೋರ್ಟ್ ಗಳನ್ನ ಇಟ್ಟು ಈ 1 ವಾರದಲ್ಲಿ ಏನಾದ್ರೂ ಪ್ರಿಪರೇಷನ್ ಮಾಡಿ ಮಾಡೋದಾದ್ರೆ ಅದನ್ನೇ ಸ್ವಲ್ಪ ಬಿಲ್ಡಪ್ ಮಾಡಿ ಆಗೋದ್ರೆ ಆಗ್ಬೋದು. ಓಕೆ ಡೈರೆಕ್ಟ್ ಆಗಿ 1 ವಾರದ ಸಮಿತಿಯ ವರದಿಯನ್ನು ಇಟ್ಕೊಂಡು ಖಂಡಿತ ಸಾಧ್ಯ, ಕಷ್ಟ ಸಾಧ್ಯ ಅಂತ ಹೇಳ್ತಾರೆ ಫಸ್ಟ್ ರಿಯಾಕ್ಷನ್. ಎಸ್ ಸರ್, ಜಿತೇಂದ್ರ ಕುಂದೇಶ್ವರ್, ಫಸ್ಟ್ ರಿಯಾಕ್ಷನ್. ಇದು ಒಂದು ತುಳುವರಲ್ಲಿ ಹೊಸ ಒಂದು ಆಸೆ ಆಕಾಂಕ್ಷೆಗಳನ್ನ ಹುಟ್ಟು ಹಾಕಿರುವಂತಹ ಒಂದು ವಿಚಾರ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಮಾತೆರೆಗ್ಲ ಸೋಲ್ಮೇಲು ಎಂಕೊಂಜಿ ಬಾರಿ ಖುಷಿ ಬೊಕ್ಕ ಬಿಸಿ ರೆಡ್ಲ ವಿಷಯದ ಒಂದು ದಾಯಪಂಡ ಈತ 27 ವರ್ಷ ಮುಟ್ಟ ಎಂಜಿನ ಏತು ಮಲಮಲ್ಲ ವರದಿ ಪೂರ ಬತ್ತಂಡ ಸಮಿತಿಯಲ್ಲಿ ಮಲ್ತಂಡ ಮೊಕ್ಲಿಗೆ ಅಂಚಂಡ ಇದೇ ಮುಟ್ಟ ಮಾನಾದಿಗೆ ಗೊರ್ರಾಯಿಜಿ ಇತ್ತು ಒಂಜಿ ವಾರಡಿ ಎಂಚ ಮಾನಾದಿಗೆ ಗೊರ್ಪೇರು ಅದು ಒಂಜಿ ವೇಳೆ SM ಕೃಷ್ಣನ ಸರ್ಕಾರ ಎಪ್ಪನಾಗ ನಮ್ಮ BA ವಿವೇಕ್ ರೈಕ್ಲು ಇರೇ ಗೊತ್ತುಂಡು ಏತು ಮಲ್ಲ ವಿದ್ವಾಂಸರನ್ನು ಆರು ಒಂಜಿ ಆಜಿನತ್ತು ಪುಟ್ಟ ಮೆಮೊರಾಂಡಮ್ ರೆಡಿ ಮಲ್ತು ಕೊಡ್ತೇವೆ. ಇತ್ತೆ ಮೂಲ ಸಮಿತಿ ರೂಲ್ ನಮ್ಮ ಮೋನಾಳ್ಳಿಯರು ಮಾಧವಣ್ಣೆ ಬೊಕ್ಕ ಮಕ್ಕಳು ಪೂರ ಪುನಃ ಸಮಿತಿಗೆ ಒಂಜಿ ವಾರೋಡು ಒಂಜಿ ಮಾನಾದಿಗೆ ಕೊರ್ರೆ ಹಾಪುಣ ಎತ್ತು ಈತ ವರ್ಷ ಕಾಪೋಡ ನಮ್ಮ ಮೋನಾಳ್ಳಿಯರು ಯಾಪನೆ ರೆಡಿ ಮಲ್ತು ಕೊಡ್ತೇವೆ. ಮಾಧವಣ್ಣೆ ಪೂರ ಉಳ್ಳೇರು ಅಪ ಬಣ್ಣ ಒಂದು ಪೂರ ಎಂಚು ತೋಜು ನೋಡ 1 ವಾರದೊಳಗೆ ವರದಿ ಇದು ಕೊಡಿ ಮತ್ತೆ ನಿಮಗೆ ಪಾಸ್ ಪಂಪನಲ್ಲಕ್ಕ ಒಂಜಿ ತೂನಾಗ ಒಂದು ಈತು ಸುಲಭನ ಮಾರ್ರೆ ತೋಜು ಕರೆಕ್ಟ್ ಅಂಡ ಒಂಜಿ ವಾರ ಅಂಡ್ ಇತ್ತೆ ಏನೊಂಜಿತ್ತೆ ಲೇಟೆಸ್ಟ್ ನ್ಯೂಸ್ ಕೇಂಡೆ ಫೆಬ್ರವರಿ 12ರಿಂದ ಫೆಬ್ರವರಿ 18ರ ಒಳಗೆ ವರದಿ ಸಲ್ಲಿಸುವ ಒಂದು
ಸಿದ್ಧತೆ ಇದೆ ಎಂದು ಮೋಹನ್ ಆಳ್ವರು ತಿಳಿಸಿದ್ದಾರೆ ಅನ್ನೋ ಒಂದು ನ್ಯೂಸ್ ಎಲ್ಲ ಕೇಂಡೆ ಅದು ಮೋಹನ್ ಆಳ್ವೇರ್ ಗ್ರೇಟ್ ಮೋಹನ್ ಆಳ್ವೇರ್ನ ಸಾಧನೆ ಒಂದು ಆರ್ನ ವಿಷಯ ಯಾರು ವರದಿದ ವಿಷಯ ಬಗ್ಗೆ ಮಾತ್ರ ಪಾತ್ರ ಆ ಒಂದು ತೂನಗ ಬಹುಶಃ ಅರೆಗೆ ಸುರುತ ಏನೊಂದು ಸಲಹೆದಾದ ಬಂಡ BA ವಿವೇಕ್ ರೈಕಲ್ ಕೊಡ್ತಿನ ಮೆಮೊರಾಂಡಮ್ ಒಂಜುಂಡತ್ತ ಅವು ಒಂಜಿ ಅಧ್ಯಯನ ಯೋಗ್ಯನೇ ಆದಿಪ್ಪುಂಡು ಅವೇನು ಹೊರ ಕಾಣ್ತದ ನೀರು ಹೊರ ಮಾತೆಲ್ಲ ಹೊರ ಓದುದು ಮೊದಲೊಂದು ಅವೇನೇ ವರದಿ ಮಲ್ತು ಕೋರಂಡ ಬೊಕ್ಕ ಕಾನೂನು ಬಾಧಕ ಸಾಧಕ ಪೂರ ಇಪ್ಪುಂಡು ಒಂಜಿ ಅಧಿಕೃತ ಭಾಷೆ ಅವರದಾದ ಆಯ್ತ ವ್ಯಾಪ್ತಿ ಆಯ್ತ ಪ್ರಭಾವ ಏತು ಜನ ಪಾತೇರುವರು ವ್ಯಾವಹಾರಿಕ ಆಡಳಿತ ಒಂದು ಪೂರ ಐಟ್ ಎಂಜಿನ ಒಟ್ಟಾದಿ ಏತ್ ಜನ ಪಾತೇರುವರು ಏತು ವ್ಯಾವಹಾರಿಕ ಭಾಷೆ ಅದುಂಡು ಪೂರ ಐಟ್ ಇಪ್ಪುಂಡು ಏತ್ ಜಿಲ್ಲೆ ವ್ಯಾಪ್ತಿ ಪಂಡ ಒಂದು ಪೂರ ಅಗಳು ಆಲ್ರೆಡಿ ರೆಡಿ ಮಲ್ದಿಪ್ಪುರು ಮೊಗ್ಲಿಗೆ ಒಂಜಿ ವರದಿ ಕೊರ್ಪುನಂದಾಂಡ ಅವೇ ವರದಿಲೇನು ಪೂರ ಜಿಸ್ಟನ್ ಪೂರ ಗೆತ್ತಿಜಿಟ್ ಅಂಚನೆ ಗೆತ್ತದು ಕೊಂಡಲ್ಲ BA ಮಲ್ತಿನ ವರದಿ ಬಂದು ಉಲ್ಲೇಖ ಮಲ್ತುಕೊಂಡಲ್ಲ ದಾಲ ಆಪುಜಿ ಮಕ್ಳಿಗೆ ಬಡ ಒಯ್ಕ್ಲಿಗೆ ತುಳು ಭಾಷೆ ಅವಡ ಏನ ಏರ್ ಮಲ್ತಿರಂದ ಬೊಕ್ಕೊಂಜಿ ವಿಷಯ ಇತ್ತೆ ಎಲೆಕ್ಷನ್ಗೆ ಇತ್ತೆ ಎಲ್ಲ ಅನೌನ್ಸ್ಮೆಂಟ್ ಅಂದೆ ಫೆಬ್ರವರಿ 17 ಅಧಿವೇಶನ ಕೂಡ ಸುರಾಪುಂಡು ಐದು ದುಮ್ಮು ಮುಗುಲು ವರದಿ ಮಲ್ತದು ಅಧಿವೇಶನ ಮಂಡನೆ ಮಲ್ತದು ರಡ್ಡೆಟ್ಲ ಒಂದಾದು ಐದು ಬೊಕ್ಕ ಮುಲ್ತುರು ಮಿತ್ತು ಪೋನಾಗ ಒಂದು ಓಲ ಆಪುನ ಕತೆ ದಾದ ಎಂಕೊಂಜಿ ನೆನಪಾಪುಂಡು ನಿತಿನ್ ದಾದ ಮಂಡ ಈ ಸರ್ತಿ ಕರಿಸರಿ ಸಿದ್ದರಾಮಯ್ಯ ಗೌರ್ಮೆಂಟ್ ಅತ್ತ ಐದು ದುಂಬುದ ಗೌರ್ಮೆಂಟ್ BJP ಇತ್ತುಂಡು ಅಪ್ಪ ಲಾಸ್ಟ್ ಮೂಮೆಂಟ್ ₹2 ಅಕ್ಕಿಯ ಪನ್ಪುನ ಒಂಜಿ ಮಲ್ತೇರು ಮಾತೆರೆಗ್ಲ ಬಡವರಿಗೆ ಎಲ್ರಿಗೂ ₹2 ಅಕ್ಕಿಯ ಉಚಿತ ಅಕ್ಕಿಯ ಆ ಸ್ಟೈಲ್ ಒಂಜಿ ಮಲ್ತೇರು ಅವು ಕಡೆಕ್ಲ ಬತ್ತಿನ ಹೆಚ್ಚಿಂದ ಪಡ ಆಜಿ ತಿಂಗಳು ದುಂಬು ಪೂರ ಬತ್ತು ನಾವು ಎಲ್ರಿಗೂ ಉಚಿತ ಅಕ್ಕಿ ಕೊಡ್ತೇವೆ ಎಂಚಿನ ಅಕ್ಕಿ ಮಾತ್ರ ಬೈಜ್ಜಿ ಪಡ ಸಿದ್ದರಾಮಯ್ಯ ಗೌರ್ಮೆಂಟ್ ಬರ್ಪುನ ಹಿಡಿದು ಹೋಗ್ಲಿ ಘೋಷಣೆ ಮಲ್ದಿತ್ತೇರು ಅವು ಸಿದ್ದರಾಮಯ್ಯ ಗೌರ್ಮೆಂಟ್ ಆರು ಉಚಿತವಾದ ಕೊರಿಯರ್ ಇತ್ತೆಲ್ಲ ಇಂಚಿನ ಪಂಡ ಈ ಸರಿ ಘೋಷಣೆ ಹ್ಯಾಂಡ್ ಅವು ಆಪನ ಪೂರ ಡೌಟ್ ಪಂಡ ಆಯ್ಕೆ ಪೂರ ಪಾಕ ಬೇಲೆ ಇತ್ತು ಆಲ್ರೆಡಿ ಮೇರೆಗೆ ಚಿಕ್ಕಮಂಗ್ಳೂರದ ಮೇರ್ನೇ ಊರ್ದೋಗ್ಲ ಅಂದ್ ಏರ ಮೇರ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತೇವೆ ಕನ್ನಡ ಭಾಷೆಗೆ ಅನ್ಯಾಯ ಮಲ್ತೊಂದಲ್ಲಿ ಇರ್ಬಂದು ಬೇಡ ಸಿಲ್ಲಿ ಹಾಕ್ಲೇನ ಮನಸ್ಸು ಸಿಲ್ಲಿ ಸುರುತ ಭಾಷೆ ಅಂದತ್ತು ರಡ್ನೇದ ಭಾಷೆ ಅಧಿಕೃತ ಭಾಷೆ ಅಂತ ಘೋಷಣೆ ಅಂಚಿನ ರಡ್ಡು ಜಿಲ್ಲೆ ಎತ್ತನ ಗೋವಾದ ಕೊಂಕಣಿ ಭಾಷೆಗೆ ಕೊಡ್ತೇವೆ ಅದು ಭಾರಿ ಎಡ್ಡ ವಿಷಯ ಅಂಚೆ ನಮ್ಮ ಕೊಂಕಣಿ ಮೆಕ್ಕೆ ಬಲ ಇಲಕ್ಕನೆ ನಮ್ಮ ಪಂಚದ್ರಾವಿಡ ಭಾಷೆ ಅವಲ್ಲ ನಮ್ಮ ಊರ್ಧನೆ ಮುಲ್ತನೆ ಭಾಷೆ ಅಂಚದ ಐಕ ಮಾನಾದಿಗೆ ಕೊರ್ದ ಮುಲ್ತ ಕಲೆ ಸಾಹಿತ್ಯ ಸಂಸ್ಕೃತಿ ಆಡಳಿತ ಶಿಕ್ಷಣ ಮಾತಾ ಕೂಡಿಡ್ಲ ಒಂದು ಅಲ್ಪಸಂಖ್ಯಾತ ಬೆಲೆ ಬರ್ತದೆ ಮಾತೆರೆಗ್ಲ ಒಂದು ಅವಕಾಶ ತಿಕ್ಕೊಂಡು ನೀವು ತುಳುವೇರೆಗೆ ಒಂದು ಅಲ್ಪಸಂಖ್ಯಾತ ಕೋಟ ತಿಕ್ಕೊಂಡು ನಮ್ಮ ಮೂಲ ಹಾಕೋನ್ವಾ ಮೀಸಲ ನಾವು ಮಾತೆರೆಗ್ಲ ತಿಕ್ಕೊಂಡು ಅದ ತುಳುವೇರೆಗೆ ಐಟ್ ಮಾತೆರೆಗ್ಲ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟೋಡು ಅಂತಾರಾಷ್ಟ್ರೀಯ ಮಟ್ಟೋಡ್ಲ ಕೆಲಂಕ್ಲೆಗೆ ಸಂಸ್ಕೃತಿ ಕಲೆ ಸಾಹಿತ್ಯ ಒಂದು ಇಂಚಿನ ಇತ್ತುಂಡಲ್ಲ ಐಕ್ ಮಾತ ರೀತಿದ ಮುನ್ನೂದು ಅನುದಾನ ಒಂದು ಪೂರ ತಿಕ್ಕೊಂಡು ಪಂಡ 8ನೇ ಪರಿಚಯದ 8ನೇ ಪರಿಚಯದ ಪೋಂಡ ಮುತ್ತು ಅಧಿಕೃತ ಭಾಷೆ ಮಿತ್ತು ಬೋಪುನ ನೆಕ್ಸ್ಟ್ ಸ್ಟೆಪ್ ಅಂಚೆ ಇತ್ತು ಸುರುಕ ಅಧಿಕೃತ ಭಾಷೆ ಆವಡು ಒಂಜಿ ವಾರಡ ಹಾಕೊಂಡು ಪಂಡ ತುನಾಗ ಒಂಜಿ ಆಶ್ಚರ್ಯ ಅಂದ್ರೆ ಆಂಡಲ ಎಂಕ್ಲೆಗೆ ದಾದ ಬಂಡ ಕಡೆಕಂಡಲ ಸುನೀಲ್ ಕುಮಾರ್ ಬತ್ತೇರು ಆರ್ಲ ಒಂಜಿ ಅನೌನ್ಸ್ ಮಾಡ್ತೇರು ಆರ್ನ ಲೆಕ್ಕದಲ್ಲ ಒಂಜಿ ತುಳು ಭಾಷೆಗೆ ಅಧಿಕೃತ ಭಾಷೆ ಆಪನ ಅಂಚಿತ್ನ ಒಂಜಿ ಪ್ರಯತ್ನ ಮಾಡ್ತೇರು ನೆಡ್ ದುಂಬುದು ದಾದ ಅನ್ನಂದು ಬಿಡ್ಚಿ ಒಂದೆಟ್ಟ ಆಂಡಲ ನಿಗ್ಲು ಅನಾಥ ಬೇಗ ವಿಧಾನಸಭೆ ಮಂಡನೆ ಆಲ್ತು ಬೊಕ್ಕ ಪರಿಷತ್ ಮಂಡನೆ ಆಲ್ತು ಬೊಕ್ಕ ಆಯ್ತು ಮಿತ್ತು ಕಡ ಬಿಡ್ದು ಎಂಚಿನ ಆಪುಂಡ ಅದನ್ನ ಒಪ್ಪಿಗೆ ಪಡಪಾದ ಈ ಕೊರ್ಪಾಯಡ ಮಾತೆರೆಗ್ಲ ನಮ್ಮ ಇಡೀ ತುಳುನಾಡದಾಗ್ಲೆಗೆ ತುಳು ಪಾತೆರ್ನಾಗ್ಲೆಗೆ ಪೂರ ಎಡ್ಡೆ ಆಪುಂಡು ಅಂಚಾದ ಒಂದೊಂಜಿ ಚುನಾವಣೆ ಸಂದರ್ಭ ಆಪುನ ಡೌಟ್ ಬಂದಿತ್ತನಲ್ಲ ಒಂಜಿ ಪ್ರಕ್ರಿಯೆ ಚಾಲು ಮಲ್ಪಡು ಒಂದು ಹತ್ರ ನೆಕ್ಸ್ಟ್ ಗೌರ್ಮೆಂಟ್ ಅಣ್ಣ ನೆಕ್ಸ್ಟ್ ಮೊಗ್ಲೇನನ್ನ ಬರು ಅಥವಾ ಬೊಕ್ಕೊಂಜಿಲ್ಲ ಬರು ಆ ಗೌರ್ಮೆಂಟ್ ದಾಗಲ ಮಲ್ಪಡು ಅಣ್ಣ ಒಂದು ದಾಯಿಗೆ ಕಷ್ಟ ಪಂಡ ತುಳುವೇರು ಏತು ಜನ ಶಾಸಕರು ಮೂಲು ಕಮ್ಮಿಯತೆ ಪ್ರತಿ ಸರಿ ನಮ್ಮ ಎತ್ತಿನೊಳ ಯೋಜನೆ ದಲಕನೆ ಹಾಕೊಂಡು ಎತ್ತಿನೊಳ ಯೋಜನೆ ಫೈಲೂರು ಸುಖ ಇಜ್ಜಿ ಪಂಡಲ ಮೊಗ್ಲು ಈತು ಜನ ಇತ್ತಿನಲ್ಲಿ ಪಾತೆರಗ ಅಂದ ಅವು ಫೈಲೂರು ಅಂಡತ್ತೆ ನಮ್ಮ ತುಳುತ ಬಗ್ಗೆ ಈತು ಕಮ್ಮಿ ಜನ ಪಾತೆರ್ನಾಗ ಇಟ್ಲ ಕೆಲವರು ಪಾತೆರ ಮನಸ್ಸಿಜ್ಜಿ ಅಂಚ ಅವಳು ಪೋಂಡ ಅವಳು ಊರಿನಾಗ್ಲು ಮಾತ್ರ ವಿರೋಧ ಮಲ್ತಂಡ ಓಲ್ ನಮಕ್ ತಿಕ್ಕೊಂಡು ತುಳುನಾಡು ಒಂದು ಭಾಷೆಗೆ ಸ್ಥಾನಮಾನ ಅವೇನು ಆತು ಪೊಲೈಟೆಡ್ ಮಲ್ಪಡು ರಬ ಬಡ ಮಾತಾಡಲು ಒಂದು ಕನ್ವಿನ್ಸ್ ಮಲ್ಪುಣ ಅಧಿಕೃತ ಭಾಷೆ ಬಂಡ ಒಂದು ದಾಲ ಮಲ್ಲ ರಾಜ್ಯ ಮಲ್ಪುಣ ಅಥವಾ ನಿಗುಲು ಅಧಿಕೃತ ಭಾಷೆ ಕೊಡ್ಜಿ ಇಡ್ಬೇಕು ರಾಜ್ಯದ ಗಲಾಟೆ ಲಕ್ಕು ವಿನಃ ನಿಗುಲು ಅಧಿಕ ಆಗ್ಲೇ ಅವಳು ಒಂಜಿ ಎಲ್ಲೇ ಮನೆ ಬಾರ್ದು ಕುಳ್ಳಂಡ ಅಗ್ಲು ಅವಳೇ ಕುಲ್ಲೊಂದು ಖುಷಿ ಟಿಪ್ಪುವೇರು ಶಾಂತಿ ಟಿಪ್ಪುವೇರು ಅಂಚಿತನ ಒಂದು ಕನ್ವಿನ್ಸ್ ಮಲ್ತದ ಮಗುಲು ಓಲಾಂಡಲ ಕೊರಿಯರ್ಡ ಎಂಕ್ಲೆಗ್ಲ ಒಂದು ಕುಲ್ನಾಡೆಗೆ ಒಂಚೂರು ಕೆಲವೊಂದು ಸೌಲಭ್ಯ ತಿಕ್ಕನಾಗ ಎಂಕ್ಲೆಗಂದತ್ತು ನಮ್ಮನ ಜನರೇಷನ್ ತಿಕ್ಕನಾಗ ಎಂಕ್ಲೆಗ್ಲ ಒಂಜಿ ಅವಕಾಶ ತಿಕ್ಕೊಂಡು ಬಂದು ಎಂಕ್ಲು ಮನ್ಪಂದೆ ಕುಲ್ವೇರು ಎಂಕ್ಲೆ ಜನಕ್ಕಲು ಅಂಚದು ಅನಾಥ ಬೇಗ ಒಂದು ಮಾನಾದಿಗೆ ತಿಕ್ಕಡು ಅಡ ಒಂದೆಟ್ಟು ಎಂಕ ದಾದ ಆಪುನ ಲಕ್ಷಣ ತೋಜಿ ಅಣ್ಣ ಒಂದೊಂಜಿ ಸಾರ ಪ್ರಯತ್ನ ಒಂದೊಂಜಿಲ ಪ್ರಯತ್ನ ಅಂತ ಎಂಗ್ಲು ತೇರಿದು ಮಲ್ತಾರ ತೊಂದರೆ ತೂಕ ಎಂಚಿನ ದೃಷ್ಟಿ ನೆಟ್ಟದಾಲ ಹೋಪ್ ತೋಜೊಂದಿಜ್ಜಿ ಪಂಪನಂಚಿನ ಪಾತ್ರನ ಹಿರಿಯ ಪತ್ರಕರ್ತರ ಜಿತೇಂದ್ರ ಕುಂದೇಶ್ವರ ಪನ್ನೊಂದುಲ್ಲೆರ್ ದಯಪನಗ ಈತು ವರ್ಷದಿಂಚ ನಿರಂತರವಾಯಿನಂಚಿನ ಹೋರಾಟ ನಿರಂತರವಾಯಿನಂಚಿನ ಇಂಥ ಬಗ್ಗೆ ಆಯ್ನಂಚಿನ ವರದಿ ಸಲ್ಲಿಕೆ ಅಥವಾ ಒಂಜಿ ವಿಚಾರ ಪ್ರಸ್ತಾವನೆ
ಆಡ ಈ ಸಂದರ್ಭ ಒಂಜಿ ವಾರ ಕರಿಯೊಂದು ಬತ್ತಂಡು ಖ್ಯಾತ ಶಿಕ್ಷಣ ತಜ್ಞರು ಡಾಕ್ಟರ್ ಎಂ ಮೋಹನ್ ಆಳ್ವರು ಅವರಿಗೆ ಅಗಾಧ ಪ್ರಮಾಣದ ಜ್ಞಾನ ಉಂಡು ಐಟ್ರ ನೋ ಡೌಟ್ ಆ ಒಂದು ವಿಚಾರಡ್ ಬೊಕ ಪ್ರತಿಯೊಂದು ಕೆಲಸನ ಪ್ರಾಮಾಣಿಕವಾದ ಮಲ್ಪನಂಚಿನ ವ್ಯಕ್ತಿ ಅಟ್ ದ ಸೇಮ್ ಟೈಮ್ ಪಾಲಿಟಿಕ್ಸ್ ಅಥವಾ ರಾಜಕೀಯ ಪನ್ನಗಲ ನಮ್ಮ ಈ ಸಂದರ್ಭ ಥಿಂಕ್ ಮಲ್ಪನಂಚಿನ ವಿಚಾರ ಕುಂದೇಶ್ವರರು ಕೆಲವು ವಿಚಾರ ಉಂಡ್ರೆ ಎಲೆಕ್ಷನ್ ಬರ್ಪನಂಚಿನ ಸಮಯ ಸಂದರ್ಭ ಈ ಸಂದರ್ಭ ಇಂಚಿನ ಒಂಜಿ ವಿಚಾರನ ಪ್ರಸ್ತಾವನೆ ತೀಂಡ ಅವೇತು ದುಂಬಗ ಪೋಪುಂಡು ಅವೇತು ಎಫೆಕ್ಟಿವ್ ಆದುಪ್ಪುಂಡು ಅವೇತು ಕಾರ್ಯರೂಪಕ್ಕೆ ಬರ್ಪುಂಡು ಪನ್ಪನಂಚಿನಲ್ಲ ಪ್ರಶ್ನೆ ದಪ್ಪನಾಗ ಈತು ವರ್ಷದಿಂದ ನಮ್ಮಾರೇ ಸಚಿವರಾದಿಪ್ಪೋರು ಅಥವಾ ನಮ್ಮ ಸಚಿವರಾದಿತ್ತಿನಾರು ನಮ್ಮ ತುಳು ಭಾಷೆದ ಬಗ್ಗೆ ಗೊತ್ತಿತ್ತಿನಾರು ಆಯ್ತು ಒಟ್ಟಿಗೆ ಈತು ವರ್ಷದಿಂದ ಈ ಹೋರಾಟ ಇತ್ತೆ ಮಾತ್ರ ಮುನ್ನೆಲೆಗೆ ಬೈದಿನ ಅವಳು ಒಂಜಿ ವಾರದ ಉಲ ಇಸ್ ಇಟ್ ಪಾಸಿಬಲ್ ಪನ್ಪಂಚಿನ ಪ್ರಶ್ನೆ ಆಯ್ತು ಒಟ್ಟಿಗೆ ದಿಲ್ ರಾಜ್ ಆಳ್ವಿರು ಈತು ಪೊರ್ತಕ್ಕೆ ಪಾತ್ರ ಹೊಂದಿತ್ತಾರೆ ಯಾನ್ ಇಂಟರಪ್ಟ್ ಅಂತೆ ಸಾರಿ ಫಾರ್ ದಟ್ ಸಾಧಕ ಬಾಧಕದ ಬಗ್ಗೆ ಬಹುಶಃ ಇರ್ ಪಾತ್ರ ಹೊಂದಿತ್ತಾರೆ ಇತ್ತ ತುಳು ಭಾಷೆ ಎರಡನೇ ಅಧಿಕೃತ ರಾಜ್ಯ ಭಾಷೆ ಆಪುಣು ಪನ್ನಾಗ ಆಯರ ಬಲ್ಲಿ ಪನ್ಪಂಚಿನ ದಾಯ ಆಯರ ಬಲ್ಲಿ ಪನ್ಪಂಚಿನ ಇರ್ನ ವಾದ ಬಹುಶಃ ಈರವೆನ್ನು ಮಂಡನೆ ಬಂದದ್ದು ಎಸ್ ಸರ್ ಆಯರಬಲ್ಲಿ ಎಂದು ಬಂದಿತ್ತು ಕೆಲವರೇ ಅನ್ಮೂರನಿ ಟ್ವೀಟ್ ಪ್ರತುಯೆ ಆಯರಬಲ್ಲಿ ಕನ್ನಡನೇ ಪೋಡೊಂದು ಸೌರಭವನ ಅದು ಪೋಡೊಂದು ಪನ್ಪುನ ಭಾವನೆ ಪರ ಬರ್ತದೆ ಅಣ್ಣ ಯಾನ್ ಪನ್ಪುನು ಐದು ಒಟ್ಟಿಗೆ ಕುಡಂಜಿ ಬಾತಾರೆ ಅದೇ ಬಣ್ಣಗ 6.5 ಕೋಟಿ ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದಾಗ 30-60 ಲಕ್ಷ ಬಹುಶಃ ತುಳುವರು ತುಲೆ ಐಟ್ ಆ ಸೆನ್ಸಸ್ ತುಲೆ 2011 ಸೆನ್ಸಸ್ 18,46,427 ಜನ ತುಳು ಭಾಷಿಕರು ತೆರು ಪಂದು ದೇಶಡಂದು ಸೆನ್ಸಸ್ ಉಂಡು ಆಂಡ ಇರೆಗ್ ಆ ಸಮಯಡ್ ಈ ಬಾಂಬೆದಂಚಿನ ಊರುಡು ತುಳು ಒಂದು ಪನ್ಪುನ ಬರೆಯರ್ನೆ ಕಾಲಮ್ ಇದ್ದ ಐಟೆ ಕನ್ನಡಂದೇ ಬರೆ ಹೊಂದಿತ್ತೇರು ಮೂಲ ಕೆಲವರು ತುಳು ಇತ್ತನ ಕನ್ನಡಂದೇ ಬರೆ ಹೊಂದಿತ್ತೇರು ಇನಿ ಒಂತೆ ಜಾಗೃತಿ ವರ್ಲ್ಡ್ ವೈಡ್ 1.5 ಕೋಟಿ ಜನ 1.5 ಜನ ಉಳ್ಳೇರು 1.9 ಮಾಡ್ತಾರೆ 1.5 ಕೋಟಿ ಖಂಡಿತ ನಮಗ್ ತಿಗಿದಿನಂಚಿನ ಇರೆಗ್ ಈ ಸ್ಕೂಲ್ ಪರ ನಮ್ಮ ಬರೆನಾಗ ತುಳು ಒಂದು ನಮ್ಮ ಬರೆ ಹೊಂದಿದ್ದ ಕನ್ನಡದ ಬರೆ ಹೊಂದಿತ್ತ ಸೊ ಆ ಒಂಜಿ ಪ್ರಥಮ ಭಾಷೆ ಪ್ರಥಮ ಇದಾಯ್ತು ನಮ್ಮ ಮೂಲತಲೆ ಕುಡ್ಲ ಆದುಪ್ಪಡು ಉಡುಪಿ ಆದುಪ್ಪಡು ಕಾಸರಗೋಡು ಆದುಪ್ಪಡು ಅತನ ಇರುತ್ತೆ ಓ ಇಡೀ ದೇಶದ ವಿಶ್ವದ ಓವೇ ಭಾಗ ಪೋಣ್ಲ ತುಳುವೇರುಲ್ಲೆ ಅಚ್ಚದ ಪುನಗ ಮಾತೃ ಭಾಷೆದ ಜಾಗಡ್ ಮಾತಾಡಲ ಕನ್ನಡ ಶಾಲೆ ಮಾಸ್ಟರ್ನಾಗ್ಲ ಅವೇನೇ ಬರೆಯೋಣ ಪಂದಿರ್ತಾರೆ ಸೊ ಇಂದೊಂಜಿ ಪಾಪ್ಯುಲೇಷನ್ ವಿಷಯ ಬಂದಾಗ ಒಂದೊಂಜಿ ಕ್ಲಾರಿಟಿ ಐದು ಬೊಕ್ಕ ಇತ್ತೆ ಕುಂದೇಶ್ವರ ಪಂಡ ಲೆಕ್ಕನೆ ಮೋಹನ್ ಆಳ್ವೇರ್ಗ್ ಒಂಜಿ ಸಮಿತಿದ ಅಧ್ಯಕ್ಷ ಮಂತದ್ದು ಸಮಿತಿದ ನಿರ್ಣಯಕ್ಕೆ ಏನ ಒಂಜಿ ಲೆಕ್ಕಡೆಂಕ್ಲೆ ಖುಷಿದಾದಂದು ಪಂಡ ಒಂಜಿ ಇಲೆಕ್ಷನ್ ದ ಸಮಯ ಕೆಲವು ಬೇಲೆ ಬೇಗ ಆಪುಂಡು ಇನ್ನೊಂಜಿ ಪೊಲಿಟಿಕಲ್ ಅವಳ ಎಂಕ್ಲೆ ಖುಷಿ ಕೆಲವು ಸರ್ತಿ ಆಯರ್ಲ ಚಾನ್ಸಸ್ ಉಂಡು ಅಣ್ಣ ಅಂಚದುಪ್ಪನ ಪಕ್ಕ ಮೋಹನ್ ಆಳ್ವೇರ್ನ ಒಂಜಿ ಸ್ಪಿರಿಟ್ ಅತನ ಸಂಘಟಾತ್ಮಕವಾದ ಯಾರನ್ನ ಕ್ರಿಯಾಶೀಲತೆ ಉಂಡು ಅವಳ ಎಂಕ್ಲಿಗೆ ಒಂಜಿ ಅಡ್ವಾಂಟೇಜ್ ಆದ ಉಪ್ಪುಂಡು ಪನ್ಪುನ ಭಾವನೆ ಎಂಕುಲು ಇನ್ನಿಲ್ಲ ಆಂಡ ಇನಿ ನೆಡ್ ದುಂಬಲ ಇರೆಗ್ ಎಂಕಲ್ನ ಈ ನಮ್ಮ ಸ್ಕ್ರಿಪ್ಟ್ ಅಥವಾ ನಮ್ಮ ಶಾಸನದ ಬಗ್ಗೆ ನಮ್ಮ ಪಾತ್ರನಲ್ಲ 15th ಸೆಂಚುರಿಲ ನಂಗೆ ಇನಿ ಪುರಾವೆಲ್ಲ ತಿಕ್ಕುವ ಅಪಗನೆ ನಮ್ಮ ಒಂಜಿ ಸ್ಕ್ರಿಪ್ಟ್ ಇತ್ತು ಅಂಚಿನ ಒಂಜಿ ಮಾಹಿತಿ ಇಲ್ಲ ನಂಗೆ ತಿಕ್ಕೊಂಡು ಐದು ಬೊಕ್ಕ ಇರೆಗ್ ಬೇದ ಬೇದ ಇತ್ತೆ ನಮ್ಮ ಸಾಹಿತ್ಯ ಆದುಪ್ಪಾಡು ಅಥವಾ ನಮ್ಮ ಪಾರ್ದನ ಆದುಪ್ಪಾಡು ಇಂಚಿನ ಪೂರ ಮಾಹಿತಿ ನಂಗೆ ತಿಕ್ಕುವ ಬೊಕ್ಕ ಇರ್ ತುಳು ಅಫಿಷಿಯಲ್ ಲ್ಯಾಂಗ್ವೇಜ್ ಪನ್ಪುನ ಮೈನಾರಿಟಿ ಇತ್ತೆ ಫಾರ್ ಎಕ್ಸಾಂಪಲ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಪನ್ಪುನ ಇಂಡಿಯನ್ ನಮ್ಮ ಆಲ್ರೆಡಿ ನಮ್ಮ ತುಳು ಮೈನಾರಿಟಿ ಲ್ಯಾಂಗ್ವೇಜ್ ಆ ಬೇಸಿಸ್ ಮಿತ್ತು ಕೆಲವು ಮೆಡಿಕಲ್ ಕಾಲೇಜುಲು ನಮ್ಮ ಕುಡ್ಲಾಡು ಸೊ ನೆಕ್ಕಿರೆಗ್ ದಾದಾತನ್ ಬಂಡ ಸಾಹಿತ್ಯ ಅಕಾಡೆಮಿ ಉಂಡು ತುಳು ಸಾಹಿತ್ಯ ಅಕಾಡೆಮಿ ಆಲ್ರೆಡಿ ಉಂಡು ಸೊ ಕರ್ನಾಟಕ ಆಯರಬಲ್ಲಿ ಎರಡನೇ ಭಾಷೆ ಆಯರದಾಯಬಲ್ಲಿ ಇದು ಪೂರ ಕ್ರೈಟೀರಿಯಲ್ ಇಲ್ಲ ನಮ್ಮ ಶಾಸಕರಾದುಪ್ಪಡು ನಮ್ಮ ಸಂಸದರಾದುಪ್ಪಡು ನಮ್ಮ ಮಂತ್ರಿಲಾದುಪ್ಪಡು ಮಕ್ಕಳು ಪೂರ ತುಳುವೇರು ಇನಿ ಇಂಚಿನ ಪೂರ ನಮ್ಮ ಯಕ್ಷಗಾನ ಒಂದೇನು ಪೂರ ದುಂಬುಡು ದಿಂಚ ಇರೆಗ್ ಇತನ ಮಾಡ ಸ್ಕ್ರಿಪ್ಟ್ ಬೈ ರೈಟಿಂಗ್ ನಮ್ಮ ಒಂದು ಬುಕ್ಸ್ ಪೂರ ಒಪ್ಪಂದು ಬಟ್ ಬಾಯಿಡ್ದು ಬೈದಿನಂಚಿನ ಪಾರ್ದನಲು ತುಳು ಪಾರ್ದನಲು ಈ ರೀತಿ ಪಣ್ಲೆಕ್ಕನೆ 2600 ವರ್ಷ ಇತಿಹಾಸ ಉಂಡು ಪನ್ಪುನ ಸತ್ಯ ಐನು ನಮ್ಮ ದಾದಾತನು ಆ ಸಂದರ್ಭ ಇದು ರಾಜ್ಯನು ಒಂದು ಪನ್ಪುನ ಸಂದರ್ಭ ನಮಕ್ ಆ ಸಂದರ್ಭ ನಮಕ್ ಮೆಡ್ರಾಸ್ ನೆಟ್ಟು ಪೋಯ ನಮ್ಮ ಐದು ಪಕ್ಕ ಈ ಭೌಗೋಳಿಕವಾಗಿ ತೂಪುನಂದಾಣ ನಮ್ಮ ತುಳು ರಾಜ್ಯ ಅಪಗನೆ ಪನೊಂದಿತ್ತೇರು ತುಳು ರಾಜ್ಯ ಇತ್ತನೊಂದು ಪನ್ಪನ ಉಲ್ಲೇಖಲಿತ್ತ ಸೊ ಇಂಚಿನ ಪೂರ ಮಸ್ತ್ ಇಂಚಿನ ಡಾಕ್ಯುಮೆಂಟೇಶನ್ ಬರ್ಪುಂಡು ఒక డాక్యుమెంటేషన్ ఇత పనిలేకనే వివేక్ రైకులు ఆ సందర్భడే ఐక్ డాక్యుమెంటేషన్ మందేరు ఐక్ మెమరాండమ్ సబ్మిట్ మందేరు ఒక ఇనియే ಒಂದು ಇತ ಆಜಿ ದಿನಟ್ಟು ಏಳ್ ದಿನಟ್ಟು ಒಂಜಿ ಆಪುನಂಚಿನ ಎಂಕಲ ರಡ್ಡು ಪುಟತ ತುಳು ಲ್ಯಾಂಗ್ವೇಜ್ ಅಂತ ಪಂಡ ರಡ್ಡು ಪುಟ ಆಪುನಂಚಿನ ಅತ್ ಆಂಡ ಅಕ್ಲ ಪೂರ ಮಾಹಿತಿನ ಪಡೆ ಒಂದು ಇತ್ತದ ಸಮಿತಿ ದಕ್ಕಲು ಮಂತನ ಭಾರಿ ಅಡ್ಡೆ
ಖಂಡಿತವಾದ ಲಾಪಣ ಆಯರೆ ಬಲ್ಲಿಂದ ಆಲೇಜ್ ಬೊಕ ಇರೆಗೊಂಜಿ ಭಾಷೆನು ನನ್ನ ಇಂಕ್ಲಿಗೆ ಒಂಜಿ ಪುಟ್ಟಾಯರ ಆಪುಜಿ ಇತ್ತು ಇರೆಗೆ ಕುಡೊಂಜಿ ಭಾಷೆನು ಪುಟ್ಟಲ್ಲ ಎಂದು ಪಂಡ ಪುಟ್ಟಾಯರ ಆಪುಜಿ ಅಂಚ ಭಾಷೆಲಿ ಏತೋ ನಶಿಸದನು ಮತ್ತೆ ಈ ರಡ್ನೆ ಭಾಷೆ ಮಂತನ ಪ್ರಯೋಜನದಾದ ಒಂದು ಕೇಂಡ ಒಂಜಿ ತುಳು ಪನ್ಪುನ ಒಂಜಿ ಭಾಷೆ ಉರಿ ಉಂಟು ಐತ ಒಟ್ಟಿಗೆ ಈ ನೆಕ್ ಬರ್ಪನಂಚಿನ ಗ್ರ್ಯಾಂಡ್ಸ್ ಆದು ಪಡು ಬೇತೆ ಬೇತೆ ಕಲ್ಚರಲ್ ನಂಗೆ ದಾದ ಟ್ರೆಡಿಷನ್ ಒರಿಪೋನಂಚಿನ ಅತ್ ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಿನ ನಮ್ಮ ನಾಟಕದಕ್ಲಿಗೆ ಅಥವಾ ನಮ್ಮ ಯಕ್ಷಗಾನಕ್ಕೆ ಬೇತೆ ಬೇತೆ ಗ್ರ್ಯಾಂಡ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬರೋ ಸಾಧ್ಯತೆ ಉಂಟು ಆಂಡ ಇನೀತ ಎಂಕೊಂಜಿ ಕೂಡ ನೆತ್ತ ಬಗ್ಗೆ ಏನ್ ಕಾನೂನಾತ್ಮಕವಾದ ಎಂಕಲ್ ಒಂಜಿ ವಕೀಲರಕ್ಕೆ ಏನಾಗ ಈ ರಡ್ನೆ ಸೆಕೆಂಡ್ ಲ್ಯಾಂಗ್ವೇಜ್ ಆದ ನಮ್ಮ ಮೂಲು ಮಂತನಲ್ಲ ಅವು ಐಡ್ದು ಬೊಕ್ಕ ಪಿರ ಸೆಂಟ್ರಲ್ ಗವರ್ಮೆಂಟ್ ಪೋಡು ಐದು ಬೊಕ್ಕನೆ ಒಂದು ಅಧಿಕೃತವಾದ ಆಪುನು ಒಂದು ಪನ್ಪುನ ಮಾಹಿತಿಲ ಉಂಡು ಅಗೇನ್ ಸ್ಟೇಟ್ ಪ್ರೊಸೀಡ್ ಮಲ್ತನಲ್ಲ ಅಂದ್ ಅಂಚಿನ ಮಾಹಿತಿ ಎಂಕ್ ಕೊರಿಯರ್ ಆತ್ ಸುಲಭ ಇಜ್ಜಿ ಸೆಕ್ಷನ್ ಏನ್ 343 ಬರ್ಪುನು 343A 341 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಕ್ಟ್ 1963 ದ 100 ಬರ್ಪುಂಡು ಇಂಚಿನ ಪೂರ ಮಾಹಿತಿಲು ಎಂಕ್ಲಿಗೆ ತಿಕ್ಕೊಂದುಂಡು ಆತ್ ಆಂಡ ಬಾರಿ ಅಡ್ಡೆ ಇತ್ತೆ ಕುಂದೇಶ್ವರ ಪಂಡನಕನೆ నేను ಪೂರಾ ಮಾಹಿತಿ ಪತ್ತೊಂದು ಆಂಡಂದಾಂಡ ಬಾರಿ ಅಡ್ಡೆ ಬೊಕ ಮನ್ಪೆರ ಬಲ್ಲಿಂದ ಪನ್ಪನ ಇಚ್ಛಾಶಕ್ತಿಯ ಕೊರತೆ ಈ ತೋರ್ಷ ಆತನಂದು ಒಂಚು ವಾರ ಡಾಪನಂದಾಂಡ ಅಜ್ಪತೆ ಲೋಡ್ಸರ್ ದಾದವಂತಿರಂದು ಪನ್ಪನ ಪ್ರಶ್ನೆ ಎಲ್ಲ ಬರ್ಪ ಕರೆಕ್ಟ್ ಅಂಚದು ಪುನಗ ಇಚ್ಛಾಶಕ್ತಿಯ ಕೊರತೆ ಇನಿ ಒಂಜು ವಾರ ಡಾಪನಂದಾಂಡ ಇಚ್ಛಾಶಕ್ತಿ ಮಂದಿರಂದು ಪನ್ಪನ ಭಾವನೆ ಎಂಕಲ ತುಳು ಹೋರಾಟಗಾರರದು ಪ್ರತಿಯೊಂದು ತುಳು ಪಾತ್ರನಕ್ಲಿಗಳ ಒಂದೊಂದು ಖುಷಿತ ವಿಷಯ ಎಂದು ಪನ್ನ ಎಸ್ ದಿಸ್ ಟೈಮ್ ದಾಯಿ ಹೋಪು ಭರವಸೆ ಪನ್ನಾಗ ಡಾಕ್ಟರ್ ಎಂ ಮೋಹನ ಆಳ್ವೇರು ಈ ಸಮಿತಿದ ಒಂಜಿ ನೇತೃತ್ವ ವಹಿಸಿದೇರು ಪನ್ನಾಗ ಅಧ್ಯಕ್ಷರ ಆದುಲ್ಲೇರು ಪನ್ನಾಗ ಆರು ಪ್ರತಿಯೊಂದು ಕೆಲಸ ಅಲ್ಲ ವೆರಿ ಫಾಸ್ಟ್ ಆದ ವೆರಿ ಕ್ವಿಕ್ ಆದ ಮಲ್ಪರು ಅವನಂಜಿ ಕೋಡಿ ಎತ್ತವನಂಚಿನ ವ್ಯಕ್ತಿ ಅಂಚೊಪ್ಪನಾಗ ಒಂದು ಈ ಸಾಲ ಆಂಡಲ್ಲ ನಮಗ್ ಕಾರ್ಯರೂಪಗ ಬರ್ಪುಣ ಬಂದ್ರಂಚಿನ ನಂಬಿಕೆ ಆಯ್ತು ಒಟ್ಟಿಗೆ ಪೊಲಿಟಿಕಲಿ ಪ್ರೆಷರ್ ಪ್ರತಿ ಸಲ ನಮ್ಮ ಪತನದುಪ್ಪ ರಾಜಕೀಯ ಇಚ್ಛಾಶಕ್ತಿ ಅನ್ನುವಂತ ಒಂದು ಮಾತು ಸೊ ಅವು ಬೋರ್ಡು ಈ ಸಂದರ್ಭ ಆಯ್ತು ಒಟ್ಟಿಗೆ ಮಾತ್ರ ಅವು ಬ್ಯಾಲೆನ್ಸ್ ಆಂಡ ಮಾತ್ರ ಈಗ ಒಂಜಿ ನಮ್ಮ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ಆಯ್ತೊಟ್ಟಿಗೆ ಎನ್ಮನೆ ಪರಿಚಯದ ವಿಚಾರ ಅವು ಬೊಕ್ಕಗೆ ಬರ್ಪಣಂಚಿನ ವಿಚಾರ ಆಯ್ತೊಟ್ಟಿಗೆ ಕಾಲ್ ಬರೋದುಂಡು ಯಾನ ಜನಕ್ಲನ ಅಭಿಪ್ರಾಯ ಅವೆಲ್ಲ ಸಂಗ್ರಾಮ ಫಸ್ಟ್ ಕಾಲರ್ ಉಳ್ಳೇರು ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಇನ್ನ ಒಲ್ಪದು ಸರ್ ಯಾನ್ ಮಂಗಳದೇವಿಡ್ದು ಬಾಲಚಂದ್ರ ರೈ ಬಂಗಳದೇವಿಡ್ದು ಬಾಲಚಂದ್ರ ರೈಕ್ಲ ಪಾತಲ್ಲ ಸರ್ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡಿಪಾರ್ಟ್ಮೆಂಟ್ ಒಂದು ಬರ್ಪುಣು ಎಂದ ಐಡಿಯಾ ಕರೆಕ್ಟ್ ಅಂದು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಅಪ್ಪಾಗ ಫಸ್ಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದ ಮಂತ್ರಿ ಆದಿತ್ಯನಾರು ಡಾಕ್ಟರ್ ಜೀವರಾಜ ಆಳ್ವರು ಬೋಡಂದ ಹಿಸ್ಟ್ರಿ ತೂಳಿ ಆ ಹಿಡಿದು ಬುಕ್ಕ ಸೆಕೆಂಡ್ ಟೈಮ್ ಇತ್ತಾಗಿನಾರು ಸುನೀಲ್ ಕುಮಾರ್ ನಂಗೆ ನಮ್ಮ ಪ್ರೆಷರ್ ಎಂಚಿನ ಮಂಡ ಆ ಡಿಪಾರ್ಟ್ಮೆಂಟ್ ಹಿಡಿದು ಬರ್ಪುಣ ಹಿಡಿದಾತ ಡಿಪಾರ್ಟ್ಮೆಂಟ್ ದಾಗಲೇ ಇಂತ ಪ್ರೆಷರ್ ಪಾಡೋದಿಲ್ಲ ಸುನೀಲ್ ಕುಮಾರ್ ಆಡ್ತಾವ ಒಂಜು ವಾರನ 15 ದಿನನ ಬುಕ್ಕನ ಇಲೆಕ್ಷನ್ ಇತ್ತೆ ಅವು 6ನೇ ಪಾರ್ಟಿ ನೆಕ್ಸ್ಟ್ ಟೈಮ್ ಬರು ಅಪ್ಪ ಕಂಟಿನ್ಯೂ ಮಲ್ಪೊಳ್ಳುತ್ತೆ ಇಲೆಕ್ಷನ್ಗೆ ಬೋಡಾದ ಡಿಕ್ಲೇರ್ ಮಾಡ್ತೀನಿ ಬಂದದ್ದು ಕೆಲದ ನಮ್ಮ ಇತ್ತು ಒಪಿನಿಯನ್ ಒಂದು ರಾಂಗ್ ಒಪಿನಿಯನ್ ಉಪ್ಪು ಕೆಲವರು ಪನ್ಪೇರ್ ಸಪೋಸ್ ನೆಕ್ಸ್ಟ್ ಸುನೀಲ್ ಕುಮಾರ್ ಬತ್ತಿಂದ ಗ್ಯಾರಂಟಿ ನಕ್ಕೆ ಹಕ್ಕೊಂಡತ್ತೆ ಕೇನುನಾ ಪಿರ ಬತ್ತನೇ ಅದು ಬತ್ತಿಂದ ನಂಗೆ ಕೊಂಚ ಹಕ್ಕು ಉಂಡತ್ತ ಅದಕ್ಕೆ ನಂದು ಇರು ಬಾನಿ ಡಿಕ್ಲೇರ್ ಮಾಡ್ತಾರೆ ನನ್ ಕಂಟಿನ್ಯೂ ಮಲ್ಪುಳಿ ಏನ್ ಮಾಡಿದ್ದು ಪನ್ನೊಳ್ಳಿ ಅತ್ತ ಹಕ್ಕು ನಮ್ಮ ಕಾಂಗ್ರೆಸ್ ಬತ್ತನಲ್ಲ ಉಂಟು ಹತ್ತು ರಡ್ಜನೆಲ್ಲ ಉಂಟು ಸಿದ್ದೇಶ್ವರಲ ಹನ್ಪುನಿ ರಡ್ಜನೆಲ್ಲ ಹನ್ಪುನಿ ಅಂದು ಆಂಡಲ್ಲ ನಂಗೆ ಕೊಂಚ ಸುನೀಲ್ ಕುಮಾರ್ ಈ ಪುನಃ ಈತ ಪೂರ ಮಲ್ತಾ ಇರತ್ತ ಎಂಕ್ ಬಾರಿ ಥ್ಯಾಂಕ್ಸ್ ಎಂದು ಪನ್ನೊಳ್ಳಿ ಖಂಡಿತ ಸುನೀಲ್ ಕುಮಾರ್ಗೆ ಎನ್ನಂಜಿ ಥ್ಯಾಂಕ್ಸ್ ಎಲ್ಲ ಪಂಡೊಂದಿಲ್ಲ ಈ ಪೊರ್ತುಡು 100% ಆಪುಂಡು ಎನ್ನಂಜಿ ಓಕೆ 100% ಆಪುಂಡು ಬರ್ಪಾರ ಸರ್ ಓಕೆ ಥ್ಯಾಂಕ್ ಯು ಪರಶುರಾಮ ಥೀಮ್ ಪಾರ್ಕ್ ಮಲ್ತಿನ ಪ್ಲಾನ್ ಐಡಿಯಾ ವರ್ಕೌಟ್ ಒಂದು ತುಳು ಭಾಷೆದ ಮಿಕ್ಕ ಹೊರ ಸುರುಕು ಸ್ಟಾರ್ಟರ್ ಬತ್ತಿ ಕೂಡಲೇ ಮಲ್ತಿತ್ತು ಇದ ಮುಟ್ಟ ಅವು ಆಗ ಪಾಸ್ ಆದ ನಮ್ಮ ಮಿಚ್ಚಲ ತಿಡಿತಿದ್ವು ಕರೆಕ್ಟ್ ಎಸ್ ಸರ್ ಕುಂದೇಶ್ ಅವರು ಇರೇಗ ಈ ವಿಚಾರ ಅಂತೂ ನಾಗ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ಕುರುಡೆ ಪನ್ಪುನಂಚಿನ ಕೆಲವು ಮಾನದಂಡ ಪನ್ನಾಗ ಎಂಚಿನ ಪನ್ಪರ್
ತುಳು ಭಾಷೆದ ದಾಯಕ್ ಪಂಡ ಏತ್ತು ಜನ ಉಳ್ಳೇ ದಾಯ್ ಕುರುಡು ಬೊಮ್ಮನಕ್ಕೆ ನಕ್ಲು ಉಳ್ಳೇರು ದಾಯಪನಾಗ ಖಾಲಿ ಮಂಗಳೂರು ಉಡುಪಿ ಕಾಸರಗೋಡು ಭಾಗ ಅಲ್ಪ ಸ್ವಲ್ಪ ಕರಾವಳಿ ಕರ್ನಾಟಕ ಭಾಗ ಮುಕ್ಕಲ್ ಮಾತ ತುಳು ಪಾತಿರುವರು ಎಂಚ ಕರ್ನಾಟಕದ ಅಧಿಕೃತ ರಾಜ್ಯ ಭಾಷೆ ಮಲ್ಪೋರು ಇತ್ತೆ ಬಾರಿ ಸುಲಭ ನಿಗುಲು ಕಾಂತಾರ ಪಿಕ್ಚರ್ ತುಲೆ ಅನ್ಕೊಂಡು ಎಂಜಿನ ಹೋಗ್ತಾನೆ ಕಾಂತಾರ ಪಿಕ್ಚರ್ ಇತ್ತನ ಕಲ್ಚರ್ ತುಲೆ ನಮ್ಮನ್ನ ಎಂಚಿನ ಒಂಜಿ ಕಲ್ಚರ್ ಮಣ ತುಳುನಾಡದ ಕಲ್ಚರ್ ಅವು ಐಕ್ ಐಕ್ ಅಕಾಡೆಮಿಕ್ ಆದ ಪೂರ ಸಪೋರ್ಟ್ ತಿಕ್ಕೊಂಡು ಪ್ರತಿ ಒಂಜೆಕ್ಲ ನಮ್ಮನ ಎಂಜಿನ ಒಂದು ಶಾಸ್ತ್ರ ಐತೆ ನಮ್ಮ ದೈವದ ನೇಮ ಪಾರ್ಧನ ಸುರುಕು ಪಾರ್ಧನದ ಸುರುತ ತುಳುತ ಗ್ರಂಥ ಬೈದ 1884 ಆ ಟೈಮ್ ಇಡದ ಅನ್ನ ಯಾಪನ ಫಸ್ಟ್ ನಮ್ಮನ ತುಳುನಾಡದ ಒಂಜಿ ಪಾರ್ಧನದ ಬಗ್ಗೆ ಗ್ರಂಥ ಬೈದಿನ ಆ ಪಣ್ಣಿ ಬಾರಿ ಲೇಟ್ ಪಣ್ಣ ಅಂಚಿತ್ತಿನ ಪೂರ ಉಂಡತ್ತೆ ನನ್ನ ಅನುದಾನ ನೆಕ್ ತಿಕ್ಕೊಂಡು ಐಕ್ ಒಂಜಿ ಅಕಾಡೆಮಿ ಐಕ್ ಒಂಜಿ ಸಪರೇಟ್ ಗೌರ್ಮೆಂಟ್ ಪೂರ ಸವಲತ್ತು ತಿಕ್ಕೊಂಡು ಅಪ್ಪಗ ತನ್ನಾತೆಗೆ ಹೊಸರು ಪೂರ ಬಚ್ಚಿದಿತ್ತಿನ ಹೊಸರು ಪೂರ ಓಪನ್ ಆದ ಮಾತ ಕೊಡ್ರಿ ಸಮೃದ್ಧ ಕೆರೆ ಒಂಜಿ ಜಿಂಜಿಲ ಕಾಪುಂಡು ಇತ್ತ ಕೆರೆಟ್ ನೀರುಂಡು ಅವ್ ಮಾತ ಹೊಸರ್ಲ ಕರೆಕ್ಟ್ ಜಿಂಜೋಡು ನನ್ನ ಪಂಡ ಕಲೆ ಸಂಸ್ಕೃತಿ ನಮ್ಮನ ಶಿಕ್ಷಣ ಈ ತುಳುನಾಡದ ಭಾಷೆ ಲಿಪಿ ಕಲ್ಪವನ ಶಾಲೆಡ್ ಕಲ್ಪನ ಸುರಾತನ ಒಂಜೆ ಪೂರ ಉಂಡತ್ತೆ ಪೂರಕ್ಲ ಒಂದು ಎಂಚಿನ ಬಂಡ ಅವು ಎಂಚ ಗೊತ್ತುಂಡೆ ಐತೆ ಒಂಜಿ ಎಲ್ಲೆ ಉದಾಹರಣೆ ಅನ್ಪೆ ಒಂಜಿ ಮೆಸೇಜ್ ಎತ್ತುಂಡು ಬ್ರಾಹ್ಮಣರಿಗೆ ಸಿಗುವ ಸೌಲಭ್ಯಗಳು ಬಂದು ಒಂಜಿ 120 ಸೌಲಭ್ಯ ಒಂಜಿ ಮೆಸೇಜ್ ಬರೋ ಇತ್ತು ಮಾತಾಬ್ರಾಟನಾಗಲೆಲ್ಲ ಕೂಚು ಈತು ಸೌಲಭ್ಯ ಐಕ್ ಕೊಡ್ತೇನೆ ಅನುದಾನ 5 ಲಕ್ಷ ಈಗ 5 ಲಕ್ಷ ಒದಿಯನ ಮಧ್ಯಾಹ್ನ ಪ್ರಾರಂಭಿಸಿ ಅಂಚೆನೆ ಇತ್ತೆ ನಮ್ಮ ಸಂಸ್ಕೃತಿಗೆ ನೆಕ್ಕ ಪೂರ ಕೊರ್ಪುನ ವ್ಯವಸ್ಥೆ ಅಕಾಡೆಮಿ ಪೂರ ಉಂಟು ತುಳು ಅಕಾಡೆಮಿ ಶಾಲೆದ ಟೀಚರ್ನಾಗಲೇ ಸಂಬಳ ಕೊರ್ರೆಗ ಅನುದಾನ ನಾಮಕೆ ವಾಸ್ತೆ ಉಂಡು ಪೂರ ನಾಮಕೆ ವಾಸ್ತೆ ಉಂಡು ಒಂದು ಎಂಚಿನ ಪಂಡ ವರ ಮಾನಾದಿಗೆ ತಿಕ್ಕಂಡ ಐಕ ಏನ ಒಂದೊಂದು ಚಾನೆಲ್ ಹಿಡಿದು ಅನುದಾನ ಸರ್ಕಾರದ ಬರ್ಕೊಂಡು ಐಕ ಒಂದು ಪ್ರತ್ಯೇಕವಾದ ಒಂದು ಆರೈಕೆ ಮಲ್ಪಲ್ಲಿ ಪ್ರತಿ ಒಂಜೆಕ್ಲ ಐಕ ಟೀಚರ್ ಬೋಡಿತನ ಸಂಪನ್ಮೂಲ ಅನುದಾನ ಪೂರ ರೀತಿಯ ಪಾಂಡಿತ್ಯ ವಿದ್ವಾಂಸರಿಗೆ ಬೇಲೆ ಮಲ್ಪರೆಗೆ ಬೋಡಿತನ PhD ಮಲ್ಪರೆ ಅಂಚಿತ್ತನೆ ಇತ್ಲಕನೆ ಅಧ್ಯಯನ ಸಂಶೋಧನೆ ಮಲ್ಪರೆ ಬೋಡಿತನ ಕಾಸು ಪೂರ ಕೊಡಿರ್ಲ ತಿಕ್ಕೊಂಡು ಅಪಗದಾದ ಹಾಕೊಂಡು ಒಂದು ಅಕಾಡೆಮಿಕ್ ಆದ ನಮ್ಮನ್ನ ಪೂರ ದಾಖಲೆ ಎಲ್ಲ ಹಾಕೊಂಡು ಬೊಕ್ಕ ಈಗ ಸಪೋರ್ಟ್ಲ ತಿಕ್ಕೊಂಡು ಬೊಕ್ಕ ನಮ್ಮ ಮುಲ್ತದ ಕಲಾವಿದರಿಗೆ ಪೋಪುನ ಅವಡ ಮುಲ್ತ ಎಂಜಿನ ಸಂಸ್ಕೃತಿ ನೆಕ್ ಪೂರ ಅನುದಾನಲು ಕಾರ್ಯಕ್ರಮ ಮಲ್ಪನೆಕ್ ಪೂರ ಜಾಸ್ತಿ ತಿಕ್ಕೊಂಡು ಜಾಸ್ತಿ ನಮ್ಮನ್ನ ತುಳುತ ಕಲಾವಿದರಿಗೆ ತುಳು ಸಂಸ್ಕೃತಿಗೆ ಯಕ್ಷಗಾನ ತುಳು ನಾಟಕ ಇಪ್ಪು ತುಳು ಇಂಜಿನ ಒಂದು ದೈವ ಭಕ್ತಿದ ವಿಷಯಗಳಿಪ್ಪು ಮಾಡ ಮುಲ್ತ ಸಾವಿನ ಮುಂದ ಕಲ್ಚರ್ ಉಂಟು ನಮ್ಮನ್ನ ತುಳುಟ ಪ್ರತಿ ಒಂಜಿ ತುಳುನಾಡದ ಬಗ್ಗೆ ಸ್ಟಡಿ ಮಾಡ್ತಾನೆ ಗೊತ್ತಾಗ್ಬೋದು ಐಕ್ ಮಾತೆಕ್ಲ ಈಚ್ ಅಂಡ್ ಇಂಡಿವಿಜುವಲ್ ಅದು ಒಂದೊಂಜೆಕ್ ಗಮನ ಹರಿಸವನ ಅಂಚಿನ ಸಾಧ್ಯ ಇತ್ತ ತುಳುನಾಡು ಬಂಡ ಒಂಜೆ ಟೋಟಲ್ ಅದು ಒಂಜಿ 5 ಲಕ್ಷ ಕೊರ್ನ ಐಟ್ಲ ಮೇಯರ್ ಪೇರು ನಿಕ್ಲೆ ಎಂಕ್ಲ ತುಳು ಭವನಾಡು ಬರ್ಪರ ಮಾತ್ರ ಅವಕಾಶ ತಿಕ್ಕುನು ಕಾಸು ಕೊರ್ರಾಗ ಇಜ್ಜಿ ನಿಕ್ಲೆ ಮಲ್ತೋನೋಡು ಪಣ ಅಂಚಿತ ಅನುದಾನ ಇಜ್ಜಿ ಪಕ್ಕ ಅಗುಲ್ದಾದ ಟೀಚರ್ನಾಗಲೇ ಕೊರ ಕಾಸು ಇಜ್ಜಿ ಮೊಗ್ಲು ಪಡ ಅಂಚ ಮಲ್ತಂದಾಂಡ ನಮಕ್ ಪ್ರತಿ ಒಂಜಿ ವಿಭಾಗಗಳ ಎಂಚಿನ ಅನುದಾನ ತಿಕ್ಕೊಂಡು ಆರೈಕೆ ತಿಕ್ಕೊಂಡು ಸಪರೇಟ್ ಆದ ಐಕ್ ಬೆಳವಣಿಗೆ ಹಾಕೊಂಡು ಇಜ್ಜಿಡ ಎಂಜಿನ ಹಾಕೊಂಡು ಒಣತು ರಾಣಿ ಹಬ್ಬಕ್ಕ ಉತ್ಸವ ಮಲ್ತೇರು ಕರಿ ವರ್ಷ 5 ಲಕ್ಷ ಪೂರ ಕೊರೊಂದಿತ್ತೇರಿಗೆ ಕಾಂಗ್ರೆಸ್ ಸರ್ಕಾರ ಪೂರ ತಿಕ್ಕದಂಡು ನಮ್ಮನೆ ಊರ್ದ ಕನ್ನಡ ತುಳು ಸಂಸ್ಕೃತಿ ನಮ್ಮನೆ ಊರ್ದ 6 ಪಂಡೆ ನಮ್ಮನೆ ಊರಾರು ಬತ್ತಬೇಕು ತಿಕ್ಕಿನಿ 10 ಲಕ್ಷ ಊರಿನ 4 ಲಕ್ಷ ಬರೋಣ ಕಾರ್ಕಳ ಉತ್ಸವ ಬೋತನ ಅಥವಾ ಪರಶುರಾಮ ತಿಂಬಾರ್ ಹೋತನ ಪಂಡ ಆರೆ ಮಲ್ಪೋರು ಅಂಡ ಇಂಚೆ ಪೂರ ಇತ್ತುಂಡ ಅವಳು ಸಂಘ ಸಂಸ್ಥೆರು ಮಲ್ಪೊಂದಿಪ್ಪೋತ ಆಗ್ಲೆಗ್ಲ ಒಂದೊಂದೇ ಕೊರೋನಾ ಮಾತಾ ನಮ್ಮೊಂದಾಗ್ಲೇ ತಿಳ್ಕೊಂಡು ಇಜ್ಜಿಡ ಆಗ್ಲೇ ಬೋಡ ಏನೋ ಒಂಜಿ ಬೆಂಗಳೂರದಾಗ್ಲು ಬತ್ತೇರು ಬೆಂಗಳೂರದಾಗ್ಲೇ ಬತ್ತದ ಅವಳು DJ ಮಲ್ತೇರು ಪಾಡಿಯರು ಕೊಲ್ತೇರು ಪರಶುರಾಮ ಥೀಮ್ ಪಾರ್ಕ್ ವೈಭವ ಖುಷಿ ಜನ DJಗೆ ನಲ್ತೇರು ಡ್ಯಾನ್ಸ್ ಪೂರ ತೂನಗ ತುಳು ಸಂಸ್ಕೃತಿ ಓಲಿ ಪರಶುರಾಮ ಸಂಸ್ಕೃತಿ ಓಲವು ಬಡ ಯಾಮನ್ನು ತುಳುವರೆಗ್ಲೇ ಅವಕಾಶ ಸಿಕ್ತು ತುಳು ತಗ್ಲೇ ಪರಶುರಾಮ ಮಂಡೇರು ಎಂಕ್ಲೇ ತುಳುಟು ಪರಶುರಾಮ ನಾಟಕ ಮಲ್ಪಲೆ ತುಳುಟು ಯಕ್ಷಗಾನ ಮಲ್ಪಲೆ ನಮ್ಮ ಊರು ತುಳುತ ಯಕ್ಷಗಾನ ಆಗ್ತವೆ ಕನ್ನಡ ನಾಟಕ ಅತ್ ಬನ್ನಿ ಇಂಚ ಬಡ ತುಳುತ ಬಗ್ಗೆನೇ ನೆಗಲು ಮಾತಾಡ್ಲಿ ಕನ್ನಡ ಮುಂಡು ಕನ್ನಡ ಬೋಡು ಕನ್ನಡ ಖಂಡಿತ ಎಂಕ್ ಯಾನ್ ಸತ್ಯವನ್ ಬಂಡ ಎಂಕ್ಲೆ ಫಸ್ಟ್ ಜೀವ ನೋಡು ಆಯಿ ಬರೇನಿ ಕನ್ನಡೋಡು ಫಸ್ಟ್ ಪಾತಿರ್ನಿ ತುಳುಟು ಅಂಚ ಎಂಕ್ಲೆ ರಡ್ಲ ಅಪ್ಪೆಲ್ಲ ಕಣೆ ಎನ್ನ ಬಾಯಿಡ್ ಫಸ್ಟ್ ಶಬ್ದ ಬೈದಿನ ತುಳುತ ಫಸ್ಟ್ ಬರೇತಿನ ಕನ್ನಡದ ಅಂಚದ ಎಂಕ್ಲಿಗೆ ರಡ್ಡ ಕೈತ್ಲಾಗ ಬಣ ತಾರತಮ್ಯ ಹೆಜ್ಜಿ ಎಂಕ್ಲ ಅವ ಮಲ್ಪರ ಸಾಧ್ಯನೇ ಹೆಜ್ಜಿ ಅಂಚಾದಿಪುನಗ ಆಯ್ತ ಬಗ್ಗೆ ಏರ್ಲ ಆಲೋಚನೆ ಮಾಡ್ಬಾರ ಸಾಧ್ಯನೇ ನಮ್ಮ ಹಚ್ಚಿ ಬರೆತನ ಅಕ್ಷರ ಜೀವ ನಡೀತನ ಕನ್ನಡ ಬನ್ನಿ ತುಳು ಲಿಪಿಗೆಲ್ಲ ಬರಡು ಒಂಜಿ ಸ್ವತಂತ್ರ ಲಿಪಿ ಐಕ ಅಧ್ಯಯನ ಒಂದು ಶಾಲೆಡ್ ಕಲ್ಪನ ಒಂದು ಪೂರ ಅಂಡ
ಬುಲೆ ಉಂಡು ಒಡೆ ಪೋಪುಂಡು ನಮ್ಮನ ಏತ್ ರಿಚ್ ಕಲ್ಚರ್ ಅನ್ಪುನ ಇಡೀ ವಿಶ್ವ ನಮ್ಮ ಕಾಂತಾರ ಪಿಕ್ಚರ್ ಸ್ವೀಕಾರ ಮಂತಿನ ರೀತಿ ಪಂಡ ನಮ್ಮ ಕಲ್ಚರ್ ಉಂಡು ಇತ್ತು ಪಾಪ ತುಳು ಪಿಕ್ಚರ್ ಬರ್ಕೊಂಡು ಐಕ್ಲೆ ಅನುದಾನ ತಿಕ್ಕುಜಿ ಸರಿ ಕಟ್ಟು ಮೊಗ್ಲು ಪೂರ ನಮ್ಮ ಪ್ರತ್ಯೇಕ ಸ್ಥಾನಮಾನ ತಿಕ್ಕಣ ಐಕ್ಲ ವಿಶೇಷವಾದ ಅನುದಾನ ಕೂಡ ತಿಕ್ಕೊಂಡು ಅಪ್ಪ ತುಳು ರಕ್ತ ಒಂಚೂರು ರಿಚ್ ಹಾಕೊಂಡು ಪಂಡ ಒಂಚೂರು ಎಡ್ಡೆಡ್ಡ ಪಿಕ್ಚರ್ ಬರ್ಕೊಂಡು ಎಡ್ಡೆಡ್ಡ ಪಿಕ್ಚರ್ ಬರ್ತಿಗುಡ್ಲೆ ತೂರಸುರು ಮಲ್ಪೇರು ಐಕ್ ತಿಕ್ಕೊಂಡು ಪಕ್ಕ ಜಾಸ್ತಿ ವರ್ಕ್ ಆರಸುರು ಅಪ್ಪನ ಜಾಸ್ತಿ ಜನಕ್ಕೆ ಬೇಲೆ ತಿಕ್ಕೊಂಡು ಪಣ ಅಪ್ಪಾಗ ನಮ್ಮ ತುಳು ಭಾಷೆ ಮಿತ್ತು ವರ್ಕ್ ಮಲ್ತಂಡ ನಮ್ಮ ಕಾಂಪಿಟೇಷನ್ ಕಮ್ಮಿ ಇಜ್ಜು ನಮ್ಮ ಕರ್ನಾಟಕ ಫೈಟ್ ಮಲ್ಪೋಡು ನೇಷನ್ ವೈಡ್ ಫೈಟ್ ಮಲ್ಪೋಡು ನಮ್ಮ ಪ್ರತಿಭೆನ ಮಲ್ಪರೆ ಅಪ್ಪಾಗ ಪಣ ಇಚ್ಚಿನ ಸಾರ ವಿಷಯಲ್ಲೂ ಇಲ್ಲ ಪಣ ಅಪ್ಪಾಗ ಪಣ ನಮ್ಮ ಖಾಲಿ ಭಾಷೆಗೆ ಮಾನ್ಯತೆಗೆ ತಿಕ್ಕೊಂಡು ನಮ್ಮ ತುಳುವರಿಗೆ ಮಾನ್ಯತೆಗೆ ತಿಕ್ಕೊಂಡು ತುಳುತ ಜವಣರ್ನಾಗ್ಲೆ ತುಳುತ ಹಿರಿಯರ್ನಾಗ್ಲೆ ತುಳುತ ಕಲಾವಿದರಿಗೆ ತುಳುತ ಪ್ರತಿಭೆಗೆ ಗೌರವ ಭಾಷೆಗೆ ಮಲ್ಲತ್ತು ಅಪ್ಪಾಗ ಪೂರ ತಿಕ್ಕನಾಗದ ನಮ್ಮ ಸಂಸ್ಕೃತಿ ಸಮೃದ್ಧ ನಮ್ಮ ಭಾಷೆ ಸಮೃದ್ಧ ನಮ್ಮ ಆ ಪೂರ್ತಿಗ ನಮ್ಮ ಇಡೀ ಸಮುದಾಯನೇ ತುಳುತ ಸಮೃದ್ಧಿ ನಮ್ಮ ಸಮೃದ್ಧಿ ಕೂಡ ನಮ್ಮ ಕಾಸು ಪೂರ ಪೋಪುನು ರಾಜ್ಯಗೆ GST ಕಟ್ಟುನು ಅಂಚ ನಮ್ಮ ಇಡೀ ಕರ್ನಾಟಕ ಎಡ್ಡೆ ಹಾಪುಂಡು ಕನ್ನಡಿಗರ ಎಡ್ಡೆ ಅಂಡ ಅವತ್ತ GST ಪೂರ ಕೇಂದ್ರಕ್ಕೆ ಪೋಪುನು ಅಂಚ ನಮ್ಮ ದೇಶ ಎಡ್ಡೆ ಹಾಪುಂಡು ನಮ್ಮ ಇಡೀ ತುಳುವಿನ ದೃಷ್ಟಿಕೋನಡು ನಮ್ಮ ಇಡೀ ಜಗತ್ತಿನ ತುಪ್ಪ ವಿಶ್ವನ ತುಪ್ಪ ಅಂಚ ಅದು ಲೋಕೋದ್ಧಾರ ತುಳುಕು ಮಾನಾದಿಕೊಂಡ ಲೋಕೋದ್ಧಾರ ಹಾಪುಂಡು ಅಂಚ ಐಟ್ ಏರೆಗ್ಲ ಅನ್ಯಾಯ ಪೂಜಿ ಅಧಿಕೃತ ರಾಜ್ಯ ಭಾಷೆ ಆ ಭಾಷೆಗೆ ಮಾನಾದಿಗೆ ಮಾತ್ರ ತುಳುವೇರ್ನ ಸಮಸ್ತ ಬದುಕುದಾದೊಂಡು ಅಕಲ ಜೀವನದಾದೊಂಡು ಅಕಲ್ನ ಅಭಿವೃದ್ಧಿ ಆಪನಂಚಿನ ವಿಚಾರದೊಂದು ನೆಕ್ ಮಾತೆಕ್ಲ ಪೂರಕವಾದ ಪುಣ್ಪಂಚಿನ ವಿಚಾರದ ಬಣ್ಣ ಪ್ರತಿ ಸಲ ಮಸ್ಜಿನ ಕೇರ್ನ ಉಂಡು ಇತ ಕನ್ನಡ ನಮ್ಮ ಪಾತಿರೋದಿಲ್ಲ ಎಟ್ಟುಗೆ ತುಳುಲ ನಮ್ಮ ಪಾತಿರುವ ನಮಗದಾದ ಸಮಸ್ಯೆ ಆತನೆ ದಾಯ ಹೋರಾಟ ಪಂಪಂಚಿನ ಪ್ರಶ್ನೆ ಇಲ್ಲ ಕೇರ್ನ ತುಳ್ಳೆ ದಾಯ ಹೋರಾಟ ಕನ್ನಡಲ ನಮ್ಮ ಓದುವ ಬರೆಪ ತುಳುಲ ನಮ್ಮ ಪಾತಿರುವ ನಮಕದಾಲ ಸಮಸ್ಯೆ ಆಯ್ತು ಕೆಲವರಿಗೆ ದಾದ ಸಮಸ್ಯೆ ದಾದ ಯಾರು ಉಂಡು ಪಂಪಂಚಿನ ಪ್ರಶ್ನೆ ಎಲ್ಲ ಉಂಡು ಕೇನು ತುಂಬ ಕೂಡ ಕಾಲರ್ ಇಲ್ಲ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ಯಾನ್ ಶೇಖರ್ ಪೂಜಾರಿ ಬಾತೇರಿ ನಮಸ್ತೆ ಶೇಖರ್ ಪೂಜಾರಿ ಪಾತಿರಲ್ಲ ಸರ್ ಯಾನ್ ಹಿಂದಿ ಭಾಷೆ ನಮ್ಮ ಮಾತೃ ಭಾಷೆ ಅವು ಐನ್ ತೀರ ಪಾರ್ಟ್ ಪಾತಿರ್ಜಿ ಕರ್ನಾಟಕ ಸಾಹಿತ್ಯ ಕನ್ನಡ ಭಾಷೆ ಅವಳ ತೀರ ಪಾರ್ಟ್ ಪಾತಿರ್ಜಿ ಆಂಡ ಪ್ರತಿ ಒಂಜಿ ಅರ್ಥ ಏನ ಭಾಷೆ ಬಂಡ ತುಳು ದಯ ಬಂಡ ಒಂಜಿ ಯಾನೊಂಜಿ ದುಂಬು ಬಾರಿ ವರ್ಷ ದುಂಬು ಸುಮಾರು ಒಂಜಿ 20 ವರ್ಷ ದುಂಬು ಒಂಜಿ 8 ವರ್ಷದ ಒಂಜಿ ಮಾಸ್ಟರ್ ಇತ್ತೇರಿ ಎನ್ನೊಟ್ಟಿಗೆ ಆರೆ ಒಂದು ತುಳು ಬರಂತು ಹಿಂದಿ ಬಾತೇರ್ನಿ ಆರು ಪಣ ಉಂತೇರು ಒಂಜಿ ಅರ್ಥ ಮಲ್ಪನಕ್ಲೆ ಭಾಷೆ ಬಂಡ ತುಳು ಭಾಷೆ ದಯ ಬಂಡ ಕಲ್ತಂಡ ಮರಪೆರ ಐಟು ಒಂಜಿ ಪಠ್ಯ ಪುಸ್ತಕ ಬರ್ತಂಡ ಪೂರ ಜನ ಇಡೀ ಇಂಡಿಯಾ ಗೊತ್ತಾಪುನ ಇಂಚಿನ ಭಾಷೆ ಇಂಚೆ ಅರ್ಥ ಅಂದು ಆಯ್ನ ಬೇಗ ಇನ್ನು ಬರ್ತಂಡ ಅಡ್ಡೆ ಓಕೆ ತುಳು ನಮ್ಮ ರಾಜ್ಯ ಭಾಷೆ ಆವೋಡು ಪಂಪಂಚಿನ ವಿಚಾರ ಬಾರಿ ಅರ್ಥ ಆಯ್ನ ಭಾಷೆ ಅವು ಅದೆಲ್ಲ ಆತ ನೋಡ್ತಾವು ಓಕೆ ಎಸ್ ಸರ್ ಓಕೆ ಸೊಲ್ಮೇಲು ಸರ್ ಥ್ಯಾಂಕ್ ಯು ಭಾಷೆಗೆ ಮಾನಾದಿಗೆ ತಿಕ್ಕುನು ಆಯ್ತ ಒಟ್ಟಿಗೆ ಸಮಸ್ತ ತುಳುವೆರೆಗ್ಲ ಒಂಜಿ ಈ ಒಂಜಿ ವಿಚಾರ ಮಾನಾದಿಗೆ ತಿಕ್ಕುನು ಆಯ್ತ ಒಟ್ಟಿಗೆ ಅಕಲ್ನ ಒಂಜಿ ಭವಿಷ್ಯ ಆಗ್ಲ ಅಕಲ ಒಂಜಿ ಜೀವನ ಆಗ್ಲ ಎಂತ ಒಟ್ಟಿಗೆ ಕನ್ನಡ ಬೊಕ ತುಳು ದಾಯಿ ಗಲಾಟೆ ಮತ್ತೊಂದು ಕುಲ್ಲರು ಪಂಪನಚಿನ ಪ್ರಶ್ನೆ ವೆರಿ ಸಿಂಪಲ್ ಇರೇತುಲೆ ಐತೆ ಕೇರಳಡು ಎನ್ನ ಲೆಕ್ಕಡು ರಡ್ನೆ ಭಾಷೆ ಕಾಸರಗೋಡು ಮುಟ್ಟ ಕನ್ನಡನ ಮಂತಿತ್ತೆ ಎನ್ನ ಗಮನ ಆಂಡ ಈ ನೀರು ಕನ್ನಡದಾದ ಕೇಂಡ ಕನ್ನಡ ಇನಿ ಕನ್ನಡ ಶಾಲೆಜ್ಜಿ ಕನ್ನಡ ಪಾತೆರ್ನ ಕುಲಿಜೇರಿ ಇನಿ ಒಂತೆ ಒರಿದಿನಿ ಪಂಡ ತುಳು ಮಾತ್ರ ಇಟ್ಟು ಕೇರಳನ ಮಲಯಾಳಂನ ಇಂಪೋಸ್ ಮಂತಿ ಬೊಕ್ಕ ಇರೆಗ್ ಆಲ್ಮೋಸ್ಟ್ ಇರೆಗ್ ಕನ್ನಡ ದುಂಬು ಇರೆಗ್ ಡಾಕ್ಯುಮೆಂಟೇಶನ್ ಪೂರ ಕನ್ನಡ ಒಂದಿತ್ತು ಕಾಸರಗೋಡು ಮಾತ್ರ ಇರೆಗ್ ತಲಪಾಡಿ ಹಿಡಿದು ಕಾಸರಗೋಡು ಮುಟ್ಟ ಇರೆಗ್ ಶಾಲೆ ಕನ್ನಡ ಮೀಡಿಯಂ ಇತ್ತನ್ ಇನಿ ಅಕ್ಲಿಗೆ ದಾದಾತನು ಬೇಲೆಗೋಸ್ಕರ ಮಲಯಾಳಂ ಕಲ್ಪೋಡೊಂದು ಬಂದು ಇಂಪೋಸ್ ಮಂತಿ ಬೊಕ್ಕ ಇನಿ ಕನ್ನಡ ಆಲ್ಮೋಸ್ಟ್ ಪೋತು ಕನ್ನಡ ಶಾಲೆ ಮಲಯಾಳಿ ಮಾಸ್ಟರ್ ಮನ್ಪೇರು ಅಂಚಿನ ಪರಿಸ್ಥಿತಿ ಉಂಡು ಕ್ವಶನ್ ಇರ್ಕೇನೆ ಕನ್ನಡ ಪಂಡ ಇನಿ ಅವೇ ಪರಿಸ್ಥಿತಿ ಇದೆಲ್ಲ ಬರ್ಪುಂಡು ಇನಿ ತುಳು ಇರೆಗ್ ದಾದನ ನಮ್ಮ ಪುಣ್ಯ ನಮ್ಮ ದೈವ ದೇವರ ಪಾತೆರ್ನ ಭಾಷೆ ತುಳುವಾಯಿ ನಡೆದಾತ್ರ ಈ ಅಂಚಿನ ಒಂಜಿ ಕಲ್ಚರ್ ಎತ್ತಿ ನಡೆದಾತ್ರ ನಮ್ಮ ಇನಿ ತುಳು ಇನಿಕ್ಲು ಒರಿದನು ಅಕಲ ಇರೆಗ್ ಇರೆಗ್ ಬೆತ ಬೆತ ಅಧ್ಯಯನ ಆತ ನಮ್ಮ ಮಂತಿತ್ತನಲ್ಲ ದಯಮಾಡಿ ಕ್ಷಮಿಸಿ ಒಂದ್ಸಲ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಜೊತೆಗೆ ಶಿಕ್ಷಣ ತಜ್ಞರು ಡಾಕ್ಟರ್ ಮೋಹನ್ ಆಳು ಅವರಿದ್ದಾರೆ. ಮೋಹನ್ ಆಳು ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಇಡೀ ನಮ್ಮ ತುಳುವ ಜನರು, ಕರಾವಳಿ ಕರ್ನಾಟಕದ ಜನರು ಕಾಯ್ತಾ ಇದ್ದಾರೆ.
ತಮ್ಮ ಒಂದು ಈ ಮಾತು ಕೇಳಬೇಕು ಅನ್ನೋದು ಯಾಕೆ ಅಂತ ಬಂದಾಗ ಬಹಳಷ್ಟು ಜನರ ಬಹಳಷ್ಟು ವರ್ಷಗಳ ನಮ್ಗಳ ಕನಸು ತುಳು ಅಧಿಕೃತ ರಾಜ್ಯ ಭಾಷೆ ಆಗುತ್ತೆ, 2ನೇ ಅಧಿಕೃತ ರಾಜ್ಯ ಭಾಷೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ಸಚಿವರು ತಮ್ಮನ್ನ ನೇತೃತ್ವವನ್ನು ವಹಿಸಿದ್ದಾರೆ ಸರ್, ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಎಸ್ ಸರ್, ಮೋಹನಾಳ್ ಅವರು ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಅಲ್ಲ, ಈಗ ಈ ಸರ್ಕಾರ ನಿಜವಾಗಿ ಇಂಥ ಒಂದು ಮನಸ್ಸನ್ನು ಮಾಡಿದಕ್ಕಾಗಿ ಸರ್ಕಾರ ಆಗಿರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ನಮ್ಮ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ಬೋದು, ನಮ್ಮ ಎಲ್ಲ ಸಂಸದರು, ಶಾಸಕರು ಅಥವಾ ಇಲಾಖೆಯವರಾಗಿದ್ದಿರ್ಬೋದು, ಇವರು ಇಂಥ ಒಂದು ಅವಕಾಶವನ್ನು ನಮ್ಮ ಹತ್ರ ನಮ್ಗೆ ಒಂದು ಅವಕಾಶ ಕೊಟ್ಟದ್ದು ನಾನು ನಿಜವಾಗಿ ಇದಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಯನ್ನು ಅರ್ಪಿಸಬೇಕು. ಯಾಕಂತ ಹೇಳಿದ್ರೆ ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇರಲಿ, ಈಗ ನಮ್ಗೊಂದು ಸಮಿತಿಯನ್ನು ಮಾಡಿಕೊಂಡು ಆದಷ್ಟು ಶೀಘ್ರವಾಗಿ ಇದರ ಒಂದು ವರದಿಯನ್ನು ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಇದರ ಬಗ್ಗೆ ಹಲವಾರು ಮೀಟಿಂಗ್ಗಳು ನಡೀತಾ ಇದೆ. ನಾವು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳೊಟ್ಟಿಗೆ ಇದನ್ನೆಲ್ಲ ಮಾತಾಡ್ತಾ ಇದ್ದೇವೆ. ಮಾತಾಡಿಕೊಂಡು ಇನ್ನು 12 ತಾರೀಕಿಂದ 15 ತಾರೀಕಿನ ನಡುವಿನಲ್ಲಿ ನಾವು ಒಂದು ವರದಿಯನ್ನು ಕೊಡಬೇಕು ಅಂತ ಒಂದು ಆಲೋಚನೆ ಮಾಡಿಕೊಂಡು ಇದ್ದೇವೆ. ಇಷ್ಟ ಆಗಿದೆ. ಓಕೆ ಓಕೆ. ಈಗಾಗಲೇ 12ರಿಂದ 15 ತಾರೀಕಿನೊಳಗೆ ವರದಿಯನ್ನು ಕೊಡುವಂತದ್ದು, ತಾರೀಕಿನ ಒಳಗೆ ಒಂದು ವರದಿ ಕೊಡಬೇಕು. ಅದಕ್ಕಿಂತ ಮೊದಲು ನಮ್ಮ ಈ ತುಳುನಾಡಿನ 2000 ವರ್ಷ ಇತಿಹಾಸದಲ್ಲಿ ಬಹಳಷ್ಟು ಕೆಲಸ ಮಾಡಿದವರಿದ್ದಾರೆ, ಹಲವಾರು ಜನರು ಸ್ವರ್ಗಸ್ಥರಾದವರಿದ್ದಾರೆ. ಬಹಳಷ್ಟು ಇದರ ಬಗ್ಗೆ ಹೋರಾಟ ಆಗಿದೆ. ಈಗಲೂ ನಮ್ಮ ಕನ್ನೆದುರಿನಲ್ಲಿ ಅದೆಷ್ಟೋ ಹೋರಾಟ ಮಾಡಿದವರು ನಮ್ಮ ಕನ್ನೆದುರಲ್ಲಿ ಇದ್ದಾರೆ. ಹೀಗಿರುವಾಗ ಅವ್ರನ್ನೆಲ್ಲ ಒಮ್ಮೆ ನಾವು ಕರೆದು ಮಾತನಾಡಿದ್ದೇವೆ. ನಾವು ಇನ್ನೊಮ್ಮೆ ಈಗ ನಾಡ್ದು ಪುನಃ 12ನೇ ತಾರೀಕಿನ ದಿವಸ ಪುನಃ ಎಲ್ಲರನ್ನೂ ಕರೆದು ಅವರ ಎದುರಿನಲ್ಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡಿ ಏನೇನೋ ನಾವೆಲ್ಲ ವರದಿ ಕೊಡಬೇಕು ಎಂಬುದರ ಬಗ್ಗೆ ನಾವು ಪ್ರಸ್ತಾಪ ಮಾಡಿಕೊಂಡು ಮತ್ತೆ ಕೊಂಡೋಗಿ ನಾವು ಕೊಡುದು. ಎಲ್ಲರ ಪರವಾಗಿ ಕೊಡುವ ಹೊರತು ಇದು ನನ್ನ ಅಥವಾ ನಮ್ಮ ಕಮಿಟಿ ಪರವಾಗಿ ಅಲ್ಲ, ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡೋಗಿ ಕೊಡಬೇಕು ಅಂತ ನಮಗೆ ಆಶಯ ಇದೆ. ನಿಜ ನಿಜ. ಈ ಬಾರಿ ಸಮಸ್ತ ತುಳುವರಿಗೆ ಒಂದು ನಂಬಿಕೆ, ಹೋಪ್, ಭರವಸೆ ಬಂದಿರುವಂತದ್ದು ಕಾರಣ ಸರ್, ಬಿಕಾಸ್ ಆಫ್ ಯು ಸರ್, ಬಿಕಾಸ್ ಆಫ್ ಯು. ಡಾಕ್ಟರ್ ಎಂ ಮೋಹನಾಳ್ ಅವರು ಈ ಒಂದು ಹೇಳ್ಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇದರಲ್ಲಿ ತುಳುನಾಡಿನಲ್ಲಿ ಬೇಕಾದಷ್ಟು ಹೋರಾಟಗಳಾಗಿದೆ, ಬೇಕಾದಷ್ಟು ವ್ಯಕ್ತಿಗಳು ಆಗಿದ್ದಾರೆ. ನಮ್ಮ ಇಡೀ ತುಳು ಅಕಾಡೆಮಿಯ 9 ಅಧ್ಯಕ್ಷರುಗಳು ಇದರ ಬಗ್ಗೆ ಹೋರಾಟ ಮಾಡಿದ್ದಾರೆ. ಧರ್ಮಾಧಿಕಾರಿ ಅವರು ಹೋರಾಟ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿ ಅವರಂತ, ಓಸ್ಕರ್ ಫೆರ್ನಾಂಡಿಸ್ ಅಂತ, ಜನಾರ್ದನ್ ಪೂಜಾರಿ ಅಂತ, ಬೇರೆ ಬೇರೆ ಈಗ ನಳಿನ್ ಕುಮಾರ್ ಅಂತ ಬಹಳ ಸಂಸದರು ಇದರ ಬಗ್ಗೆ ಕೆಲಸ ಮಾಡಿದ್ದಾರೆ. ತುಂಬಾ ಎಲ್ಲ ಆಗಿದೆ. ಬೇಕಾದಷ್ಟು ಇವತ್ತು ಕ್ಷೇತ್ರಗಳಲ್ಲಿ ಇವತ್ತು ಇದರ ಹೋರಾಟ ಆಗಿದೆ. ನಾವು ಅದರಲ್ಲಿ ಏನೂ ಅಲ್ಲ, ನಾನು ಏನೂ ಅಲ್ಲ. ಈಗ ಈ ಜವಾಬ್ದಾರಿ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಕೊಟ್ಟಾಗ ನಾವು ಅದನ್ನು ಮಾಡಿಕೊಡ್ಬೇಕಾದ್ದು, ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಮಾಡಿಕೊಡ್ಬೇಕಾದ್ದು ನನ್ನ ಕರ್ತವ್ಯ ಅಷ್ಟೇ ಹೊರತು ನಾನು ಬೇರೆ ಏನಲ್ಲ. ಓಕೆ ಸರ್, ಈಗ ವರದಿ ಅಂತ ಬಂದಾಗ ಸರ್, ಒಂದು ಜನರಲ್ಲಿ ಬಹಳಷ್ಟು ಗೊಂದಲಗಳಿವೆ ಸರ್. ವರದಿ ಅಂತ ಬಂದಾಗ ಸರ್ಕಾರ ಯಾವ ಆಧಾರದ ಮೇಲೆ ಅಧ್ಯಯನವನ್ನ ನಡೆಸಿ ಅಥವಾ ವರದಿಯನ್ನ ಕೇಳ್ತಾ ಇದೆ ಅನ್ನುವಂತ ಪ್ರಶ್ನೆ ಬರುತ್ತೆ ಸರ್. ಈ ಬಗ್ಗೆ ನಮ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ ಸರ್? ಹೇಗೆ? ಇಲ್ಲ ಅಂದ್ರೆ ನೋಡಿ, ಈಗ ಬೇಕಾದಷ್ಟು ನಮಗೆ ವರದಿ ಮಾಡ್ಲಿಕ್ಕೆ ಏನಷ್ಟು ಕಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟ ತನಕ ಆದಂತ ಕೆಲಸಗಳು, ದಾಖಲಾದ ಕೆಲಸಗಳು ಬೇಕಾದಷ್ಟು ಇದೆ. ಅದು ಎಲ್ಲವನ್ನು ಇಟ್ಟುಕೊಂಡು ನಾವು ವರದಿ ಕೊಡ್ಬೇಕು. ವರದಿಯನ್ನು ಕೊಡುವಾಗ ನಾವು ಅದನ್ನು ಬಹಳಷ್ಟು ಜಾಗರೂಕತೆ ಮಾಡಿ ಒಂದು ಪ್ರಸ್ತಾವನೆಯನ್ನು ಹಾಕಿ ಆಮೇಲೆ ವರದಿಯ ಪೂರ್ಣ ಪಾಠವನ್ನು ಕೊಟ್ಟು ಮತ್ತೆ ಅದಕ್ಕೆ ಬೇಕಾಗುವ ದಾಖಲೆ, ರೆಫರೆನ್ಸ್, ಸಾಕ್ಷಿಗಳನ್ನು ನಾವೆಲ್ಲ ಕೊಡಬೇಕು. ಆಮೇಲೆ ತುಳು ಭಾಷೆಯ ಇದು 2ನೇ ಅಧಿಕೃತ ಭಾಷೆಯಾಗಿ ಘೋಷಣೆ ಆದ್ರೆ ಅದರಿಂದ ಆಗುವ ಲಾಭ ಇದನ್ನೆಲ್ಲ ನಾವು ಸ್ವಲ್ಪ ಸ್ಪಷ್ಟವಾಗಿ ಅವರಿಗೆ ತಿಳಿಸಬೇಕಾಗ್ತದೆ ಅಷ್ಟೇ. ಅದಕ್ಕಾಗಿ ಬೇಕಾದಷ್ಟು ಆದ ಕೆಲಸಗಳಿದೆ, ಅದನ್ನೆಲ್ಲ ನಾವು ಜೋಡಣೆ ಮಾಡಿಕೊಂಡು ನಾವು ಒಂದು ವರದಿಯನ್ನು ಕೊಡುದು ಅಷ್ಟೇ. ಓಕೆ ಓಕೆ. ಎಸ್ ಸರ್, ಹಾಗಾದ್ರೆ ತಮ್ಗೆ ಈಗ ಸರ್ಕಾರದಿಂದ ಉತ್ತಮ ಸ್ಪಂದನೆ, ಪೂರಕವಾಗಿರುವಂತಹ ಪ್ರತಿಕ್ರಿಯೆಗಳು ಬರ್ತಾ ಇದೆಯಲ್ಲ ಸರ್? ಹಾಗಾದ್ರೆ ಖಂಡಿತ ಎಲ್ಲಾ ಕಡೆಯಿಂದಲೂ ಇವತ್ತು ಎಲ್ಲಾ ಇದರ ನಾನು ನೋಡ್ತಾ ಇದ್ದೇನೆ. ಅದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಒಳ್ಳೆಯ ಒಂದು ಇದು ಬರ್ತಾ ಇದೆ. ಮತ್ತೆ ಇದರಲ್ಲಿ ನ್ಯಾಯ ಉಂಟು. ಯಾಕಂದ್ರೆ ನೋಡಿ, ಈಗ ರಾಜ್ಯದ ಭಾಷೆ ಅದು ನಮ್ಮ ಸಾರ್ವಭೌಮ ಭಾಷೆ, ನಮ್ದೆಲ್ಲರ ಭಾಷೆ, ಅದು ಕನ್ನಡ ಭಾಷೆ. ಅದರಲ್ಲಿ ಒಂದು ಮಾತಿಲ್ಲ, ಬೇರೆ 2 ಮಾತಿಲ್ಲ. ಇದು ಕನ್ನಡ ಭಾಷೆ. ಆದ್ರೆ ನಾವು ಕೇಳುವುದು ಬೇರೆ ರಾಜ್ಯಕ್ಕೆ ಸಿಕ್ಕಿದಾಗೆ, ಹಾಗೆ ನಮ್ಮ ಇದರಲ್ಲೂ ಸಂವಿಧಾನದಲ್ಲೂ ಬರೆದಾಗೆ ನಮ್ಗೆ ಒಂದು ಅಧಿಕೃತ ಭಾಷೆಯಾಗಿ 2ನೇ ಭಾಷೆಯಾಗಿ ನಮ್ಗೊಂದು ನಮ್ಗೆ ಅಂತ ಅವಕಾಶವನ್ನು ಕೊಡ್ಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡಿಕೊಳ್ಳುದು ಅಷ್ಟೇ. ಬೇರೆ ರಾಜ್ಯಗಳಲ್ಲೂ ಇದು ಉಂಟು, ಇಲ್ಲ ಅಂತೇನಿಲ್ಲ. ಉದಾಹರಣೆಗೆ ಸಿಕ್ಕಿಂನಂತ ರಾಜ್ಯದಲ್ಲಿ 12 ಭಾಷೆಗಳಿದೆ. ಹಾಗೆ ಇವತ್ತು ನಮ್ಮ ರಾಜ್ಯದಲ್ಲೂ ಒಂದು ಇದನ್ನು ಭಾಷೆ ಕೊಡಿಲ್ಲ. ಇದರಲ್ಲಿ ನಾವು ಎಂದೂ ಕನ್ನಡದ ಭಾಷೆಗೆ ಎದುರಾಗಿ ಮಾಡುವುದಲ್ಲ, ಇದು ಅವರೊಟ್ಟಿಗೆ ಅದು ಹಾಲು ನೀರಿನ ಸಂಬಂಧದಾಗಿ ನಾವು ಮಾಡುವಂತ ಅಷ್ಟೇ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಡಾಕ್ಟರ್ ಎಂ ಮೋಹನಾಳ್ ಸರ್, ತಮ್ಮ ಸಮಯಕ್ಕಾಗಿ ಧನ್ಯವಾದಗಳು, ಜೊತೆಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಈ ಬಾರಿ ಭರವಸೆ, ವಿಶ್ವಾಸ ಸಿಕ್ಕಿದೆ ಅಂತ ಬಂದಾಗ ಬಿಕಾಸ್ ಆಫ್ ಡಾಕ್ಟರ್ ಎಂ ಮೋಹನಾಳ್. ಯಾಕೆ ಅಂತ ಬಂದಾಗ
ಇಂತಹ ಕೆಲಸ ಕಾರ್ಯಗಳು ಅಂತ ಬಂದಾಗ ಅತ್ಯಂತ ಛಲ ಬಿಡದೆ ಶ್ರಮಪಟ್ಟು ಜೊತೆಗೆ ಅದನ್ನ ಹಠವಾದಿಯ ರೀತಿಯಲ್ಲಿ ಒಂದು ಹಂತಕ್ಕೆ ತಲುಪಿಸಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವನ್ನ ಮಾಡುವವರು ನಮ್ಮ ಡಾಕ್ಟರ್ ಎಂ ಮೋಹನ್ ಅವರು. ಹಾಗಾಗಿ ಈ ಬಾರಿ ಈ ಒಂದು ಕೆಲಸ, ಯಾಕಂದ್ರೆ ಬಹಳಷ್ಟು ನಾವುಗಳು ನೋಡಿದವರು ಇವರು ಮಾಡಿದಂತಹ ಕಾರ್ಯಕ್ರಮಗಳು ಅಥವಾ ಇವರು ಮಾಡಿದಂತಹ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವಂತಹ ಕ್ರಾಂತಿ ಯಾವ ರೀತಿ ಇದೆ ಅಂತ ಬಂದಾಗ ನೋ ಕಾಂಪ್ರಮೈಸ್, ಯಾಕಂದ್ರೆ ಅದರಲ್ಲಿ ಕಾಂಪ್ರಮೈಸ್ ಮಾಡಿದಂತಹ ವ್ಯಕ್ತಿ ಅಲ್ಲ. ಹಾಗಾಗಿ ಈ ಒಂದು ವಿಚಾರ ನಾಳೆ ಮೋಹನ್ ಅವರಲ್ಲೂ ಕೂಡ ಕೆಲವರು ಹೇಳಿದ್ರು ತುಂಬಾ ಜನ ಹೋರಾಟ ಮಾಡಿದಾರೆ ಅಂತ ಹೇಳಿ. ಈಗ ಕೆಲವು ಕ್ರಿಕೆಟ್ ಟೀಮ್ ಅಲ್ಲಿ ಪ್ಲೇಯರ್ಸ್ ಗಳು ಒಳ್ಳೆ ಇರ್ತಾರೆ, ಈ ಕ್ಯಾಪ್ಟನ್ ಗಳು ಒಂದು ಬೇಕಿರ್ತಾರೆ, ಒಂದು ಸ್ಪಿರಿಟೆಡ್ ಕ್ಯಾಪ್ಟನ್ ಅಂತ ಕ್ಯಾಪ್ಟನ್ ಈಗ ಮೋಹನ್ ಆಳ್ವಾರ್ ನಮ್ಗೆ ಸಿಕ್ಕಿದ್ರಿಂದ ವಿಶ್ವಾಸ ಇದೆ, ನಮ್ಗೊಂದು ಈ ಟೈಮ್ ಆದ್ರೂ ನಮ್ಗೆ ರಾಜ್ಯದ ಆಗ್ತದೆ ಅಂತ ಹೇಳುವ ಒಂದು ವಿಶ್ವಾಸ ನಮ್ಗೆ. ಒಂದು ವಿಷಯ ನೀವು ನೆನಪಿಟ್ಟುಕೊಳ್ಬೇಕು, ಇಲ್ಲಿ ಮೋಹನ್ ಆಳ್ವಾರಿಗೆ ವರದಿ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿರೋದು. ಇದನ್ನ ಅಂದ್ರೆ ಅವರು ವರದಿಯನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ, ಆದ್ರೆ ನೆಕ್ಸ್ಟ್ ಇರುವಂತದ್ದು ರಾಜಕಾರಣಿಗಳದ್ದು ಕೆಲಸ. ಈಗ ಅವ್ರು ಮೊದ್ಲೇ ಹೇಳಿದ್ದಾರೆ, ಮೋಹನ್ ಆಳ್ವಾರ್ ಕೇಳಿದ್ರೆ ಯಾನ್ ರಾಜಕಾರಣಿ ಮಾರ ಅನ್ಫಿಟ್ ಮಾರ ಅಂತ. ಅಂದ್ರೆ ಅವ್ರು ಹೇಳುದ ವಿಷಯ ಅಂತ ಏನ್ ಹೇಳಿದ್ರೆ ಎಲ್ಲರ ತಗ್ಗಿ ಇದನ್ನು ನಿರ್ದಿಷ್ಟವಾಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅಂದ್ರೆ ಟೀಕೆಗಳನ್ನ ಅಂದ್ರೆ ಇದನ್ನ ಸುಮ್ಮನೆ ವ್ಯರ್ಥ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಇಲ್ಲಿ ಏನಂತ ಹೇಳಿದ್ರೆ ವರದಿ ತುಂಬಾ ಚೆನ್ನಾಗಿ ಖಂಡಿತ ಡ್ರಾಫ್ಟ್ ಮಾಡ್ತಾರೆ, ಅದಕ್ಕೆ ಆ ವರದಿಗೆ ಏನು ರಾಜ್ಯ ಭಾಷೆ ಸಿಗುವಂತ ಎಲ್ಲ ಅರ್ಹತೆಗಳು ಇರುವ ಹಾಗೆ ಮಾಡಿರ್ತಾರೆ. ನಂತರ ತಗೊಂಡು ಹೋಗುವಂತಹ ಒಂದು ಇಚ್ಛಾಶಕ್ತಿ ಮತ್ತೆ ಅಲ್ಲಿ ಮಂಡನೆ ಆಗುವಂತ, ಅಲ್ಲಿ ವಿಧಾನ ಪರಿಷತ್ತಲ್ಲಿ ಮಂಡನೆ ಆಗಿ ಅನುಮೋದನೆ ಪಡೆಯುವಂತದ್ದು ದೊಡ್ಡ ಟಾಸ್ಕ್. ಇಲ್ಲಿಂದ ಹೋದ್ರೆ ಮೇಲೆ ತಗೊಳ್ಳಿಕ್ಕೆ ಆಗ್ತದೆ, ಅದು ಏನಾದ್ರೂ ಮಾಡಬಹುದು. ಮೇಲೆ ಇದ್ದೆ ಕೇಂದ್ರ ಸರ್ಕಾರದಲ್ಲಿ ಅದೊಂದು ಮಾಡಬಹುದು, ಇಲ್ಲಿ ಒತ್ತಡ ಮಾಡ್ಕೊಂಡು. ಅಂದ್ರೆ ಇಲ್ಲಿಂದ ಎರಡು ಇದರಲ್ಲಿ ಸಭೆ ಮತ್ತು ಮಂಡಲದಲ್ಲಿ ಪಾಸ್ ಆಗುವುದು ಅದು ಬಹಳವಾದ ಕ್ಲಿಷ್ಟಕರವಾದಂತಹ ವಿಷಯ. ಯಾಕಂದ್ರೆ ಆ ರೀತಿಯಾದ ಒಂದು ಭಾವನೆಯಲ್ಲಿ ಎಲೆಕ್ಷನ್ ಟೈಮ್ ಆದ್ರಿಂದ ಕೂಡಲೇ ಕನ್ನಡವನ್ನ ತುಳಿತಾ ಇದ್ದಾರೆ ಇವರು ತುಳು ಮಾಡ್ತಾ ಇದ್ದಾರೆ, ಕನ್ನಡಕ್ಕೆ ಅವಗಣ ಅಂತ ಏನಾದ್ರು ಹೋರಾಟ ಗಿರಾಟ ಶುರುವಾದ್ರೆ ಅಂದ್ರೆ ಶುರು ಬೇಕಂತಲೇ ಅದು ಏನು ಸಂಬಂಧವೇ ಇಲ್ಲ. ನೀವು ಹೇಳಿದಾಗ ನಾವು ಇದೇ ಮಣ್ಣಿನಲ್ಲಿ ಹುಟ್ಟಿದವರು, ಇದೇ ಮಣ್ಣಿನಲ್ಲಿ ಹುಟ್ಟಿದವರು, ಇದು ಎಷ್ಟೋ ಸಾವಿರ ಸಹಸ್ರ ವರ್ಷಗಳ ಹಿಂದೆ ಇಲ್ಲೇ ಈ ಮಣ್ಣಿನಿಂದಲೇ ಹುಟ್ಟಿದಂಥ ಭಾಷೆಗಳು. ಹಾಗಾಗಿ ಇದು ಹೊರಗಿನಿಂದ ಬಂದವರು ನಾವು ಸೌರಭ ನೀವ್ಯಾರು ಕೇಳುವಂತ ಯಾವರಿಗೂ ಅಧಿಕಾರ, ಯಾಕಂದ್ರೆ ಇಲ್ಲಿಂದಲೇ ಶುರುವಾದದ್ದು. ಹಾಗಾಗಿ ನಾವು ಇಲ್ಲಿಂದಲೇ ಕೇಳ್ತಾ ಇರೋದ್ರಿಂದ ಯಾರು ಆಕ್ಷೇಪ ಮಾಡ್ಲಿಕ್ಕಾಗಲ್ಲ. ಮತ್ತೆ ನಾವು ಕನ್ನಡಕ್ಕಂತೂ ನಾವು ಕನ್ನಡ ಈ ತುಳುನಾಡಿನ ಈ ಭಾಗದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದದ್ದು ಕೂಡ ಹೌದು. ಆಮೇಲೆ ಈ ಭಾಗದಲ್ಲಿ ಅಧ್ಯಯನ ಕನ್ನಡ ಸಂಸ್ಕೃತಿ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟಂತದ್ದು ಅಮೋಘ ಅಪಾರ. ಹಾಗಾಗಿ ಆದ್ರೆ ಇಲ್ಲಿ ಸಮಸ್ಯೆ ಆಗುವಂತದ್ದು ಹೇಳಿದ್ರೆ ಆ ರಾಜಕೀಯ ಸ್ವಾರ್ಥ ಲಾಭಕ್ಕೋಸ್ಕರ ಇದನ್ನ ಇಶ್ಯೂ ಮಾಡಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಇದು ಬದಿಗೆ ಸರಿಯುವ ಅಪಾಯ ಇರೋದ್ರಿಂದ ಇಸ್ ಇಟ್ ಪೊಲಿಟಿಕಲ್ ಗಿಮಿಕ್ ಅಲ್ಲ, ಗಿಮಿಕ್ ಇಲ್ಲಿ ತುಳುನಾಡಿನ ಓಟುಗಳನ್ನ ಏನು ತುಳುನಾಡಿನ ಹೋರಾಟಗಾರನ ಸದ್ಯಕ್ಕೆ ಸಮಾಧಾನ ಪಡಿಸಲಿಕ್ಕೆ ಈ ಸಮಿತಿ ಯಶಸ್ವಿ ಆಗಬಹುದು, ಅಂದ್ರೆ ರಚನೆ. ಆದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ವಿಧಾನಸಭೆ ಅಥವಾ ಇದನ್ನ ಮಂಡನೆ ಮಾಡುವಾಗ ಇದನ್ನ ಏನ್ ನಾಡ್ದು ಅಧಿವೇಶನ ಬರ್ತದೆ, ಅದ ನಂತರ ಯಾವ್ದು ಚಾನ್ಸ್ ಇಲ್ಲ. ಫೈನಲ್ ಗೇಮ್, ಫೈನಲ್ ಚಾನ್ಸ್, ಫೈನಲ್ ರಪ ಆಗಿ ಹೋಗಿ ಪಾಸ್ ಆಗ್ಬೇಕು. ಆದ್ರೆ ಆಯ್ತು. ಆದ್ರೆ ಈ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡುವಾಗ ಇದು ಅಷ್ಟು ಸುಲಭ ಅಲ್ಲ ಅಂತ ಕಾಣ್ತದೆ. ಆದ್ರೆ ಬಾರಿ ಒಳ್ಳೇದಲ್ವಾ. ಆದ್ರೆ ಖಂಡಿತ ನಾವೆಲ್ಲ ಸೇರಿ ಸಂಸದೀಯ ಸಚಿವರಾದ ಸುನಿಲ್ ಕುಮಾರ್ಗೆ ಸನ್ಮಾನವನ್ನು ಮಾಡಬೇಕು ಅಥವಾ ಮತ್ತೆ ಗೌರವವನ್ನು ಸಲ್ಲಿಸಬೇಕು. ಆಮೇಲೆ ಮೋಹನ್ ಆಳ್ವಾರಿಗೆ ಸಹಿತ ಎಲ್ರಿಗೂ ಕೂಡ ಇಡೀ ಇವರಿಗೆ ಗೌರವಿಸುವಂತದ್ದು ಖಂಡಿತ. ಯಾಕೆ ಹೇಳಿದ್ರೆ ಅದು ಒಂದು ಶಾಶ್ವತವಾಗಿರ್ತದೆ. ಏನು ವೀರಪ್ಪ ಮೊಯ್ಲಿ ಅವರು ಎಂಟ್ರೆನ್ಸ್ ಎಕ್ಸಾಮ್ ಒಂದು ಏನೋ ಮಾಡಿದ್ರಲ್ಲ CET, ಅದು ಅಂದ್ರೆ ಅವರು ಅಧಿಕಾರಿಗಳ ಒಂದು ಏನು ಅವರ ಬುದ್ಧಿಮತ್ತೆಯಿಂದ ಮತ್ತೆ ಇವರು ಅದಕ್ಕೆ ಪಾಸ್ ಮಾಡಿದ್ರಿಂದ ಅದೊಂದು CET ತುಂಬಾ ಬಡವರಿಗೆ ಸಿಕ್ಕಿತ್ತು ಆ ಒಂದು ಕಾಲದಲ್ಲಿ. ಹಾಗಾಗಿ ಇದು ಕೂಡ ಮುಂದಿನ ದಿನಗಳ ಯಾವತ್ತೂ ಹೇಳಿಕೊಳ್ಳಬಹುದಂತ ಒಂದು ಸಾಧನೆ ಅಂತ ನಾವು ಹೇಳ್ಬೋದು. ಅಂದ್ರೆ ಅದು ಅಷ್ಟು ಸಾಧ್ಯ ಇಲ್ಲ, ಕಷ್ಟ ಸಾಧ್ಯ ಅಂತ ನಾನು ಹೇಳುದು. ಆದ್ರೆ ಈ ಹಿಂದೆ ಏನು ಎರಡನೇ ರಾಜ್ಯ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಎರಡನೇ ಅಧಿಕೃತ ಸ್ಥಾನಮಾನ ಯಾವುದಕ್ಕೆ ಕೊಡ್ಲಿಲ್ಲ. ಆದ್ರೆ ಯಾವುದೇ ರಾಜ್ಯದಲ್ಲಿ ಇರದಂತಹ ಉರ್ದು ಅದಕ್ಕೆಲ್ಲ ಸಿಕ್ಕಿದೆ. ಮತ್ತೆ ಸಂವಿಧಾನ ಇದಾದಾಗ ಆಗ 14 ಭಾಷೆಗಳಿದ್ದದ್ದು ನೋಟಿನಲ್ಲಿ, ಅಂದ್ರೆ ಆವಾಗ ಬಂದದ್ದು 22 ಆಗಿದೆ. 22 ಅಂದ್ರೆ ಒಂದೊಂದಾಗಿ ಸೇರಿಸ್ತಾ ಬಂದ್ರು. ಅಂದ್ರೆ ಲಾಸ್ಟ್ ಟೈಮ್ ತುಳು 2006ರಲ್ಲಿ ದೊಡ್ಡ ಹೋರಾಟ ನಡೀತು. ಆವಾಗ ತುಂಬಾ ಭಾಷೆಗಳನ್ನ ಸೇರಿಸಿದ್ರು, ತುಳು ಒಂದು ಮಾತ್ರ ಹೊರಟಿತ್ತು. ಆವಾಗ ನಮ್ಮ ಇಲ್ಲಿ ಅಲ್ಲ, ಧನಂಜಯ ಕುಮಾರ್ ಇದ್ದದ್ದು ಒಬ್ರು, ಮತ್ತೆ ಉಳಿದವರು ಯಾರು ಸರಿಯಾಗಿ ಅಂದ್ರೆ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅಂದ್ರೆ ಆವಾಗ ಈ ತರದ ಸಾಮಾಜಿಕ ಜಾಲತಾಣಗಳು ಅಥವಾ ಈ ಹೋರಾಟಗಳು ಯಾರಿಗೆ ಅರ್ಥ ಅಂದ್ರೆ ಇರ್ತಾ ಇರ್ಲಿಲ್ಲ. ಹಾಗಾಗಿ ಅವರು ಅವರದೇ ಕೆಲಸದಲ್ಲಿ ಬಿಜಿ ಆದ್ರು. ಪಾಪ ತಪ್ಪು ಅಂತಲ್ಲ,
ಹಾಗಾಗಿ ಆ ಸಂದರ್ಭದಲ್ಲಿ ಏನಾದ್ರೂ ಮಾಡ್ತಿದ್ರೆ ಎಲ್ಲಾ ಭಾಷೆಗಳೊಂದಿಟ್ಟಿಗೆ ನಮ್ಮ ಭಾಷೆಯು ಸೇರಿ ಹೋಗ್ತಿತ್ತು. ತುಳು ಭಾಷೆ 5 ಆಗಿದೆ. ಹೌದು, 5ನೇ ಲಿಸ್ಟ್ ಅಲ್ಲಿ ಇತ್ತು ಅಂತ ಹೇಳ್ತಾ ಇದ್ರು, ಮಾಹಿತಿ ಇತ್ತು. ಅದೇ ಉಳಿದದ್ದು ಅಂದ್ರೆ ಅವಾಗಲೇ ಒಂದು ಇಚ್ಛಾಶಕ್ತಿಯಿಂದ ಮಾಡಿದ್ರೆ ಆಗ್ತಿತ್ತು. ಅವಾಗ ಅಂದ್ರೆ ತುಂಬಾ ಏನು ಮೆಮೊರಾಂಡಮ್ ಎಲ್ಲವೂ ಈ ತರ ವರದಿ ಸಮಿತಿ. ಈಗ ಈ ಅವಕಾಶ ಕೊಟ್ಟು ಸುನಿಲ್ ಈ ಸರ್ಕಾರಕ್ಕಿಂತ ಮುಂದೆಯೂ ಅವಕಾಶ ಸಿಕ್ಕಿತ್ತು, ಆಗಿತ್ತು, ಅದು ಆಗ್ಲಿಲ್ಲ. ಈ ಸರಿ ಆದ್ರೂ ಮತ್ತೆ ಪುನಃ ಒಂದು ಅವಕಾಶ ಸಿಕ್ಕಿದೆ, ಇದು ಆಗ್ತದ ಅಂತ ನೋಡ್ಬೇಕು. ಮತ್ತೆ ಇದಾದ ನಂತರ ಕೇಂದ್ರದಲ್ಲಿ 8ನೇ ಪರಿಚಯದಕ್ಕೆ ಒಂದು ಸೇರುವಂತದ್ದು, ಅಂದ್ರೆ 2006ರಲ್ಲಿ ಹೇಳುವಂಥದ್ದು 8ನೇ ಪರಿಚಯದಕ್ಕೆ ಸೇರಿಸುವಂತ ಒಂದು ಅವಕಾಶದ ಬಗ್ಗೆ ಮಾತಾಡ್ತಾ ಇರ್ತದ್ದು. ಈಗೇನ ಅದಾದ್ಮೇಲೆ ರಾಜ್ಯದ ಅಧಿಕೃತ ಭಾಷೆ ಆದವರಿಗೆ ಮಾತ್ರ ಚಾನ್ಸ್ ಅಂತ ಏನೋ ಮಾಡಿದ್ರು. ಈಗ ಹಾಗೆ ರಾಜ್ಯದ ಅಧಿಕೃತ ಭಾಷೆ ಆಗ್ಬೇಕಲ್ಲ, ಈಗ ರಾಜ್ಯದ ಅಧಿಕೃತ ಭಾಷೆ ಆದ್ರೆ ನಂತರ 8ನೇ ಪರಿಚಯದಕ್ಕೆ ಸೇರ್ಬೇಕು. ಇದೊಂದು ಸಣ್ಣ ಅಂದ್ರೆ ಇದೊಂದು ಗೆಲುವು, ಮೊದಲ ಹಂತದ ಗೆಲುವು. 2ನೇ ಹಂತದ ಗೆಲುವು ಅಂದ್ರೆ 8ನೇ ಪರಿಚಯದಕ್ಕೆ ಸೇರುವಂತದ್ದು ನಮ್ಮ 2ನೇ ಹಂತದ ಇಲ್ಲಿಗೆ ಮುಗಿಯುವುದಿಲ್ಲ. ಅಲ್ಲಿಗೆ ಸೇರಿದ ಮೇಲೆ ಒಂದು ತುಳು ಭಾಷೆಗೆ ಒಂದು ಮಾನ್ಯತೆ, ತುಳುವರಿಗೆ ಒಂದು ಮಾನ್ಯತೆ, ಅಂದ್ರೆ ಈ ತುಳುನಾಡಿನ ಈ ಪರಿಸರದಲ್ಲಿ ಮಾತಾಡ್ತಿರುವಂತ ಅವರಿಗೆ ಕಲೆ, ಸಂಸ್ಕೃತಿ, ಪ್ರತಿಭೆಗಳಿಗೆ ಎಲ್ಲದಕ್ಕೊಂದು ಒಳ್ಳೆಯ ಅವಕಾಶ ಸಿಗ್ತದೆ ಮತ್ತು ನಮ್ಮ ತುಳುವಿನ ಅಸ್ಮಿತೆ ಉಳಿತದೆ. ಯಾಕಂದ್ರೆ ಇಡೀ ದೇಶದಲ್ಲಿ 730 ಭಾಷೆ ಇದು 730 ಭಾಷೆ ಇದೆ. ಅದರಲ್ಲಿ 400 ಭಾಷೆಗಳು ಅಳಿವಿನಂಚಲ್ಲಿದೆ ಯುನೆಸ್ಕೋ ವರದಿ ಪ್ರಕಾರ. ಅಂದ್ರೆ ಹಾಗಾಗಿ ಇದನ್ನೆಲ್ಲ ಉಳಿಸ್ಕೊಂಡ್ರೆ ನಮ್ಮ ಅತಿ ಹೆಚ್ಚು ಭಾಷೆ ಇರುವಂಥದ್ದು ನಮ್ಮ ಭಾರತದಲ್ಲಿ, ಇಡೀ ದೇಶದಲ್ಲಿ ಬಗ್ಗೆ ಹೇಳಿದರೆ ಭಾರತದಲ್ಲಿ ಅತಿ ಹೆಚ್ಚು ಭಾಷೆಗಳಿರುವಂಥದ್ದು. ಹಾಗಾಗಿ ಈ ತುಳು ಏನು ಅಳಿವಿನಂಚಲ್ಲಿ ಇಲ್ಲ, ಎಲ್ಲ ಮಾತಾಡ್ತಾರೆ. ಲಿಪಿ ಇಲ್ಲದ್ರಿಂದ ಅದು ಅಕಾಡೆಮಿಕ್ ಆಗಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಹಾಗಾಗಿ ಈ ಥರ ಎಲ್ಲ ಮುಂದುವರಿತಾ ಹೋದರೆ ಇನ್ನೊಂದು 50 ವರ್ಷಗಳಲ್ಲಿ ತುಳು ಭಾಷೆ ಮಾತೆಲ್ಲ ತುಳುಟೆ ಪಾತೆರ್ ತುಳುಟೆ ಬರೆಪುನ ಎಕ್ಸಾಮ್ KS ತುಳುಟೆ ಬರೆಪುನು ಭಾಷಾಂತರಕ್ಕೆ ತುಕಾಸ್ತಿಕೊಂಡು ನಮ್ಮ ಪೊಲಿಟಿಕಲ್ ಇಚ್ಛಾಶಕ್ತಿ ಸ್ಟ್ರಾಂಗ್ ಸರ್. ಬರ್ತೇನೆ ಸರ್. ಒಂದು ಕೂಡ ಕಾಲ್ ಪ್ಲೇಯರ್. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ. ಇನ್ನ ಬುದ್ಧ ಓಲ್ಪಡ್ದೆ ಸರ್. ಹರೀಶ್ ಬಂದೆ ಕುಡ್ಲಾರ್ದ ಹರೀಶ್ ಪಾತ್ರಲೆ ಸರ್. ಸರ್ ನಾನು ಪಂಪೆ ಮೊಕ್ಕಲು ಪರಿಚಯದ ಸೇರುಡು ಪಂಪೆರತ್ತ ಫಸ್ಟ್ ಮೊಕ್ಕಲು ನಮ್ಮ ರಾಜ್ಯವರು ಪ್ರಾಥಮಿಕ ಹೊಡೆದು ಶಾಲೆ ಹಿಡ್ದು ಸಿಲೆಬಸ್ ಆ ಲಿಪಿನ ಕಲ್ಪವನ್ನು ಫಸ್ಟ್ ಮಲ್ಪಡ್ರು. ಲಿಪಿ ಎರಕ್ಲ ಗೊತ್ತಿತ್ತು ನಮ್ಮ ತುಳುನಾಡು 100% ಜನಕ್ಕೆ ತುಳು ಓದನ ಗೊತ್ತಿದ್ದಿ, ಬರಪಿನ ಲಿಪಿ ಗೊತ್ತಿದ್ದಿ. ಮೊಕ್ಕಲು ಫಸ್ಟ್ ಹೊರಗಿನ ಐತಿದ ಎಲ್ಲ ಹಾಕಿದ್ನು ನಮ್ಮ ಸಮಸ್ಯೆ ಎಲ್ಲುಂಟು ಸಮಸ್ಯೆ ಸರ್ ದಯಮಾಲ್ತದೆ ಕೊಂಚ ಆನ್ಸರ್ ಪನ್ಪೇರು ದಿಲ್ರಾಜ್ ಅವರು ಬೇಸ್ತಾರೆ ಪಲ್ಲೆ ಸರ್. ಅಣ್ಣ ಒಂದು ಆಯ್ ಬೊಕ್ಕ ಇರ್ನ ಈ ದಾದ ಪನೊಂದುಲ್ಲರ ಬಾರಿ ಎಡ್ಡೆ ವಿಷಯ ಶಾಲೆಡ್ ಒಂದು ಬರಡೊಂದು ಪಂದು ಅಣ್ಣ ಒಂದು ಇಂಚಿನ ಆಯ್ ಬೊಕ್ಕನೆ 2ನೇ ಭಾಷೆ ಅದು ಅಧಿಕೃತವಾದ ಆಯ್ ಬೊಕ್ಕ ಇಂಚಿನ ಪೂರ ಮನ್ಪೇರೆ ಸಾಧ್ಯ ಆತನು. ಸಮಸ್ಯೆಲು ಸುಮಾರು ಇಲ್ಲ ಈ ರೀತಿ ದಾದ ಪಂಡರೆ ಮಸ್ತ್ ಸಮಸ್ಯೆಲು ಇಲ್ಲ. ಒಂದು ಸಮಸ್ಯೆನ ತಂದು ಪನ್ಪನ ಭಾವನೆ ಇಡೀರ್ ಪನೊಂದುಲ್ಲರ ಸರಿ ವಿಷಯ ಆಂಡ ಇರು ಹಿರಿಯರನ್ನ ಇಂಕ್ ತೋಜೊಂದುಂಡು ಅಣ್ಣ ಬರ್ಪುನ ಆಂಡ ಇರ್ ದಾಯಗೆ ಪಂಡೆ ಅಂದ ಕೇಂಡ ಸಮಸ್ಯೆಲು ಇಲ್ಲ ಅಣ್ಣ ಒಂದುಲ ಒಂಜಿ ಸಮಸ್ಯೆ ನೆತ್ತ ಸಮಸ್ಯೆ ಐತೆ ಪಣ್ಲೆಕ್ಕನೆ ಒಂದು ತುಳುಗು ತಿಕ್ಕುನಂಚಿನ ಗೌರವ ತುಳುವೇರಿಗೆ ತಿಕ್ಕುನಂಚಿನ ಗೌರವ ಇತ್ತೆ ತುಳು ಲಿಪಿ ತಪರ ನಾಟಕ ಆತಂದೆ ಏನ ಗೊತ್ತಂದೆ ಒಂದು ಬಸ್ ಸ್ಟ್ಯಾಂಡ್ ಒಂದು ಸ್ಟಾಪ್ ತುಳು ಲಿಪಿ ಇರ್ನದಾದ ಪ್ರಯತ್ನ ತುಳುನಾಡು ಅಕಲ ನಾಟಕ ಅಂಡ ಇರ್ನದಾದ ಪ್ರಯತ್ನ ಆತಂದೆ ಅಂದ ಪ್ರಯತ್ನ ಈರ್ದಾದ ಮತ್ತೊಂದುಲ್ಲ ಅಕಲ್ನ ಈ ಹೋರಾಟಗಾರರ ಮನ್ಪುನ ನಾಟಕ ಅಂಡ ಇರ್ನದಾದ ಪ್ರಯತ್ನ ಈರ್ದಾದ ಮಂದಾರು ಅವೇ ಫಸ್ಟ್ ತುಳುನಾಡ ತುಳು ಲಿಪಿ ಈರ್ದಾದ ಮಂದಾರ ಇರ್ನ ಕೊಡುಗೆದಾದ ಅವನ್ ಎನ್ನ ಕೊಡುಗೆ ಎನ್ನ ಅಭಿಪ್ರಾಯ ಪಡೊಂದು ಉಪ್ಪುನು ಅಭಿಪ್ರಾಯ ಪಣ್ಣಾಗ ನಾಟಕ ಅಭಿಪ್ರಾಯ ಮಾತ್ರ ಪಲ್ಲೆ ಕೊಡುಗೆ ತುಳು ಆಗ್ಲಿಕ್ಕೆ ತುಳು ಹೋರಾಟ ಮಲ್ಪರದ ಅಗತ್ಯ ತುಳು ಪಾತ್ರನಲ್ಲ ಒಂದು ಜನಕ್ಕೆ ಒಂದು ಟ್ಯೂಷನ್ ಕ್ಲಾಸ್ ದಿಲೆ ಶಾಲೆ ಫಸ್ಟ್ ಶಾಲೆ ಫಸ್ಟ್ ಸೇರ್ಪೋಡು ಅಥವಾ ತುಳುಲಿಪಿ ದೀವೋಡು ಪನ್ನಗ ಕಂಪಲ್ಸರಿ ಪನ್ನಗ ತುಳುಕು ಅಧಿಕೃತವಾಯಿನ ಸ್ಥಾನಮಾನ ಬೋರ್ಡು ಆ ಅಧಿಕೃತವಾಯಿನ ಸ್ಥಾನಮಾನ ಇಡೇ ಮುಟ್ಟ ತಿಕ್ಕದಿಜಿ ಸರ್ ಐಕ್ ಬೋರ್ಡ್ ಅದು ಇತ್ತೆ ಹೋರಾಟ ಮಾಡ್ಪುರ ಐಕ್ ಬೋರ್ಡ್ ಅದು ಈ ಸಮಿತಿ ರಚನೆ ಐದು ಬೊಕ್ಕ ಅಧಿಕೃತ ಸ್ಥಾನಮಾನ ತಿಕ್ಕಿ ಬೊಕ್ಕ ಮಾತ್ರ ಇರ್ಪಲ್ಲಾಕ ಅವೇನ್ ಲಿಪಿ ಕಲ್ಪನ ಮನಸ್ಥಿತಿ ರಾಜ್ಯ ತುಳು ಅದೇ ನೋಡು PhD ಮಲ್ತಿನ
PhD ಪಾಡೋದ್ರೆ ಮಾತ್ರ ಮಲ್ತಂದಿನಿ ಮಲ್ದೇರ್ ವೈಯಕ್ತಿಕವಾದ PhD ಮಲ್ದೇರ್ ತುಳುಟು ಏರ್ಲ ಇಜ್ಜಿನ್ ಪಾಪ PhD ಮಂತಿನ ಹಿಡಿದಾತ್ರ ಇನ್ನು ಎಂಕಲ್ ಕೇಳಿ ಅಧ್ಯಯನಕ್ಕೆ ಪೂರಕವಾದ ಮಂದೇರ್ ಇನ್ನು ಎಂಕ್ಲೆಗೆ ಪೂರಕವಾದ ಮಾಹಿತಿ ಉಂಡು ದಾದ ಮಲ್ತೇರಂದು ಎಂಕ್ಲು ಕೇಳಿನಾಗ್ಲು ಎಂಕ್ಲು ದಾದ ಮಲ್ತ ಅಂತ ಕೇಳಿ. ಓಕೆ ಓಕೆ ಸರಿ ಸರ್ ಓಕೆ ಸ್ವಲ್ಪ ಥ್ಯಾಂಕ್ ಯು ಎಸ್ ಸರ್ ದಿಲ್ರಾಜ್ ಅವರು ಎಸ್ ಇದೆ ಎಲ್ಲ ಒಂದ್ ಕಡೆ ಕನ್ಫ್ಯೂಷನ್ ಗಳ ಮೇಲೆ ಕನ್ಫ್ಯೂಷನ್ ಎಂಕ್ಲೆಗ್ ಕುಂದೇಶ್ವರ ಪಂಡ್ಲೆಕ್ಕನೆ ಎಂಕ್ಲೆಗ್ ಒಂಜಿ ಇಂಚಿನ ಪಂಡ ಇಂಚಿನ ಮನಸ್ಥಿತಿ ಇರುತ್ತೆ ಎಂಕ್ಲೆಗ್ ಕೆಲಸ ಸರ್ತಿ ತೊಂದರೆ ಆಪನ್ ಎಂಕ್ಲೆ ಕನ್ನಡದಾಕಲ್ ಪನ್ಪೇರ್ ಅಂದತ್ತು ಇದು ಆರು ಪಂಡ್ಲೆಕ್ಕಡೆ ಎಂಕ್ಲೆ ಬೇದ ಪೂರ ಸಮಸ್ಯೆ ರಾಶಿ ಇಲ್ಲ ಅಪ್ಪ ಒಂದಿನ ಬದುಕಿದೀಪನ ಒರಿಯವರಿಗೆ ಒಂಜೊಂಜಿ ಸಮಸ್ಯೆ ಇಲ್ಲ ಒಂದು ಮನ್ಪುಡ್ ಆಯ್ನ ವಿಷಯ ಮನ್ಪುಂಡು ಸರ್ಕಾರ ಮನ್ಪುಂಡು ಆರ್ ಪಂಡಲ್ಲ ಅದಲ್ಲ ಇನ್ನು ಈತ ಎಂಬೇರು ಒಂಜಿ ಪಂಡಿರಂದು ಪಂದ ಉಂತೋಜಿ ಸಿಲೆಬಸ್ ಎಲ್ಲ ಸೇರ್ಸವ ದುಂಬುದ ದಿನಕ್ಕೆ ಆಯ್ತು ಒಟ್ಟಿಗೆ ಈತ ಎಂಕ್ ಬೇರೆ ಪಂಡ್ಲೆಕ್ಕನೆ ಈತ ಎಂಕೊಂಜಿ ಒಂದು ದಾದೊಂದು ಕೇಂಡ ಏನೊಂದು ಸ್ವಲ್ಪ ಒಂದು ಭಿನ್ನ ಆದಪ್ಪು ದಯಪಂಡ ಒಂಜು ವೇಳೆ ಈ ವರದಿ ಆದ ನೆಕ್ಸ್ಟ್ ಸೆಷನ್ಗೆ ಬತ್ತನಂದಾಂಡ ಇತ್ತದ ರಾಜಕೀಯ ಒಂಜಿ ದಾದ ಸಿನಾರಿಯೋ ತೂಂದಾಂಡ ಈಟ ಮೂಲ್ ಪಾಸ್ ಆಪುಣ ಪನ್ಪುನ ವಿಶ್ವಾಸ ಎಂಕೊಂಜಿ ದಯಪಂಡ ಕರಾವಳಿ ಭಾಗದ ಒಂಜಿದಾದ ಪವರ್ಫುಲ್ ಶಾಸಕಿಯರು ಸಂಸದರ ಎಂಕಲ್ನ ನಮ್ಮ ಪಕ್ಷದ ಆಡಳಿತ ಪಕ್ಷದ ಅಧ್ಯಕ್ಷರಾದ ಇಂಚಿನ ಪೂರ್ವಪುನಾಗ ಆಪುಣ ಪನ್ಪುನ ವಿಶ್ವಾಸ ಅಂಡ ಎಂಕ್ ಸಮಸ್ಯೆ ಪುಂದಾದ ಕೇಂಡ ಒಂದು ಕೇಂದ್ರ ಸರ್ಕಾರಕ್ಕೆ ಪೋನಾಗ ಕೇಂದ್ರ ಸರ್ಕಾರ ಮಸ್ತ್ ಭಾಷೆಲು ಅಧಿಕೃತ ಅಪಗ ಸಮಸ್ಯೆ ಆಪುಣ ಪನ್ಪನೇನೋ ಅಂಜತ್ ಅವು ಎಣ್ಮನೆ ಪರಿಚಯದ ಸೇರ್ನಾಗ ಸಮಸ್ಯೆ ಅಣ್ಣ ರಾಜ್ಯ ಅಧಿಕೃತ ಭಾಷೆ ಸಮಸ್ಯೆ ಮುಲ್ಪರ್ದು ಹೋಗ್ಕೊಂಡು ನನ್ನ ಪನ್ಪನ ಅನುಮತಿ ಬತ್ತಿಗಳು ಕರೆಕ್ಕೊಂಡು ಅಂಚಿನ ಸರ್ಕಾರದ್ದು ಈ ಸಮಯ ಆಪುಂಡು ಪನ್ಪನ ಒಂಜಿ ವಿಶ್ವಾಸ ಎರಡುಂಡು ಆವಡ್ಲು ದಾಯಪಂಡ ಐತೆ ಎಂಕ್ಲಿಗ್ ಎಂಗ್ಲ ಪಾಪ್ಯುಲೇಷನ್ ಇಜ್ಜಿ ಅತನ ಎಂಕ್ಲಿಗ್ ಅಗತ್ಯ ಇಜ್ಜಿ ಪನ್ಪನ ಭಾವನೆಯಲ್ಲಿ ಇತ್ತನಂದಾಂಡಲ್ಲ ಇನೀರ್ ಮುರಣೆ ಒಂಜಿ ನ್ಯಾಷನಲ್ ಮೀಡಿಯಾಡ್ ನೆತ್ತ ಬಗ್ಗೆ ಒಂಜಿ ಬಾರಿ ಶೋಕದ ವಿವರಣೆ ಕೊರಿಯ ನಮ್ಮ ವಿಶ್ವ ಸುಂದರಿ ತುಳುವೇರು ಬೇತೆ ಬೇತೆ ಆಕ್ಟರ್ನ ಕುಲ್ಲುಲೇರು ಅತನ ವಿವೇಕರೈನಂಚಿನ ಸಾಹಿತಿನ ಕುಲ್ಲುಲೇರು ಅಂಚ ಒಂಜಿ ಫಿಲ್ಮ್ ಬೈದನ್ ಇಂಚಿನ ಒಂಜಿ ಡಿಸ್ಕ್ರಿಪ್ಷನ್ ಹಾಕಲ್ ಕೊರಿಯರ್ ಬಾರಿ ಖುಷಿ ತುಳು ಅಸ್ತಿತ್ವದಾದ ಎಂಕ್ಲಿಗ್ ಒಂಜಿ ಕೆಲವು ಎಂಕ್ಲೆ ಭಾವನೆ ಇತ್ತು ಈ ಆಕ್ಟರ್ ನಾಕುಲ್ ದಾದ ಮಂತೊಂದುಲ್ಲ ಇರ್ತಾರೆ ಇನಿ ಹಾಕ್ಲಿಗೆ ಎಂಕ್ಲಿಗೆ ಒಂದು ಅಡ್ವಾಂಟೇಜ್ ಅದಾಕಲು ಉಂದಾರೆ ಪಂಡ ಹಾಕಲ್ ಹೋಲ್ಪ್ ಗೌಣಗಲ ಎಂಕ್ ತುಳು ಪಾತಿರುವ ಪಂಡ ಒಂಜಿ ಬಾಂಬೆ ಐಕ ಮಿಕ್ಸಿತವಾದ ಇತ್ತನಲ್ಲ ಅಣ್ಣಲ ಇರೇಗ ಒಂಜಿ ತುಳು ನಾಕುಲ್ ಬಿಡ್ತಿಜೇರು ಆಕಲ ಸಂಸ್ಕೃತಿನ ಬಿಡ್ತಿಜೇರು ಅವು ಒಂಜಿ ಎಂಕ್ಲಿಗೆ ಒಂಜಿ ಅಡ್ವಾಂಟೇಜ್ ಆದಾಕೊಂಡು ಒಂಜಿ ಭಾವನೆ ಎಲ್ಲ ಇನಿ ಬರ್ತಾನೆ ಹಿಂಗ ಒಂಜಿ ಇಡೀ ಒಂಜಿ ಆರ್ಟಿಕಲ್ ರಿಪೋರ್ಟ್ ಬಾರಿ ಪೊರ್ಲ ಮೂರನೆಯರ ಕೇರಳ ಬಿಡತಿ ಏರ್ನ ಬಿಡತಿ ತುಳು ಟ್ವೀಟ್ ಮಾಡಿ ನಮ್ಮ ಕ್ರಿಕೆಟ್ ಪ್ಲೇಯರ್ ಆರ್ ತುಳು ಆರ್ ತುಳುಟೆ ಒಂದು ಮಂತೀರ ಐಕ KL ರಾಹುಲ್ ಐಕ ಅವನ್ ಉಂಡು ಇತ್ತ ತುಳು ಪನ್ಪನ ತೂಯೆ ನಾಚಿಗೆ ಮನ್ಪರೆ ಬಲ್ಲಿ ತುಳುಪಾತೆನ ಅಂಚಿನ ನೀ ಸಂದರ್ಭದಲ್ಲಿ ದಿಲ್ರಾಜ್ ಆಳ್ವರೆ ಇರ್ಬನ ಫ್ಯಾಕ್ಟ್ ಈ ತುಳು ನಮ್ಮ ಪಾತೆರಂಡ ಅಪಗ ಮಾತ್ರ ಒರಿ ಉಂಡು ತುಳು ಭಾಷೆ ಒಳ್ಳೆವನಗ ಮಲಮಲ ಜನಗಳು ಪಾತ್ರ ಒಂದಿರುತ್ತೆ ಐಶ್ವರ್ಯ ರೈ ಕುಲ್ನ ಒಂಜಿ ಕಾರ್ಯಕ್ರಮ ತುತ್ತೆ ಖಾಸಗಿ ಕಾರ್ಯಕ್ರಮ ಬ್ಯಾಂಗ್ಳೂರ್ ಆದುಪ್ಪನಾಗ ಕನ್ನಡ ಪಾತೆರ ಪಂಡಿದ್ರೆ ಆಡ ಕನ್ನಡ ತುಳು ಬರ್ಪುಡು ಒಂದು ತುಳುಟು ಪಾತಿರ್ತಾರೆ ಹುಲ್ಲಾತೆ ಇವನ್ ತುಳುಟೆ ಟ್ವೀಟ್ ಮಾಡ್ಕೊಂಡು ತುಳುಟೆ ಬರ್ಪುನು ಅಣ್ಣ ನಮ್ಮ ಮಕ್ಕಳೇ ಮಾತ್ರ ಇಟ್ಟೊಂಚೂರು ಪಿರಬಹುದು ದುರಾದೃಷ್ಟ ಕರೆಕ್ಟ್ ಎಸ್ ಸರ್ ಬರ್ಪ ಬಿಫೋರ್ ದಟ್ ಶಿಲ್ಪ ಶೆಟ್ಟಿ ಬರ್ತಾರಲ್ಲ ಆರು ಬರ್ತಾರೆ ತುಳುಟೆ ಕನ್ನಡ ಶಿಲ್ಪ ಶೆಟ್ಟಿ ನೊಟ್ಟು ಎಂಟ್ರಿ ಮಾತ್ರ ನಾನು ತುಳುಟೆ ಎಸ್ ಕುಡೊಂಜಿ ಕಾಲರ್ ಉಳ್ಳೇರು ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ದಾದ ಪಂಡ ಪ್ರಬಲ ಇಚ್ಛಾಶಕ್ತಿ ಇಚ್ಛನ್ನ ಕೊರತೆ ಇಲ್ಲದೆ ಇಂಚ ಆತೀನಿ ಗಾಯ ಗೊತ್ತಿಲ್ಲ ಆನೆಗೆ ಇಂಚ ತೂಪೆ ಅದು ಉಜಿರೆ ಆನಿ ತುಳು ಸಮ್ಮೇಳನ ತೂಪೆ ಕೆಲವು ವರ್ಷ ಅಂಡ್ ಅಪಗ ನಮ್ಮ ಮಾರ್ಗರೇಟ್ ಇತ್ತೇರು ಮೊಯ್ ಇತ್ತೇರು ಅಪಗ ಮಾತ್ರ ಇಂಚಿನ ಕೆಲ ಆಶ್ವಾಸನೆ ಮತ್ತೆ ಕೊರಿಯರು ಬಟ್ ಕೈತಾಲ್ ಇಲೆಕ್ಷನ್ ಕೈತಾಲ್ ಬರೀ ಒಂಜಿ ಪನ್ಪೇರ್ದ ಅಂಚೆ ಮಂಗೆ ಮನ್ಪಂಚೆ ಕೆಲಸ ಅವಂತೇನೆ ಮತ್ತೆ ಒಂಜಿ ತುಳುವೇರು ಪಂಡ ತಾದ ಗೊತ್ತದೆ ಚಿತ್ತದ ಕುಂಭಕರ್ಣ ಲೆಕ್ಕ ಲಕ್ಕನ ಹನುಮಂತ ಲೆಕ್ಕ ಅಂಚ ನಿಜವಾದ ಆದಿ ಪಂಚದ್ರಾವಿಡ ಭಾಷೆಗಳು ತುಳುಕಿತ್ತಿರದು ವೈಟ್ ಲೈಟ್ ಈ ನಮ್ಮ ಮುಲ್ಪ ಕನ್ನಡ ಎಂಚ ಉಂಡ ಅಂಚಿನ ಐಕ್ಯ ಉಂಡು ಈ ಒಂದು ಕೈತಲ್ಲಿ ಕೊಡ ಉಂಡು ನಾನು ಗೊತ್ತಲ್ಲ ಒಂದು ಅಳಿವಿನ ಅಂಚಿಗೆ ಪೋಯನ ಬರ್ಲಿ ಬರ್ಕೊಂಡು ಒಂದು ಉದ್ದೇಶ ಕೊಡೋದು ಇದು ಮತ್ತೊಂದು ವಾಪಿನ ದಯ ಗೊತ್ತನೆ ನಮ್ಮ ಜೊತೆಗೆ ನಮ್ಮ ಕಲ್ಪ ಹೊಂದಿದ್ದೆ ಮಾತಾ ಇಂಗ್ಲಿಷ್ ಮೀಡಿಯಂ ಮಮ್ಮಿ ಡ್ಯಾಡಿ ಇಂಚಿನೇ ಕಲ್ಪ ಹೊಂದಿರ್ತಂದೆ ಕನ್ನಡದ ಅಂಚಿನ ಆಗ್ತದೆ ಪರಿಸ್ಥಿತಿ ನಮ್ಮ ಇಂಗ್ಲಿಷ್ ಪರಿಸ್ಥಿತಿ ಹತ್ತಿರ ಆಗ್ತದೆ ಇಂಗ್ಲಿಷ್ ತೊಂದರೆ ಕೊಂచెం ಡೆವಲಪ್ ಆಗುಂಡು ಬಟ್ ನಮ್ಮ ಪ್ರಾದೇಶಿಕ ಭಾಷೆಗಳು ಮಾತ್ರ ಅರಿವಿನ ಅಂಚಿಗೆ ಬರ್ಕೊಂಡು ಐದು ಒಂಚಿ ಒರಿಪೋಡಿച്ച ಕೆಲಸ ಮಕ್ಕಳು ಮಾತ್ರ ಮನ್ಪೋಡು ಪನ್ಪನ ಒಂಜಿ ಇಂಕಲ್ ಒಂಜಿ ಆಸೆ ಮತ್ತೆ ಈಚೆ ಜನ ಉಲ್ಲ ಇರುತ್ತಾ
ಮಾತ್ರ ಒಂಜಿ ಕೈಗೂಡಿನ ಆಪುಗಿನ ಕೈಗುತ್ತ ನಮ್ಮ ಅಲ್ಪ ಸಂಸ್ಕೃತಿ ಸಚಿವರು ಅಲ್ಲಿ ಸುನಿಲ್ ಉಳ್ಳೇರು ಮತ್ತೆ ಸಂಸದರು ಶಾಸಕರು ಉಳ್ಳೇರು ಒಕ್ಕರ ಧ್ವನಿ ಪಡ್ತಿರತ್ತೆ ಅಂಚ ಮಂತ್ ಆಪುಗಿನ ಇಚ್ಚಿ ಅನ್ನ ಯಾನ್ ಪಲ್ಪನ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಎಲ್ಲ ಬೋರ್ಡ್ ಕರೆಕ್ಟ್ ಒಂಜಿ ದುಂಬುಡು ದಿಂಚ ಕಾಣೆ ಆತಿನ ಒಂಜಿ ಸರಿತನ ಈತ ಪೊರ್ತುಗು ನಮ್ಮ ತುಳು ಭಾಷೆ ರಾಜ್ಯ ಭಾಷೆ ಆತು ನೋಡೌಟ್ ಆ ಒಂಜಿ ವಿಚಾರ. ಎಸ್ ಸರ್, ಥ್ಯಾಂಕ್ ಯು. ಸೋಲ್ಮೇಲು ಸರ್. ಅವೇ ರೀತಿ ಲಾಸ್ಟ್ ರಿಯಾಕ್ಷನ್ ಸರ್. ಮತ್ತೊಮ್ಮೆ ಒಂದು ಟ್ವೀಟ್ ಅನ್ನ ಸ್ವಲ್ಪ ಪ್ಲೇ ಮಾಡಬೇಕು ದಯಮಾಡಿ. ಎಸ್, ಇದು ಮಾನ್ಯ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸುನಿಲ್ ಕುಮಾರ್ ಆರ್ ಮಲ್ದಿನಂಚಿನ ಟ್ವೀಟ್, ಬಾರಿ ಸಂಚಲನ ಸೃಷ್ಟಿ ಮಲ್ದಿನಂಚಿನ ಟ್ವೀಟ್, ಜನವರಿ 30 ಮಲ್ತಿನಂಚಿನ ಟ್ವೀಟ್ 2023 ಜನವರಿ 30. ತುಳು ಭಾಷೆಯನ್ನ ಕರ್ನಾಟಕದ 2ನೇ ಅಧಿಕೃತ ಭಾಷೆಯಾಗಿ ಘೋಷಿಸುವ ಸಂಬಂಧ ಅಧ್ಯಯನ ನಡೆಸಿ ಸೂಕ್ತ ಶಿಫಾರಸಿನೊಂದಿಗೆ ವರದಿ ನೀಡಲು ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದ್ದು, ಈ ಸಮಿತಿಗೆ 1 ವಾರದಲ್ಲಿ ವರದಿ ನೀಡಲು ಸೂಚಿಸಲಾಗಿದೆ ಅನ್ನುವಂತಹ ಈ ಒಂಜಿ ಟ್ವೀಟ್ ದಾದೊಂಡು ಬಾರಿ ಸಂಚಲನ ಸೃಷ್ಟಿ ಮಲ್ದಿತ್ತನ ಆಯ್ತು. ಒಟ್ಟಿಗೆ ದಾದ ವರದಿ ಅಥವಾ ದಾದ ಅಧ್ಯಯನ ದಾದ ಸೂಕ್ತ ಶಿಫಾರಸು ಪನ್ಪನಂಚಿನ ಕೆಲವು ಪ್ರಶ್ನೆ ಪುರಕ್ಕೆ ಏನಿತ್ತಾರೆ ಮಸ್ತ್ ಟ್ರೋಲ್ ಆದಿತ್ತು ಸೋಷಿಯಲ್ ಮೀಡಿಯಾಡ್. ನೇರವಾದ ಡಾಕ್ಟರ್ ಎಂ ಮೋಹನ್ ಆಳ್ವರೆ ಐಕ್ ಉತ್ತರ ಪಂಡೇರು ಈತ್ನೆಟ್ಟ ಆಯ್ನಂಚಿನ ಮಾತಾ ಅಧ್ಯಯನದಾದೊಂಡು ಈತ್ನೆಟ್ಟ ಆಯ್ನಂಚಿನದಾದ ವಿಚಾರದಾದೊಂಡು ಅವೇನು ಮಾತಾಕ್ಲು ಕಲೆಕ್ಟ್ ಮಲ್ತದ್ದು ಮಲಮಲ್ಲ ಸಾಹಿತಿನಕುಲು ಮಲಮಲ್ಲ ವೇದಾವಿನಕುಲು ಜ್ಞಾನಿನಕುಲು ಬರಿತಿನಂಚಿನ ವಿಚಾರ ಮಾತ ಸಂಗ್ರಹ ಮಲ್ತದ್ದು ಸರ್ಕಾರ ಕೊರ್ಪಿನಿ ಐತ ಆತೆ ವಿಚಾರ ಐತ ಪರವಾದ ಐತಲ್ಲ ಕಡೆ ಒಂಜಿ ವಾರಡ್ ನೇರವಾದ ಅಧ್ಯಯನ ಮಲ್ತದ್ದು ಕೊರ್ಪನಂಚಿನ ವಿಚಾರದಾಲ ಇಜ್ಜಿ ಐತೊಟ್ಟಿಗೆ ಅಕುಲ್ಲು ಅಲ್ಲ ಟೈಮ್ ದೆತ್ತೊಂಡೇರು ಫೆಬ್ರವರಿ 15 ಮಮ್ಮುಟ ಟೈಮ್ ಎಕ್ಸ್ಟೆಂಡ್ ಮಲ್ದೇರು ಪಂಪಿನ ವಿಚಾರ. ಸೊ ಅಪಗ ನೆತ್ತ ಬಗ್ಗೆ ದಲ ನಮಕ್ ಭರವಸೆ ತಿಕ್ಕೊಂಡು ವಿಶ್ವಾಸ ತಿಕ್ಕೊಂಡು ಚೀಪೆ ಸುದ್ದಿ ತಿಕ್ಕೊಂಡು ಪಂಪಿನ ವಿಚಾರ ನಮಕ್ ಕಾತೊಂದಿಲ್ಲ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ದಾದ ಪಂಪರ್ ಸರ್ ದಿಲ್ರಾಜ್ ಆಳ್ವರೆ ಸರ್. ಲಾಸ್ಟ್ ರಿಯಾಕ್ಷನ್ ಬಂಡ ಫಸ್ಟ್ ರಿಯಾಕ್ಷನ್ ಎಂಕಲ್ಲ ಲಾಸ್ಟ್ ರಿಯಾಕ್ಷನ್ ಎಂಗ್ಲಿಗೆ ಆಸೆ ದಾದಂದು ಕೇಂಡ ಒಂದು ಈತು ಹೋರಾಟ ಮಂದೇರು ಏನು ಎಂಕುಲ್ ಮಂತಿನ ಮಸ್ತ್ ದುಮ್ಮುಡು ದಿಂಚ ಮಂತೊಂದು ಬರೋದಿಲ್ಲ ಮತ ಮಲ್ಲ ಸಾಹಿತಿನಕುಲು ಮಂತೊಂದು ಬರೋದಿಲ್ಲ ಬೇದ ಬೇದ ಹೋರಾಟಗಾರರು ಮಂತೊಂದಿಲ್ಲ. ಸೊ ಇನ್ನೇನು ಯಾಕ್ಲಿಗೆ ಒಂಜಿ ಖುಷಿತ ಸಂದ ರೀತಿ ಕುಂದೇಶ್ವರ ಬನ್ಲೆಕ್ಕನೆ ಒಂದೊಂಜಿ ತುಳುಕುದ್ ಕೊರ್ಪುನ ಮಾನ್ಯತೆ ತುಳುವೆರೆ ತಿಕ್ಕುನಂಚಿನ ಮಾನ್ಯತೆ. ಸೊ ಅವು ಒಂಜಿ ತಿಕ್ಕೊಡೊಂದು ಪನ್ಪನ ಒಂಜಿ ಆಸೆ ಏನಿಕೊಂಡು ಬೊಕ್ಕ ಟ್ವೀಟ್ ದ ಇರು ಪನ್ಪುನಂದಾಂಡ ಟ್ವೀಟ್ ಆರ್ ಬಾರಿ ಕರೆಕ್ಟ್ ಅಂತ ಪಂತಿರ್ ದಾದಂತ ಪಂಡ ಆ ಟ್ವೀಟೆಡ್ ದಾಲ ಒಂದು ಗೊಂದಲ ಇಜ್ಜಿ ಆ ಟ್ವೀಟೆಡ್ ದಾದಂತ ಪಂತಿರ್ ಅಂದ್ ಕೇಳ 2ನೇ ರಾಜ್ಯ ಭಾಷೆ ಆಯರೆ ಎಂಕುಲು ವರದಿನ ಕೇನೊಂದುಲ್ಲ ಅಂತ ಪಂತೀನಿ ಪಂಡ 2ನೇ ರಾಜ್ಯ ಭಾಷೆ ಮನ್ಪು ಅಂದದಾಲ ಪಂತಿಜೇರಿ ಪಂಡ ಆ ವರದಿನ ದೆತ್ತೊಂದು ಪೆದ ಪೆದ ಪ್ರೋಸೆಸ್ ಉಪ್ಪು ಪಕ್ಕ ನಮ್ಮ ಐತೆ ಎಂಕ್ಲಿಗೆ ದಾದ ಖುಷಿಯಿಂದ ಕೇಂಡ 6 ತುಳುವೇರೆ ಆಯ್ನ ಹಿಡ್ದಾತ್ರ ನಮ್ಮ ಸಚಿವೇರೆ 6 ಇರು ಚಿಕ್ಕಮಂಗ್ಳೂರ್ದು ಬತ್ತಿತ್ತನಲ್ಲ 6 ತುಳುವೇರೆ ಇನ್ನು ಯಾರು ಕಾರ್ಕಳ ಡುತ್ತಿನದಾತ್ರ ಎಂಗ್ಲ ತುಳುವೇರೆ ಆಜನೆ 4ನೇ ಕ್ಲಾಸ್ ಮಟ್ಟ ಅವಲೇ ಪೋತ ಆಂಡಲ 6 ತುಳುವೇರೆ ಎಂಕ್ಲಿ. ಸೊ 6ನ ಒಂಜಿ ನೆಟ್ ಅತನ ಎಂಗ್ಲ ನಾಯಕ ಪ್ರಮುಖವಾದ ಇನಿ ದುಂಬುದ ಒಂಜಿ ಸಂದರ್ಭಡ್ ಆತದ ಮಲ್ಲ ನಾಯಕರನ ಕುಲ್ ಇತ್ತನಲ್ಲ ಇನಿ ಎಂಕ್ಲಿಗೆ ಸೋಷಿಯಲ್ ಮೀಡಿಯಾದು ಪಡಿ ಇತ್ತು ಪ್ರೆಷರ್ ಬಿಲ್ಡಿಂಗ್ ಲ ಇನಿ ಆತೆ ಉಂಡು. ಸೊ ಒಂಜಿ ಕಡೆ ಎಂಕ್ಲಿಗೆ ಒಪಿನಿಯನ್ ಬಿಲ್ಡ್ ಔಟ್ ಇತ್ತೆ ಧನಂಜಯ ಕುಮಾರ್ ಉಪ್ಪುನಾಗ ಬಾರಿ ಪ್ರಯತ್ನ ಮಂದಿರಂತ ಬಂದು ನಮ್ಮ ಗಮನಗೊಂಡು ಬಟ್ ಅಂಚಿನ ಒಂಜಿ ಪ್ರೆಷರ್ ಮೂಲಿಜ್ಜಂಡು ಜನಕ್ಲೆಗ್ಲ ಅಗತ್ಯ ಜನ ತುಲೆ ಇನಿ 2023 ಇನಿ ಒಂಜಿ ಕಾಲರ್ ಪಣ್ಲೆಕ್ಕನೆ ಅಪಗ 8 ಜನ ಪಂತಿರದಾದನ ಅಗತ್ಯ ಇಜ್ಜಿ ಪನ್ಪುನ ಭಾವನೆ ಇನಿ ಇತ್ತು. ಸೊ ಇನಿ ಇತ್ತೆ ಉಲ್ಲೇರಂದು ಪಂಡ ಆನಿ ಎತ್ತೋದು ಅಗತ್ಯ ಜನ. ಸೊ ಅಂಚಿನ ಒಂಜಿ ವಿಷಯ ಎಲ್ಲ ಪತೊಂದು ಇನಿ ಇಂದಿನ ಪೂರ ಸಾಹಿತಿ ನಕಲು ಅದು ಪಡು ಇನ್ನು ಮಾತ ಮಂದಿನ ಬೇಲೆ ಇನಿ ಒಂಜಿ ಖಂಡಿತವಾದ ಆಪುಣೊಂದು ಪನ್ಪುನ ವಿಶ್ವಾಸ ಎಂಕ್ಲೆಗೊಂಡು ಐಕ್ ಪ್ರಮುಖ ಕಾರಣ ಮೋಹನ್ ಆಳ್ವೇರು ದೊಡ್ಡ ಮಲ್ಲ ಮನಸ್ಸರು ಪಂಡೇರು ಇಜ್ಜಿ ಬಾಕಿದಾಕ್ಲಿ ಕ್ರೆಡಿಟ್ ಕೊಂಡಲ್ಲ ಎಂಕ್ಲಿಗೆ ನೀ ಒಂದು ವಿಶ್ವಾಸ ಉಂದಾದಂದು ಕೇಂಡ ಮೋಹನ್ ಆಳ್ವೇರ್ನ ಒಂಜಿ ವರದಿ ಖಂಡಿತವಾದ ಮಾತಾದಿಕ್ಲ ಆರೊಂಜಿ ಬಾರಿ ಪೊರ್ಲುಡ್ ಪಂಡೇರು ಮಾತಕ್ಲೆ ನಾನು ಸೇರ್ಸವೆ ಮಾತಕ್ಲ ವರದಿ ಇಲ್ಲದೆ ತೊಂದ್ರೆ ಅಂಚಾದುಪ್ಪನಾಗ ಒಂಜಿ ಫಾಲೋ ಅಪ್ ಪನ್ಪೇರು ಬೊಕ್ಕ ಆರೊಂಜಿ ಕಾರ್ಯಕ್ರಮ ಅಂತೀರಂದ ಕೇಂಡ ನಂಗೆ ಗೊತ್ತು ಅವು ಕಾರ್ಯಕ್ರಮ ವಿಶಿಷ್ಟವಾದಪ್ಪು. ಸೊ ಅಂಚಿನ ಒಂಜಿ ಮೋಹನ್ ಆಳ್ವೇರಿಗೆ ಒಂಜಿ ನೇತೃತ್ವ ಕೊಡ್ತಿರಂದಾಂಡ ಬೊಕ್ಕ ಪ್ರಭಾವಿಲ ಖಾಲಿ ಒಂಜಿ ಪ್ರಭಾವಿಲ 2 ಪೋದು ಪಾತೇನಂಜಿನ ಆಯ್ತು. ಒಟ್ಟಿಗೆ ಪೂಜ್ಯ ಕಾವಂದೇರು ರಾಜ್ಯಸಭಾ ಸದಸ್ಯರಾದ. ಸೊ ಇಂದು ಒಂಜಿ ಅಂತಗ 6 ಹೋರಾಟ ಮಂತಿನ ಅತನ ಮನ್ಪೊಡೆ ಎಂದು ಪನ್ಪುನಾರ ಅಂಚಾದುಪುನ 6 ಲೈಟ್ ಒಲ್ಲೇರು ಮೋಹನ್ ಆಳ್ವೇರ್ಲ ಒಲ್ಲೇರು. ಸೊ ಖಂಡಿತವಾದ ಆಪುಂಡು ಪನ್ನ ವಿಶ್ವಾಸ ಎಂಕ್ಲೆ ಉಂಡು ಒಂದು ಪನ್ರೆ ದಿಸ್ ಟೈಮ್ ಭರವಸೆ ಆತನ ನಮ್ಮ ಒಂಜಿ ವಿಶ್ವಾಸ ಇಮ್ಮಡಿ ಆತನ ನೋ ಡೌಟ್ ಆ ಒಂಜಿ ವಿಚಾರ. ಲಾಸ್ಟ್ ಆಕ್ಷನ್ ಕುಂದೇಶ್ವರ ನಮ್ಮ ಉಡುಪಿದ ಮಠಟ್ ಪರಾತ್ ತಾಳೆಗರಿಟ್ಟು ಪೂರ ತುಳುತ ಲಿಪಿಕ್ಲು ಇತ್ತಿನ ಸಂಸ್ಕೃತನ ಪೂರ ತುಳುಟು ಬರೆ ಒಂದಿತ್ತೇರು ಸಂಸ್ಕೃತ ಭಾಷೆ ಗೊತ್ತಿತ್ತು ತುಳುಟು ಸಂಸ್ಕೃತ ಭಾಷೆದ ಓಂ ಸಮೇತ ನಮ್ಮ ದುಂಬು ಎಲ್ಲಪ್ಪನ ಮಂಡಲ ಪಾಟ್ನಾಗ ಓಂ ಬರೆನಾಗ ತುಳು ಲಿಪಿಟ್ ಬರೆ ಒಂದಿತ್ತ ಅವು ಎಂಚಿನ ನನ್ಗೆ ಗೊತ್ತಿದ್ದು ಚಿತ್ರ ಬಿಡ್ಪ ಒಂದಿತ್ತ ಅಪ್ಪಾಗ ಪಂಡೇರು ಅವು ತುಳುಟ ಲಿಪಿಯಿಂದ ಎಂಕ್ಲೆ ಜೋಯಿಸೇರು
ಎಂಕ್ಲೇನ ಸಂಬಂಧದ ಜೋಯಿಸಿ ಇರ್ತಾರೆ ಆರು ತುಳು ಲಿಪಿಟ್ಟು ತುಳುಟೇ ಮಂತ್ರ ಪೂರ ಬರೆತನ ತಾಳಿಗೆ ಅರೆಡೆಲ್ಲ ಓದೋ ಇದ್ದಾರೆ ವೆಂಕಟರಮಣ ಪುಣಿಚಿತ್ತಾಯರು ತುಳಿತ ಲಿಪಿತ ಆಯ್ತ ಬಗ್ಗೆ ಬಾರಿ ಅನ್ನ ದುಮ್ಮು ಇತ್ತು ನಾನೆಂದು ಕೆಲವರು ಪಂಪೇರು ಪಂಡ ಒಂಜಿ ದಾಖಲೆ ಪ್ರಕಾರದಾದವಣ್ಣ ಮುಲ್ತುರ್ದು 15ನೇ ಶತಮಾನದಾನ ಕೇರಳಕ್ಕೆ ಹೋದು ಆ ಮುಲ್ತ ಲಿಪಿನ ಅಗ್ಲಿಗೆ ಕೊರ್ಡೆಕ್ ತುಳು ಲಿಪಿನ ಕೊರ್ದು ಮಲಯಾಳಗ್ ನಮ್ಮ ತುಳು ಲಿಪಿನ ಎರವಲ್ಗೆ ತಂದು ನಾ ಪಂದು ಅವಳು ಬೆಳವಣಿಗೆ ಆಂಡ್ ಬಂದ ಪಂಡ ತುಳು ಲಿಪಿತ ಬಗ್ಗೆ ಐಕ್ ದಾಖಲೆಲ್ಲ ಉಂಡು ಕೊರ್ಪೇರು ಅಂಚಾದಿಪ್ಪುನಾಗ ತುಳು ಲಿಪಿಕ್ ಪಂಚದ್ರಾವಿಡ ಭಾಷೆ ಮಲ್ಲ ಮಾನ್ಯತೆ ಇತ್ತಿನ ಭಾಷೆ ತುಳು ಲಿಪಿಲ ಬರೀ ಸ್ಟ್ರಾಂಗ್ ತುಳು ಲಿಪಿ ಇತ್ತಿನ ಭಾಷೆ ಬಾರಿ ಪೊರ್ಲುದ ಭಾಷೆ ಅಂಚನೆ ಪಾತೆರ್ನಾಗ ಒಂಜಿ ತುಳುಟ ಅಚ್ಚ ತುಳುಟ ಎಂಕ್ಲೆಕ್ತ ಪೂರ ಬಾರಿ ಭಂಗ ಒಂದುಂಡು ಅನ್ನ ಕೆಲವೊಂಜಿ ತುಳುತ ಶಬ್ದಲೇನು ಕೇನ್ನಾಗ ಏತು ಖುಷಿ ಆಗೊಂಡು ಏತು ಪೊಲಬುದ ಭಾಷೆ ಅದು ಪೊರ್ಲುದ ಭಾಷೆ ಅಂಚಾದ ನಮ್ಮ ಏನೈತೆ ಎಂಜಿನ ಆಯ್ನ ತುಳುತ ಕೆಲವೊಂಜಿ ಫಾಲೋ ಮಾಡ್ತಾನೆ ಇಪ್ಪೆ ನಮಕ್ ಮದತ್ ಬೋದಿಪ್ಪುನು ಕೆಲವು ತುಳುತ ಶಬ್ದ ಎಲ್ಲೆಪ್ಪ ನಂಗೆ ಪಾತ್ರ ನಿಪ್ಪ ಇತ್ತ ಬೋದು ಇಂಗ್ಲಿಷ್ ಬೋದು ಕನ್ನಡ ಐಕ ದುಮ್ಮುದ ತುಳುತ ಭಾಷೆ ಕೇನಾಗ ಎಂಕ್ಲೆ ಕೂಡ ಕೂಡ ಅವೇನು ಕೂಡ ಏನ್ ಜೋಕ್ಲೆಡ ಪಾತೆರ್ನಾಗ ಅವೇನು ಕೂಡ ತುಳುತ ಆ ತುಳು ಸರಿ ಮಲ್ಪವನ ಪೂರ ದುಮ್ಮುದ ಭಾಷೆ ತುಳುತ ಪೂರ ಹೆಂಗ್ ಗೊತ್ತಿದ್ರು ಮಲ್ಪುವೆ ಎಂಕಲ್ ಕೂಡ ಓದು ತೇರಿದ ಈ ತುಳು ಕನ್ನಡದಲ್ಲಿ ಇದಕ್ಕೆ ಬರಬಾರ್ದು ತುಳು ನೆಟ್ ನೆಕ್ಕದಾದ ಮನ್ಪೇರಂದು ಫೇಸ್ಬುಕ್ ಕೂಡ ಪಾಡುವಿರಿ ಏನಾವೆ ಫಾಲೋ ಮಾಡೋದು ಖುಷಿ ಆಪಣ ಎಂಕ್ಲೆ ಎಂಕ್ಲ ಒಂಜಿ ಬರಪ್ಪ ಅಂಡ ಎಂಕ್ಲೆ ತೆರಿನ ಒಂಜಿ ಕಾರ್ಲಾಗ ಒಂಜಿ ಬೇತೆ ಪುಂಡು ಕುಡ್ಲಾಗ ಬೇತೆ ಪುಂಡು 25 ಕಿಲೋಮೀಟರ್ಸ್ ಏನ ಯಾಕೆಂಡ ದಾದ ಯಾನು ಒಂಜಿ ನಮ್ಮೊಂದು ಸ್ಟೈಲ್ ಇಪ್ಪುಂಡು ಅಂಚ ನಮ್ಮ ಇತ್ತು ಪೂರ ಸಮೃದ್ಧವಾಯಿನ ಭಾಷೆ ಇತ್ತು ಪೂರ ವೈಶಿಷ್ಟ್ಯತನ ಭಾಷೆ ನಮಗೆ ರಾಜ್ಯದ ಅಧಿಕೃತ ಮಾನವ ತಿಕ್ಕುನದಲ್ಲ ಮಲ್ಲ ಎರ್ನನ ಸೇವೆ ಅಥವಾ ಅನುಕಂಪ ಅನುಭೂತಿ ಒಂದು ನಮ್ಮನ ಹಕ್ಕು ಈ ಮಣ್ಣಿಡು ಪುಟದನ ಪ್ರತಿ ಒಂಜಿ ಪ್ರಾಣಿ ಇದ ಹಕ್ಕು ಮೂಲಭೂತ ಹಕ್ಕದ ಇತ್ಲಕನೆ ನಮನ ಒಂಜಿ ಈ ತುಳುನಾಡಿನ ತುಳುವೇರ್ನ ಒಂದು ಹಕ್ಕು ನಮಕ್ ಕೊರಡಾಯನ ಹಕ್ಕು ನಮ್ಮನ ಭಾಷೆ ನಮ್ಮ ಇದ ಮುಟ್ಟ ಬಾರಿ ಪಾಪು ಎಡ್ಡೆಡ್ ಕೇಳಿತ್ತ ಹೊರ್ಲುಡ್ ಕೇಳಿತ್ತ ಎಂಕ್ಲು ಹೋರಾಟ ಮಲ್ಪುಜ ಕನ್ನಡಕ್ಕೆ ಬತ್ತಿನಾಗ್ಲೆ ಹೆಂಗ್ ಮಾವ ಬತ್ತಿನಾಗ್ಲು ವಾ ದೇವರು ಬತ್ತನಲ್ಲ ವಾ ಬತ್ತನ ಆಗ್ಲೆಗೆ ಮಿತ್ತದ ಮುಟ್ಲು ಇದು ಪೂಜೆ ಮಾಡ್ತಾರೆ ನಮ್ಮ ದೈವರ್ನಗ್ಲಿ ಪೋಡು ದೇವರು ಬತ್ತನ್ನ ನಮ್ಮ ಊರಿಗೂ ಚಂಡಿ ಚಾಮುಂಡಿ ಬತ್ತನ್ನ ದೈವರು ಅಲ್ಲಿ ಮಿತ್ತದ ಮುಟ್ಟುದು ಇದು ನಂಚಿತ್ತನ ಈ ಸಂಸ್ಕೃತಿ ನಮ್ಮ ತುಳುನಾಡದಾಗ್ಲು ಕನ್ನಡಗ್ಲ ಅವೇ ನಮ್ಮ ದೇವಿ ಪಾತೆರ್ನಾಗ ಕನ್ನಡೋಡು ಏನು ಎಲ್ಲಪ್ಪ ನಾವು ತೋರಿತು ದೇವಿ ಕನ್ನಡೋಡು ಪಾತೇನು ದೈವಲ್ಲಿ ಪೂರ ತುಳುಟು ಪಾತೇರು ಪಂಡ ದೇವರನ ಭಾಷೆ ಕನ್ನಡ ಬಂದದಿತ್ತು ನಮ್ಮ ಭಾಷೆ ತುಳು ಪಂಡ ಆತು ಒಂಜಿ ಗೌರವ ಸ್ಥಾನ ಕನ್ನಡಕ್ಕೆ ಕೊರ್ತ ನಮ್ಮ ಅಂಚಾದಿಪ್ಪನಾಗ ನಮಕ್ ಒಂದು ಕೇನ ಹಕ್ಕು ಅಂಚಾದಕ್ಕೆ ಏನೊಂದುಂಡ ನಿಗುಲು ರಾಜಕಾರಣಿಲ್ ದಯದೀದು ನಿಗ್ಲೇನ ಮೂಲ ತುಳುನಾಡದ ವೋಟರ್ಸ್ನಾಗಲ ಆತ ವೋಟರ್ಸ್ ಅದು ಕನ್ವರ್ಟ್ ಆಗ್ತಿದ್ದಾರೆ ವೋಟರ್ಸ್ ಒಂಜಿ ನಾನು ಕ್ರಮೇಣ ಆವೇರು ಆಂಡ ಇತ್ತೊಂಜಿ ನಿಗ್ಲೆಗೆ ಒಂಜಿ ಮಲ್ತಾನೆ ಮಲ್ಲ ಬುಧಾರ್ ನೀಡು ಮಿತ್ತಿಗೆ ಬಕ್ಕ ನಿಗ್ಲೇನ ಕೊಂಡಾಡುವೇರು ಪೂರ ಒಂದು ಮಲ್ತ ಅಂಚಾದ ಇತ್ತೊಂಜಿ ಎಡ್ಡೆ ಅವಕಾಶ ಉಂಡು ಇನ್ನು ರಪಕ್ಕ ಎಲೆಕ್ಷನ್ ಗಲಾಟೆ ಮೇರ್ಪಂಡಿಲ್ಲ ರಪಕ್ಕ ಪಾಸ್ ಮಲ್ತು ಬಿಡ್ಲಿ ರಾಜ್ಯದ 2ನೇ ಅಧಿಕೃತ ಸ್ಥಾನಮಾನ ತಿಕ್ಕೊಂಡಾಗ ಬೊಕ್ಕ ಮಿತ್ರ ನಮ್ಮ ಹೋರಾಟ ಮಲ್ಪನಾಗ ನಮಕ್ ಮುಲ್ತುರ್ದು ಏತ್ತು ಜನ ಕಡಬಿಡೋಡ ಸಂಸದರು ಹತ್ತಿರ ಮಲ್ಪನ ಎಂಚಿನ ಬೋಡಿತನ ಅಥವಾ ಪ್ರಧಾನಮಂತ್ರಿ ಕಡಬುಂಡ ಮಿನಿ ಚಾನ್ಸ್ ಎಲ್ಲ ಉಂಡು ಅಂಚಾದ ನಮಕ್ ಎಡ್ಡ ಮಿತ್ತಿಗೆ ತೂಕ ಅಂಡ ಇತ್ತೆಗೆ ಹೊರ ನಮಕ್ ಒಂಜಿ ರಾಜ್ಯ ಅಧಿಕಾರ ಭಾಷೆ ತಿಕ್ಕಲಕ್ಕ ನಿಕ್ಲು ರಾಜಕಾರಣಿಲ್ ಮಾತೇರ್ಲ ನಿಕ್ಲೆಗೆ ಎಂಕ್ಲು ಮಾತೇರ್ಲ ಸಪೋರ್ಟ್ ಮಾಡ್ಪ ನೆಕ್ಸ್ಟ್ ಬಂದಾಗ ಏರ್ ಪುರ ಉಲ್ಲರ ಆಗ್ಲೆಗ್ ಅಂಚಾದ ಆಗ್ಲಾಡ ಒಂಜಿ ವಿನಂತಿ ಬೊಕ್ಕ ಎಂಕ್ಲೆದೆಂಟ್ ಮಲ್ಲ ಒಂದು ಮಾತೆರಗ್ಲ ನೆಟ್ ಲಾಭ ತಿಕ್ಕೊಂಡು ಮಾತೆರಗ್ಲ ತಿಕ್ಕೊಂಡು ಅಂಚಾದ ಈ ಸರಿ ರಪಕ್ಕ ಎಲೆಕ್ಷನ್ ಟೈಮ್ ಆದ್ ಪೋವಾಡ್ ಬೊಕ್ಕ ಎಂಕ್ಲು ನಿಗ್ಲೆ ಇದ ಮಟ್ಟ ಪಂಡಿನ ಪಾತೆರ ಎಂಚಿನ ಬೇನೆದ ಪಾತೆರ ಆದಿತ್ತು ನಾವು ಎಂಕ್ಲು ನಿಗ್ಲೆ ಬಂದ್ಪುನತ್ ನಿಗ್ಲು ಬೇನೆ ಮಲ್ಪಲೇನ್ ಬಂದ್ಪುನ ಬೊಕ್ಕ ಅವೇ ಬೇನೆದ ಪಾತೆರ ಎಲ್ಲ ನಿಗ್ಲು ಮಲ್ತಂದಾಣ ನಿಗ್ಲೆ ಎಂಕ್ಲು ಪೂಜೆ ಮಲ್ಪುವ ಆಯ್ತೊಟ್ಟಿಗೆ ಉಡುಪಿದ ಮಠಕ್ಕೆ ಹೆಂಗ ಲಾಸ್ಟ್ ಟೈಮ್ ಒಂದು ವಿವಾದ ಆದಿತ್ತು ಬೋರ್ಡ್ ವಿಷಯ ಸ್ವಾಮೀಜಿನ ಭೇಟಿ ಯಾರ ಓದಿತ್ತೆ ಸ್ವಾಮೀಜಿ ಕೆಲವು ಪಣ್ಣ ಮಾಹಿತಿ ನಿಂತುಂಡ ಆರ್ನ ಗ್ರಂಥಲು ಇತ್ತುಲ್ಲ ರಾಶಿ ಪೂರ ತುಳು ಆರ್ ಬೊಕ್ಕ ಕುಡಂಜಿ ವಿಶೇಷ ಮಾತ ತುಳು ಆರ್ ಕುಡಂಜಿ ಪಂಡೇರು ಮೂಲು ಈ ಪೀಠಾಗ ಆವಡಂದಾಂಡ ತುಳು ಶಿವಳ್ಳಿ ಬ್ರಾಹ್ಮಿಣ್ಸೆ ಆವಡು ಪಂಪನ ಮಾಹಿತಿ ಇಲ್ಲ ಎಂಕ್ಲೆ ಕೊರಿ ಆರ್ ಐತ ಬೊಕ್ಕ ಪಂಡೇರು ಎಂಕುಲೈನ್ ಐತ ದಾದಾತನ್ ಮಂಡ ತಾಳೆಗರಿ ಪೂರ ಐತ ಅಂದು ಪೋತುನ್ ಆ ಕೋರ್ಟಿಗೆ ಐಕಾರ ಬೆಂಗಳೂರು ಕಡಪುರದ ಐನು ಪ್ರಿಸರ್ವ್ ಮನ್ಪುನಂಚಿನ ಪೂರ ಬೇಲೆ ಮಂತೊಂದು ಯಾನ್ ಬೇಜಾರ್ ಮಠ ಟಿಪ್ಪನಾಗ ಒಂಜಿ ಇಡೀ ಕೋಣೆಡು ತಾಳೆಗರಿತವನ ಎಂಕ್ಲು ಅವ್ಲು ಓಪನ್ ಕೆಲವರು ಬೀಗ ಓಪನ್ ಇಪ್ಪುನ್ ಯಾವ ರಾಶಿ ನಾವು ತಮಿಳು ಮಲಯಾಳದಲ್ಲಕ್ಕೆ ಇತ್ತು ಇಂಚರ ಉಂಡು ಬೊಗೊತ್ತುಂಡ ಏನ್ ಕಣ್ಣಾರೆ ತೂತನ ಅಂದು ಆತು ರಾಶಿ ಕಣ್ಣಾರೆ 25 ವರ್ಷದ ದುಂಬು
ಪಂಡ ತುಳುಕು ಎಂಕ್ಲೆಗ್ ಗೊತ್ತಾನಾಗ ಬರ್ತಾಂಡ್ ಆತೆ ಪಣ್ಲೆಕ್ಕನೆ ತುಳುಟ ಕೆಲವು ಶಬ್ದಲು ಹೆಂಗ್ ಗೊತ್ತು ಹೆಂಗ್ಲ ಹಳ್ಳಿರ್ದೇನ ಅಜ್ಜಿನಕುಲು ಪುರ ಬಣ್ಣಾಗ ಅಕ್ಕುಲು ಕೆಲವು ವರ್ಡ್ ಪಣ್ಣಾಗ ಹೆಂಗ್ ತೆಲ್ತೊಂದಿತ್ತ ಇನಿ ಆ ವರ್ಡ್ ಇನಿ ಪಣ್ಣ ಬಾರಿ ಮಲ್ಲ ಬಾರಿ ನೆನಪರ್ನ ಸುಳ್ಳು ಪನ್ಪುನೆ ಕಳು ಒಂದು ಪನ್ನದಿತ್ತು ಕಲ್ಲು ಬಾತೆರು ಚಿಂದ ಬನ್ ಹೆಂಗ ಮಕರ ಬಂದ ಕಳು ಹತ್ತಿಯ ಸುಳ್ಳು ಒಂದು ಬನ್ ಇನಿ ಕಳು ಪನ್ಪುನೆ ನೀ ಬಾರಿ ಗದ್ದಿಗೆಡಿ ಕುಲ್ನ ಗಿನ್ನರೆ ಗಣ್ಯರೆ ಕಲ್ಲು ಬಾತೆರು ಅಡ್ಚಿ ಕಲ್ಲು ಕಪಟ ದಾಂತಿ ಪಿರ ಪರಿಶುದ್ಧವನ ತುಳು ಬೋರ್ಡ್ ಬಂದಾಗ ನಮ್ಮ ಅಧಿಕೃತ ರಾಜ್ಯ ಭಾಷೆ ಒಂದು ದಿಕ್ಕು ಜಾಸ್ತಿ ಪ್ರೋತ್ಸಾಹ ಫ್ಯಾಕ್ಟ್ ಹೌದು. ಉಡುಪಿ ಮಠದ ಬಗ್ಗೆ ಪಂಡರು ಈತ ಮಾತ್ರ ಭೌಗೋಳಿಕವಾದ ಸಾಂಸ್ಕೃತಿಕವಾದ ಶಿಕ್ಷಣ ಕ್ಷೇತ್ರದ ಅಂಚಿನ ಉದ್ಯಮ ಕ್ಷೇತ್ರದ ಮಾತ ಕ್ಷೇತ್ರದ ತುಳುವೇರು ಸಾಧನೆ ಮಾಡ್ರ ತುಳು ಭಾಷೆಗೆ ಸ್ಥಾನಮಾನ ಪನ್ಪುನಂಚಿನ ವಿಚಾರ ನಿಜವಾದ ಮರಿಚಿಕೆವಾದ ಪುನಂಚಿನ ಭಾರಿ ದುರಂತದ ಸಂಗತಿ ದಾಯಿ ಪಂದು ಗೊತ್ತು ನಿಕ್ಲೆಗ್ಲ ಒಂಜಿ ವಿಚಾರ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಅಂಡ ಈ ಬಾರಿ ಸಚಿವರು ಸುನೀಲ್ ಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅರೆ ಟ್ವೀಟ್ ಮಾಡ್ತದೆ ಸ್ವತಃ ಮಾತಿರ್ಲ ಮನೀಪಂದ ಕುಲ್ದುಪ್ಪುನಾಗ ಈ ಸಂದರ್ಭದ ಆರೊಂಜಿ ಕಿಡಿ ಪೊತ್ತಾಯರು ತುಳು ರಾಜ್ಯ ಭಾಷೆ ಎರಡನೇ ಅಧಿಕೃತ ರಾಜ್ಯ ಭಾಷೆ ಮಲ್ಪುನ ವಿಚಾರಡ್ ವರದಿನ ಸಲ್ಲಿಕೆ ಮಲ್ಪೋಡು ಸರ್ಕಾರಕ್ಕೆ ಬಂದು ಒಂದು ಜೆತ್ತಿತ್ತಿನ ತುಳುವೆರೆಗೆ ಕುಡೊಂಜಿ ಒಂಜಿ ಡೋಸ್ ತಿಕ್ಕಿಲಾಕ ಆತನೊಂದು ದಯಪನಾಗ ಈ ಸಲ ಅಂಡಲ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ತಿಕ್ಕೊಂಡು ದಾಯಪನಾಗ ನನಲಾತ್ ಭರವಸೆ ವಿಶ್ವಾಸ ಪನ್ನಾಗ ಈ ಸಮಿತಿದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಮೋಹನ್ ಆಳ್ವ ವಹಿಸೊಂದಿರ ಪನ್ನಾಗ ಈ ಒಂಜಿ ಸಂದರ್ಭ ಈ ಸಲ ಆಂಡಲ ತುಳುಗು ಅಧಿಕೃತ ರಾಜ್ಯ ಭಾಷೆದ ಸ್ಥಾನಮಾನ ತಿಕ್ಕೊಂಡು ತುಳುವೇರು ನಾವೇತೋ ವರ್ಷದ ಹೋರಾಟಕ್ಕೆ ಫಲ ತಿಕ್ಕೊಂಡು ಬರ್ಪ್ರಚ ನಂಬಿಕೆ ಆ ನಂಬಿಕೆಡೆ ಈ ಕಾರ್ಯಕ್ರಮ ಮಲ್ದಿನಿ ದಯಪನಾಗ ಮಸ್ತ್ ಜನಕ್ಕೆ ಏನೊಂದಿತ್ತೇರು ಸುನೀಲ್ ಕುಮಾರ್ ಟ್ವೀಟ್ ಮಲ್ದಿತ್ತೀರು ಐದು ಬೊಕ್ಕ ದಾದಾಂಡು ಒಂಜಿ ವಾರ ಬಂದಿತ್ತೀರು ಒಂಜಿ ವಾರ ಜಾಸ್ತಿ ಫೆಬ್ರವರಿ ಒರ್ಮನೆ ತಾರೀಕು ಒಂಜಿ ವಾರ ಜಾಸ್ತಿ ಕಡತಂಡು ದಾನೆ ಸುದ್ದಿಜ್ಜಿ ಉಂದುಲ ಪುಸ್ಕ ನಾ ಪಂದು ಪನ್ಪುನಕ್ಲಿತ್ತಿರು ಮಸ್ತ್ ಜನ ಅಂಡ್ ಐಕ ಬೋಡದು ನೇರವಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಎರಡನೇ ಪಾತೇರಿ ದಯಪಣ ರಾಜಕಾರಣಿ ಅತ್ತು ಅರ ಪಾತ್ರನಾಗ ಸತ್ಯನೇ ಪನ್ಪೇರು ಪ್ರತಿ ಸಲ ಫೆಬ್ರವರಿ 15 ಹಿಡ್ದು 15 ಮಮ್ಮುಟ ಎಕ್ಸ್ಟೆಂಡ್ ಆತನಂದು ಸೊ ಇತ್ತ ಉಪ್ಪುನಂಚಿನ ಹೋಪು ಫೆಬ್ರವರಿ 15 ಹಿಡ್ದು 15 ಮಮ್ಮುಟ ಎಕ್ಸ್ಟೆಂಡ್ ಆತಿನ ವಿಚಾರ ಆಫ್ಟರ್ ದಟ್ ದಾದ ಆಪುಂಡು ಪನ್ಪುನಂಚಿನ ಪ್ರಶ್ನೆ ಸೊ ಅವೇನು ಕಾತು ತೂಕ ದಾದ ಆಪುಂಡು ಪನ್ಪುನಂಚಿನ ವಿಚಾರ ಐತೊಟ್ಟಿಗೆ ಈ ಸಲ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ನಮ್ಮ ಕೈಬುಡು ಪೂಜೆರೆ ತುಳುತ ಕೈಬುಡು ಪೂಜೆರೆ ಪನ್ಪುನಂಚಿನ ನಂಬಿಕೆ ಆ ನಂಬಿಕೆ ಈ ಕಾರ್ಯಕ್ರಮವನ್ನು ಎಂಕುಲಿತ್ತೆ ಕೊನೆಗೊಳಿಸ ಒಂದಿಲ್ಲ ಐತೊಟ್ಟಿಗೆ ಇನ್ನಿತ ಕಾರ್ಯಕ್ರಮ ಎಂಕಲೊಟ್ಟಿಗೆ ಗಣ್ಯ ವ್ಯಕ್ತಿ ನಕಲು ಹಿರಿಯ ಪತ್ರಕರ್ತರ ಜಿತೇಂದ್ರ ಕುಂದೇಶ್ವರ ಸರ್ ಸೊಲ್ಮೇಲು ಸರ್ ಥ್ಯಾಂಕ್ ಯು ಮಾತೆರಗ್ಲ ಸೊಲ್ಮೇಲು ಎಸ್ ಸರ್ ಐತೊಟ್ಟಿಗೆ ದಿಲ್ರಾಜ್ ಆಳ್ವೇರು ತುಳು ಭಾಷಾ ಹೋರಾಟಗಾರರು ಸರ್ ಸೊಲ್ಮೇಲು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಐತೊಟ್ಟಿಗೆ ತುಳು ರಾಜ್ಯ ಭಾಷೆ ಆಯ್ನತ್ ಬೇಗ ಆವಡು ಆಯ್ ಬೊಕ ಖುಷಿ ಟುಕುಲೊಂದು ನಮ್ಮ ತುಳುಟೆ ಕಂಪ್ಲೀಟ್ ಅದು ಪಾತ್ರ ಸುಮಾರು ಎಪಿಸೋಡ್ ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಸೊಲ್ಮೇಲು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7 ಧನ್ಯವಾದ.